ನನಗೆ ನಿಮ್ಮ ಬಗ್ಗೆ ಇರುವಂಥ ಗೌರವ ಜಾಸ್ತಿ ಆಗುವ ಹಾಗೆ ಆಯಿತು. ಆ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಹಿಜಾಬಿನಿಂದ ಹಿಡಿದು ಎಲ್ಲ ಸಂಕಷ್ಟದ ಸಂದರ್ಭಗಳಲ್ಲೂ ಕೂಡ ನೀವು ನನಗೆ ಹೋಮ್ ಮಿನಿಸ್ಟರ್ ಆಗಿ ಕೊಟ್ಟಂಥ ಸಲಹೆಗಳು ನನಗೆ ಭಾಳ ಉಪಯೋಗಕ್ಕೆ ಬಂತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ರಮೇಶ್ ಕುಮಾರ್ ಅವ್ರ ಬಗ್ಗೆ, ಹೆಗಡೆಯವ್ರ ಬಗ್ಗೆ ಈಗಾಗಲೇ ಮಿತ್ರರೆಲ್ಲ ನೆನಪು ಮಾಡ್ಕೊಂಡ್ರು. ನಾನು 94ರಲ್ಲಿ ಈ ಸದನಕ್ಕೆ ಬಂದಾಗ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದರು. ನನಗೆ ಇವತ್ತಿಗೂ ಕೂಡ ನೆನಪಾಗ್ತದೆ, ಅವತ್ತಿನ ಡಿಬೇಟ್ ಇದೆಯಲ್ಲ, ಭಾಳ ಮೌಲಿಕವಾಗಿರ್ತಕ್ಕಂಥ ಡಿಬೇಟ್. ನಾವು ಇತ್ತೀಚೆಗೆ ಅದನ್ನು ಕಳ್ಕೊಂಡಿದ್ದೀವಿ ಅವಕಾಶವನ್ನು ಅಂತೇಳಿ ಹೇಳಿ ನನಗನ್ಸುತ್ತೆ. ಅಧ್ಯಯನ ಮಾಡಿ ಎನ್ ನಂಜೇಗೌಡರು ಇರ್ಬೋದು, ಇಲ್ಲಿ ಖರ್ಗೆ ಅವರಿದ್ದರು, ಯಡಿಯೂರಪ್ಪನವರಿದ್ದರು, ಆ ಕಡೆ ಬೈರೇಗೌಡರು, ಅನೇಕರು, ವಾಟಾಳು ಇದ್ದರು. ಆ ಡಿಬೇಟು ದಿನಗಟ್ಟಲೆ ನಡೀತಾ ಇತ್ತು. ಅತ್ಯಂತ ಸ್ವಾರಸ್ಯಕರವಾಗಿತ್ತು ಮತ್ತು ವೈಚಾರಿಕತೆಯಿಂದ ಕೂಡಿತ್ತು. ಯಾಕೆ ಕರ್ನಾಟಕ ರಾಜ್ಯದ ಅಸೆಂಬ್ಲಿಗೆ ಇಡೀ ದೇಶದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ ಇದೆ ಅಂದರೆ ಈ ಕಾರಣಕ್ಕಾಗಿದೆ. ಬಹುಶಃ ರಮೇಶ್ ಕುಮಾರ್ ಅವರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ರು, ಹುಟ್ಟಾಕ್ತಾಯಿದ್ರು, ಆ ಡಿಬೇಟನ್ನು ಪ್ರೋತ್ಸಾಹಿಸ್ತಾಯಿದ್ರು. ಹೀಗೆ ಬಹುಶಃ ನಿಮ್ಮ ಪೀಠದಿಂದ ಅನೇಕ ಒಳ್ಳೆಯ ಚರ್ಚೆಗಳು ಆಗೋ ಹಾಗೆ ತಾವು ಉತ್ತೇಜನ ಕೊಟ್ಟರೆ ತುಂಬ ಒಳ್ಳೆಯದಾಗ್ತದೆ. ಕಾಗೇರಿಯವರು ಕೂಡ ಮೊನ್ನೆವರೆಗೆ ಸಂವಿಧಾನದ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಡಿಬೇಟನ್ನು ಹುಟ್ಟಾಕಿದ್ರು. 2-3 ದಿನ ಇಲ್ಲಿ ಡಿಬೇಟ್ ನಡೀತು. ಎಷ್ಟು ಮೌಲಿಕವಾಗಿತ್ತು ಅಂದರೆ ನಾವು ಅನೇಕರು ಹೊಸದಾಗಿ ಅಧ್ಯಯನ ಮಾಡಿದ್ವಿ. ನಾವು ಆ ಡಿಬೇಟಿಗೋಸ್ಕರನೇ ಸಂವಿಧಾನವನ್ನು ಅದರಲ್ಲಿರುವಂಥ ಅಂಶಗಳನ್ನು ಅಧ್ಯಯನ ಮಾಡಿ ಬಂದು ಮಾತನಾಡಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ನಾವು ಓದಿ ಅಂತೇಳಿ ನೀವು ಸಂವಿಧಾನ ಪುಸ್ತಕ ಕೊಟ್ಬಿಟ್ಟಿದ್ದೀರಿ, ಈಗಾಗಲೇ ಯಾರು ಓದಲ್ಲ. ಅಂಥ ಒಂದು ಡಿಬೇಟ್ ಹುಟ್ಟಾಕಿದಾಗ ಬಹುಶಃ ಭಾಳಷ್ಟು ಜನ ಓದಲಿಕ್ಕೆ ಆಯಿತು, ಚರ್ಚೆ ಮಾಡಲಿಕ್ಕಾಯಿತು, ಚರ್ಚೆಯನ್ನು ಕೇಳಿ ಅರ್ಥ ಮಾಡ್ಕೊಳ್ಳಿಕ್ಕಾಯಿತು. ಈ ರೀತಿ ಇವತ್ತು ಪೀಠದಲ್ಲಿ ಒಂದು ಸಭೆಯನ್ನು ನಿಯಂತ್ರಣ ಮಾಡುವಂಥದ್ದು, ಇನ್ನೊಂದು ಈ ರೀತಿ ಚರ್ಚೆಗಳನ್ನು ಹುಟ್ಟಾಕಿ ಮೌಲ್ಯಗಳನ್ನ ಜಾಸ್ತಿ ಮಾಡುವಂಥದ್ದು ಇವತ್ತು ತಮ್ಮ ಪೀಠದ ಕಡೆಯಿಂದ ಆಗಬೇಕು. ಖಂಡಿತವಾಗೂ ನೀವು ಉಪನಾಯಕರು ಆಗಿಯೂ ಕೂಡ ಭಾಳ ಸಂಯಮದಿಂದ ವಿರೋಧ ಪಕ್ಷವನ್ನು ಕೂಡ ನಿಯಂತ್ರಣಕ್ಕೆ ತಂದು ಎಲ್ಲೋ ಒಂದು ಕಡೆ ಗೊಂದಲ ಆಗದಿದ್ದ ಹಾಗೇನೂ ಕೂಡ ನೋಡ್ಕೊಳ್ತಾ ಇದ್ರಿ. ನಿಮ್ಮ ತಾಳ್ಮೆ ಮತ್ತು ಇದು ತುಂಬ ಒಳ್ಳೆಯದಿತ್ತು. ಬಹುಶಃ ಭಾಷೆ ಸ್ವಲ್ಪ ಕಷ್ಟ ಆಗ್ತದೋ ಅಂತ ಹೇಳಿ ನನಗೊಂದು ಸಂಶಯ ಉಂಟು. ಅದನ್ನು ತಾವು ತಿದ್ಕೊಂತೀರಿ ಮತ್ತು ನಮಗೆ ನಿಮ್ಮ ಬಗ್ಗೆ ಗೊತ್ತಿರೋದ್ರಿಂದ ಅಂಥದ್ದೇನು ತೊಂದರೆ ಆಗೋದಿಲ್ಲ. ಕನ್ನಡ ಅನೇಕ ಫ್ಲೂಯೆಂಟ್ ಆಗಿ ತಮಗೆ ಮಾತಾಡಲಿಕ್ಕೆ ಕಷ್ಟ ಆಗ್ಬೋದು, ಆದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ತಮ್ಮ ಮಾನಸಿಕವಾಗಿ ನೀವು ಒಳ್ಳೆಯವರಿದ್ದೀರಿ. ಮಾತಾಡ್ತಾರೆ, ಬಟ್ ಒಂದೊಂದು ಸಾರಿ ಫ್ಲೂಯೆಂಟಾಗಿ ಮಾತಾಡ್ಲಿಕ್ಕೆ ಕಷ್ಟ. ಮಂಗಳೂರು ಕನ್ನಡ ಮತ್ತು ತುಳು ಮಿಶ್ರಿತ ಬ್ಯಾರಿ ಮಿಶ್ರಿತ ಕನ್ನಡ ಇದೆ. ಆದರೂ ನೀವು ಯಶಸ್ವಿ ಆಗಬೇಕು ಅಂತ ನಮ್ಮೆಲ್ಲರದ ಹಾರೈಕೆ. ಯಾಕಂದರೆ ನಮ್ಮ ಪಕ್ಷ ಬೇರೆ ಇದು ಬೇರೆ ಇದ್ದರೂ ಕೂಡ ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ, ವಿಶ್ವಾಸ ಇದೆ. ಮತ್ತು ಆ ಸ್ಥಾನವನ್ನು ಅಲಂಕರಿಸಿದಂಥ ಸಂದರ್ಭದಲ್ಲಿ ನಮ್ಮ ವಿಧಾನಸಭೆಗೆ ಮೌಲ್ಯ ಮತ್ತು ಘನತೆಯನ್ನು ಎತ್ತಿಡಿಯೋದರಲ್ಲಿ ನೀವು ಯಶಸ್ವಿ ಆಗಲಿ ಮತ್ತು ನಮ್ಮೆಲ್ಲರ ಸಹಕಾರ ಇದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನಿಮ್ಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಇಷ್ಟ. HK ಪಾಲ್ ಅಂತ ತಮ್ಮ ನೆಕ್ಸ್ಟ್ ಬಾಲಕೃಷ್ಣ ಜಯಚಂದ್ರಜಿ ಅವರು ಮತ್ತು ಸುನಿಲ್ ಕುಮಾರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಅತ್ಯಂತ ಸಂತೋಷದ ಪ್ರಸಂಗ. ಒಬ್ಬ ಆತ್ಮೀಯ ಸ್ನೇಹಿತನನ್ನು ವಿಧಾನಮಂಡಲದ ಅತ್ಯುನ್ನತ ಸ್ಥಾನದಲ್ಲಿ ಕೂಡಿಸಿ ಅಭಿನಂದಿಸುವಂಥ ಈ ಗಳಿಗೆಯಲ್ಲಿ ನಿಜವಾಗಿಯೂ ಸಂತೋಷ ಹಾಗೂ ನಿಮ್ಮ ಬಗ್ಗೆ ಅಭಿಮಾನ ಉಕ್ಕಿ ಬರ್ತದೆ. ನಿಮ್ಮ ತಂದೆಯವ್ರ ಜೊತೆಗೆ ಸಾಕಷ್ಟು ಒಡನಾಟ ಇದ್ದವ್ರು ನಾವು. ನನ್ನ ತಂದೆಯವ್ರ ಜೊತೆಗೆ ನಿಮ್ಮ ತಂದೆಯವ್ರದ್ದು ಭಾಳ ಆತ್ಮೀಯವಾದ ಸಂಬಂಧ. ಆ ಕಾರಣಕ್ಕಾಗಿ ನಮ್ಮವರ ಸಂಬಂಧ ಸಂಪರ್ಕ ಹೆಚ್ಚಿತ್ತು. ತಾವು ಶಾಸಕರಾಗಿ ಜೊತೆಗೆ ಮಂತ್ರಿಯಾಗಿ ನಾವು ನೀವು ಜೊತೆಯಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ನಮಗೆ ಕೂಡಿ ಬಂದದ್ದು
ನಿಮ್ಮನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಮೊನ್ನೆ ಅರ್ಗದ್ರ ಜ್ಞಾನೇಂದ್ರ ಅವರು ಒಂದು ಮಾತು ಹೇಳಿದರು. ಅವರು ಕನ್ನಡ ಭಾಷೆ ಬಗ್ಗೆ ನಮ್ಮ ಗದಗಿಗೆ ಬಂದಿದ್ದರು ಖಾದರ್ ಅವರು. ಅನಿರೀಕ್ಷಿತವಾಗಿತ್ತದು. ಅವ್ರಿಗೆ ನಾನು ಒಂದು ಕಾರ್ಯಕ್ರಮದಲ್ಲಿ ನೀವು ಬರಲೇಬೇಕು ಅಂತ ಹೇಳಿ ಸ್ವಲ್ಪ ಜುಲ್ಮಿ ಮಾಡಿ ಕರ್ಕೊಂಡು ಹೋದೆ. ಬಸವಣ್ಣನ ಪ್ರತಿಮೆ ಎದುರು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಅದಾಗಿತ್ತು. ನಮ್ಮ ಗದಗಿನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸಿದ್ರು. ನಾನು ಖಾದರ್ ಅವ್ರ ಭಾಷಣ ಕೇಳಿದ್ದೆ, ಇಲ್ಲೇ ವಿಧಾನಸಭೆಯೊಳಗೆ ಕೇಳಿದ್ದೆ, ಕ್ಯಾಬಿನೆಟ್ನೊಳಗೆ ಅವರು 5-10 ನಿಮಿಷ ಮಾತಾಡಿದ್ದು ಕೇಳಿದ್ದೆ. ಇಲ್ಲಿ ಅವ್ರು ಮಾತನಾಡುವಾಗ ಅವ್ರನ್ನ ಬಿಡುವವರ ಕಡಿಮೆ ಇದ್ದರು, ಅಡ್ಡ ಹಾಕಬೇಕು ಅನ್ನೋರು ಜಾಸ್ತಿ ಇದ್ದರು. ಹಾಗಾಗಿ ಅವರ ಫ್ಲೂಯೆನ್ಸಿ ಆಫ್ ಕನ್ನಡ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದು, ಹಾಗೂ ಅವ್ರಿಗೆ ವಿಷಯದಲ್ಲಿ ಏನು ಆಳ ಇದೆ ಅದು ಗೊತ್ತಾಗಿರಲಿಲ್ಲ. ಅದರಲ್ಲೂ ಆಧ್ಯಾತ್ಮಿಕ ಆಸಕ್ತಿ ಎಷ್ಟಿದೆ ಅಂತ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಅವತ್ತು ಒಂದು 20-25 ನಿಮಿಷ ಖಾದರ್ ಅವರು ಭಾಷಣ ಮಾಡಿದಾಗ ನಮ್ಮ ಗದಗಿನ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದ್ದೇನು ಅಂದರೆ, ನನಗಿನ್ನೂ ಅವರು ಆಡಿರ್ತಕ್ಕಂಥ ಮಾತುಗಳು ಹಚ್ಚೆಸರಾಗಿ ನನಗೆ ನೆನಪಿದೆ. ಏನು ರೀ, ಭಾರಿ ಓದ್ಕೊಂಡಾರಲ್ಲ, ಆಧ್ಯಾತ್ಮದೊಳಗೆ ಆಳವಾದ ಜ್ಞಾನ ಇದೆ ರೀಪ್ಪ ಇವ್ರಿಗೆ. ಭಾಷೆ ನೋಡ್ರಿ, ಭಾಷೆ. ಈ ಉದ್ಗಾರ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಬಂದಿತ್ತು ಅನ್ನೋದನ್ನು ಭಾಳ ಅಭಿಮಾನದಿಂದ ಅವರು ನಿಮ್ಮ ಬಗ್ಗೆ ಹೇಳಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತೀನಿ. ಭಾಷೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು ಅಂದ್ಕೊಳ್ಳೇನ ಅದು ನನಗೆ ನೆನಪಾಯಿತು. ಅಧ್ಯಕ್ಷರೇ, ನೀವು ಇವತ್ತೇನು ಆ ಸ್ಥಾನದಲ್ಲಿ ಕೂತಿದ್ದೀರಿ, ದೊಡ್ಡ ಸವಾಲನ್ನು ನಿಮ್ಮ ಎದುರಿಗೆ ಇಟ್ಕೊಂಡಿರಿ. ವಿಧಾನಮಂಡಲದ ಬಗ್ಗೆ ನಾವು ಭಾಳ ಗೌರವಾನ್ವಿತವಾಗಿ ಮಾತನಾಡ್ತೀವಿ. ಸಂವಿಧಾನಾತ್ಮಕವಾಗಿ ಅಷ್ಟೆಲ್ಲ ಹಕ್ಕು, ಅಧಿಕಾರ, ಆ ಘನತೆ ಇರತಕ್ಕಂಥದ್ದೇ ನಿಜ. ಆದರೆ ಹಲವು ವರ್ಷಗಳಲ್ಲಿ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಸಂಗ ಇವತ್ತು ನಮ್ಮ ಎದುರಿಗಿದೆ. ಏನಿಲ್ಲಿ ಏನು ನಡೀತದೆ, ಅದು ಯಾವುದು ಉಪಯೋಗ ಆಗ್ತಾಯಿದೆ ಈಗ. ನೀವು ಯು ಆರ್ ನಾಟ್ ಓನ್ಲಿ ಕಸ್ಟೋಡಿಯನ್ ಆಫ್ ದಿಸ್ ಹೌಸ್, your friend, philosopher and guide for all the members and also the government and also to political parties in that way. ನಾನು ಇಷ್ಟೇ ತಮಗೆ ಹೇಳ್ತೀನಿ, ನೀವು ಬರೀ ಈ ಸದನ ಇದನ್ನಷ್ಟೇ ನೋಡಬೇಡಿ. ಇದಲ್ಲದೆ ನೀವು ನಮಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮಾಡಿದ್ದೀರಿ, ಅಂದಾಜು ಸಮಿತಿ ಮಾಡಿದ್ದೀರಿ, ಭರವಸೆ ಸಮಿತಿಗಳನ್ನು ಮಾಡಿದ್ದೀರಿ, ಹಲವಾರು ಇತರೆ ಕಮಿಟಿಗಳದಾವು. ಅವೆಲ್ಲ ಇವತ್ತು ಯಾವುದಕ್ಕೂ ಉಪಯುಕ್ತ ಇಲ್ಲ ಅನ್ನುವಂಥ ಒಂದು ಹಂತಕ್ಕೆ ಬಂದು ನಿಂತಿವೆ. ಅವುಗಳ ರಕ್ಷಣೆ ಅದು ನಿಮಗೆ ದೊಡ್ಡ ಸವಾಲು. ಇವತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ನಾವೆಲ್ಲ ಅಲ್ಲಿ ಕೂತವರು, ಇಲ್ಲೆಲ್ಲರೂ ದೊಡ್ಡವ್ರು ಯಾರಿದ್ದೀರಿ, ಸೀನಿಯರ್ಸ್ ಯಾರಿದ್ದೀರಿ, ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಬಂದೇವಿ, ಕೂತೇವಿ, ಚರ್ಚೆ ಮಾಡೀವಿ. ಏನು ದೇಶಪಾಂಡೆ ಅವರ, ನಿಮ್ಗೆ ಗೊತ್ತಿದೆ ಅಲ್ಲ, ಪಬ್ಲಿಕ್ ಅಕೌಂಟ್ ಕಮಿಟಿಯೊಳಗೆ ನಾವೇನು ಮಾತಾಡ್ತೀವಿ ಅಂದರೆ, ಏನು ರೀ ಇಲ್ಲೇನು ಮಾತಾಡಿ ಏನು ಮಾಡೋದು, ಏನೇನು ಉಪಯೋಗ ಆಗೋದಿಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಫಿನಾನ್ಸ್ ಸೆಕ್ರೆಟ್ರಿ, ರೆವಿನ್ಯೂ ಸೆಕ್ರೆಟ್ರಿ, ಆಲ್ ಟೈಪ್ ಆಫ್ ಸೆಕ್ರೆಟ್ರೀಸ್, ಅವ್ರಿಗೆ ಹೇಳ್ತೀವಿ, ತಮಗೂ ಅದರ ಅನುಭವ ಇದೆ. ಎಲ್ಲರೂ ನಾವು ವ್ಯವಸ್ಥೆಯೊಳಗೆ ವಿಶ್ವಾಸ ಕಳೆದುಕೊಂಡು ಬಿಟ್ಟಿದ್ದೀವಿ. ಈಗ ನಿಮ್ಮ ಪಬ್ಲಿಕ್ ಅಕೌಂಟ್ ಕಮಿಟಿ ವರದಿ ಬಂತು ಅಂದರೆ ಮಾಧ್ಯಮದವರು ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಏನು ಬರೆದಿದ್ದಾರೆ, ಯಾವ ಮಂತ್ರಿ ಬಗ್ಗೆ ಏನು ಉಲ್ಲೇಖ ಮಾಡಿದ್ದಾರೆ. ಭರವಸೆ ಸಮಿತಿ ವರದಿಗಳಂತೂ ನೋಡಿ, ಇಲ್ಲಿ ನಾವು ಪರಿಶೀಲಿಸ್ತೇವೆ ಅಂತ ಹೇಳಿದರೆ
ದ್ಯಾಟ್ ಈಸ್ ಅನ್ ಅಶ್ಯೂರೆನ್ಸ್ ಬೈ ಮಿನಿಸ್ಟರ್. ಮಂತ್ರಿಗಳು ಪರಿಶೀಲಿಸ್ತೇವೆ ಅಂತೇಳಿ ಹೇಳಿದರೆ ದ್ಯಾಟ್ ಬಿಕಮ್ಸ್ ಅಶ್ಯೂರೆನ್ಸ್. ಆ ಭರವಸೆ ಕಲೌಟ್ ಮಾಡಿ ಅದ್ರ ಮೇಲೆ ನಾವು ಗಂಟೆಗಟ್ಟಲೆ ಚರ್ಚೆ ಮಾಡ್ತೀವಿ. ಅಂದರೆ ಈ ಸದನದಲ್ಲಿ ಆಗಿರ್ತಕ್ಕಂಥ ನಡವಳಿಕೆಗಳಿಗೆ ಅಷ್ಟು ಮಹತ್ವ, ಅಷ್ಟು ಖರ್ಚು ಮಾಡಿ ಆ ವ್ಯವಸ್ಥೆ ರೂಪ ಮಾಡಿ ಸಂವಿಧಾನದ ಪ್ರಕಾರ ಅವುಗಳ ಅನುಷ್ಠಾನ ಆಗಬೇಕು. ಯಾವುದು ಅನುಷ್ಠಾನ ಆಗ್ತಾ ಹೇಳಿ? ಆತ್ಮಾವಲೋಕನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವು ಈ ದೊಡ್ಡ ಸವಾಲನ್ನು ಎದುರಿಸ್ತಾ ಇದ್ದೀರಿ. ಆ ಎಲ್ಲ ಸಮಿತಿಗಳ ವರದಿಗಳು ಹಾಗೂ ನಡವಳಿಕೆಗಳು ಇವತ್ತು ಅತ್ಯಂತ ಉಪಯುಕ್ತ ಆಗುವ ಹಾಗೆ. ಎಲ್ಲಿ ನಾವು ನೋಡ್ತಾ ಇದ್ದೀವಿ, ಇಷ್ಟು ಡಿಟೋರೇಟ್ ಆಗಿಬಿಟ್ಟೇವಿ, ಕೆಳಮಟ್ಟಕ್ಕೆ ಬಂದುಬಿಟ್ಟೇವಿ. ನಾವು ಸಮಿತಿಗಳು ಕೊಟ್ಟ ವರದಿಯನ್ನು ವಿಧಾನಮಂಡಲದ ಇಲಾಖೆಯವರು ಹಂಗೆ ಇಟ್ಕೊಂಡ್ಕೊಂಡಿರ್ತಾರೆ. ಸರ್ಕಾರದ ಮುಲಾಜು ನೋಡೋದಲ್ಲ, ಮರ್ಜಿ ನೋಡೋದಲ್ಲ. ಈ ವಿಧಾನಮಂಡಲ ಸರ್ಕಾರದ ಮ್ಯಾಲಿದೆ, ಸರ್ಕಾರದ ಆಧೀನದಲ್ಲಿ ಕೆಲಸ ಮಾಡುವಂಥದ್ದಲ್ಲ ಇದು ಅನ್ನೋದನ್ನು ನಾವೆಲ್ಲರೂ ಎಚ್ಚರಿಕೆಯನ್ನು ವಹಿಸ್ಕೊಂಡಿರ್ಬೇಕು. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಎಷ್ಟು ಪೆಂಡಿಂಗ್ ರಿಪೋರ್ಟ್ಸ್ ಅದಾವಲ್ರಿ ಅವನ್ನೆಲ್ಲ ಒಮ್ಮಕ್ಕಲೇ ಪ್ಲೇಸ್ ಮಾಡಿಬಿಡಿ. ನಾನು ಈ ಸಂದರ್ಭದಲ್ಲಿ ನಿಕಟಪೂರ್ವವಾಗಿರ್ತಕ್ಕಂಥ ಸಭಾಧ್ಯಕ್ಷರಾಗಿ ಸೇವೆ ಮಾಡಿದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರನ್ನ ನಾನು ಅತ್ಯಂತ ಗೌರವದಿಂದ ನೆನಪು ಮಾಡ್ಕೊಳ್ತೀನಿ. ಎರಡು ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದರು. ಈ ವಿಧಾನಮಂಡಲದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿಸಿದರು ಹಾಗೂ ಚುನಾವಣಾ ಸುಧಾರಣೆ ಬಗ್ಗೆ ಚರ್ಚೆ ಮಾಡಿಸಿದರು. ಅವು ಎರಡೂ ವಿಷಯವನ್ನು ಇಲ್ಲಿ ತಂದು ಚರ್ಚೆ ಮಾಡುವಾಗ ಅವರಲ್ಲಿ ಆ ಧೈರ್ಯ ಹೆಪ್ಪುಗಟ್ಟಿತ್ತು. ಆದರೆ ಅದರದ್ದು ಫಾಲೋಅಪ್ ಆ್ಯಕ್ಷನ್ಸ್ ಏನದಲ್ಲ, ಯಾವ ಒತ್ತಡಕ್ಕೆ ಬಿದ್ದರೋ ಗೊತ್ತಿಲ್ಲ, ಅದು ಎಲ್ಲಿಗೆ ಇತ್ತು ಅಲ್ಲಿಗೆ ನಿಂತದ್ದು. ಕೇವಲ ಇಲ್ಲಿ ಚರ್ಚೆ ಆಗಿ ಪತ್ರಿಕೆಯಲ್ಲಿ ಏನು ಬಂತು ಅಷ್ಟೇ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದ್ರು, ಐ ಕಾಂಪ್ಲಿಮೆಂಟ್ ಹಿಮ್. ಉತ್ತರ ಬಂತು, ಆ ಉತ್ತರ ವಿಧಾನಮಂಡಲಕ್ಕೆ ಬರಬೇಕಾಗಿತ್ತು, ಅದ್ರ ಮೇಲೆ ಚರ್ಚೆ ಆಗಬೇಕಾಗಿತ್ತು. ನೀವ್ಯಾರು ಚರ್ಚೆ ಮಾಡೋಕ್ಕೆ, ನೀವು ಮಾಡಬಾರ್ದಿದ್ದನ್ನು ಅಂಥೇಳಿ ಚುನಾವಣಾ ಆಯೋಗದವ್ರು ಅಂದುಬಿಟ್ರೆ, ಚುನಾವಣಾ ಸುಧಾರಣೆ ಸಲುವಾಗಿ ನಾವು ಕೊಟ್ಟಿರ್ತಕ್ಕಂಥ ಸಲಹೆಗಳಿಗೆ ವಿಧಾನಮಂಡಲ ಯಾಕೆ ಚರ್ಚೆ ಮಾಡಬೇಕಾಗಿತ್ತು ಇದನ್ನು ಅಂಥೇಳಿ ಚುನಾವಣಾ ಆಯೋಗ ಹೇಳೋದಾದರೆ ಅವರ ಉದ್ದಟತನವನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಆದ್ದರಿಂದ ಅದು ಯಾವುದು ಅಷ್ಟಕ್ಕೆ ನಿಂತಿತ್ತು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನೀವು ಆ ಚುನಾವಣಾ ಆಯೋಗದ ಪತ್ರ ವಿಧಾನಮಂಡಲದಲ್ಲಿ ನೀವು ಇರಿಸಿ ಚರ್ಚೆ ಆಗುವ ಹಾಗೆ ಆಗಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ತಮ್ಮಿಂದ ವಿಶೇಷವಾಗಿ ಅಪೇಕ್ಷೆ ಮಾಡ್ತೀನಿ. ಅಧ್ಯಕ್ಷರೇ, ತಾವು ವೈಕುಂಠ ಬಾಳಗಾರವರ ಆ ಕ್ಷೇತ್ರದ ಸಮೀಪದಿಂದ ಬಂದವರು, ಭಾಳ ದೊಡ್ಡ ಹೆಸರನ್ನು ಮಾಡಿದರು. ಬಣಕಾರವರು ಅತ್ಯಂತ ಪ್ರಾಮಾಣಿಕ ಸಭಾಪತಿಗಳು. ಎಷ್ಟು ಪ್ರಾಮಾಣಿಕರು ಅಂದರೆ, ಅವರು MLA ಆಗಿ ಅದು ಚುನಾವಣೆ ಫೇಲ್ ಆದರೆ ಮರುದಿವಸ ಅವರು ಹೊಲಕ್ಕೂ ಹೊಂಡ್ತಿದ್ರು, ಕೋಟ್ ಹಾಕ್ಕೊಂಡು ಕೋರ್ಟ್ಗೂ ಹೋಗ್ತಿದ್ರು. ಆಮೇಲೆ ಅವರು ಈ ಸ್ಥಾನದಲ್ಲಿದ್ದಾಗ ಎಂಥ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದರು. ಆದರೆ ನಾವು ಶಾಸಕರು ಅದರದ್ದು ಲಾಭ ಸಂಪೂರ್ಣ ಪಡ್ಕೊಳ್ಳಿಲ್ಲ. ಯಾವ ನಿಮ್ಮ ಕ್ಷೇತ್ರದೊಳಗೆ, ಎಲ್ಲ ಶಾಸಕರುಗಳಿಗೂ ನಿಮ್ಮ ಕ್ಷೇತ್ರದೊಳಗೆ ಎಷ್ಟು ಹಣ ಯಾವ ಇಲಾಖೆಯವರು ಯಾವ್ಯಾವ ಕಾರಣಕ್ಕಾಗಿ ಮಂಜೂರಿ ಮಾಡಿದ್ದಾರೆ, ಈ 6 ತಿಂಗಳದೊಳಗೆ ಎಷ್ಟು ಖರ್ಚು ಮಾಡಿದರು, ಇನ್ನೂ ಎಷ್ಟು ಖರ್ಚು ಮಾಡಬೇಕಾಗಿದೆ, ನಿಮಗೆ 15 ME ಸ್ಯಾಂಕ್ಷನ್ ಮಾಡೋದಕ್ಕೆ ಕೊಟ್ಟಿದ್ದರು, ನಿಮಗೆ ಅವು ತಲುಪಿವೆಯಾ, ನೀವು ನಿಮ್ಮ ಜನರಿಗೆ ಅವನು ನೀಡಿದ್ದೀರಾ ನೀಡಿಲ್ವಾ, ಈ ಎಲ್ಲ ಡೀಟೇಲ್ಸ್ ಅವರು ಅಧ್ಯಯನ ಮಾಡಿ ಅದಕ್ಕೊಂದು ರಿಸರ್ಚ್ ಡಿಪಾರ್ಟ್ಮೆಂಟ್ ಮಾಡಿದರು. ಎಲ್ಲ ಶಾಸಕರುಗಳಿಗೆ ಎಚ್ಚರಿಸುವಂಥ ಹಾಗೂ ನಮಗೇನು ಬಂದದ್ದು ಒಮ್ಮೆ ಗೊತ್ತಾಗೋದಿಲ್ಲ. ಯಾವ ಇಲಾಖೆ ಯಾವನೋ ಬರ್ತಾನೆ ಕೇಳ್ತಾನೆ, ನೀವು ಇಷ್ಟು ಮಂದಿ ಹೆಸರು ಕೊಡ್ಬೇಕ್ರಿ ಬೆನಿಫಿಷರಿ ಅಂತಾನೆ, ಅವು ಎಲ್ಲೋ ಹೋಗ್ಬಿಡ್ತಾವೆ. ಆದರೆ ಅವುಗಳನ್ನು ನಮಗೆ ಗಮನಕ್ಕೆ ತಂದು ಬಹುದೊಡ್ಡ ಕೆಲಸವನ್ನು ಬಣಕಾರವರು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತೀನಿ. ಆ ಒಂದು ಪದ್ಧತಿಯನ್ನು ಅದೇನು ಮಾಡಿದರು
ಅದನ್ನು ಮುಂದುವರಿಸಿದರೆ ಶಾಸಕರಿಗೆ ಭಾಳ ಅನುಕೂಲ ಆಗ್ತದೆ ಅನ್ನೋದನ್ನು ಈ ಸಂದರ್ಭದೊಳಗೆ ನಾನು ಹೇಳೋದರ ಜೊತೆಗೆ, ರಮೇಶ್ ಕುಮಾರ್ ಅವರು ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದರು. ರಮೇಶ್ ಕುಮಾರ್ ಅವರು ಅವ್ರದ್ದು ಕನ್ಸೆಪ್ಟ್ ಅಂದರೆ ಲೀಡರ್ಸ್ ಶುಡ್ ಕ್ರಿಯೇಟ್ ಲೀಡರ್ಸ್. ಆಮೇಲೆ ಈ ಚರ್ಚೆಗೆ ಎಲ್ಲೋ ಒಂದು ಕಡೆ ನಾವು ಸ್ಟಿಮ್ಯುಲಸ್ ಆಗಬೇಕು. ಆ ಚರ್ಚೆ ಆಗುವ ಹಾಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ರೂಪಿಸಬೇಕು. ಆ ರೀತಿಯ ಕಾಮೆಂಟ್ಸ್ಗಳು ಎಲ್ಲಿಂದ ಬರುವಾಗ ಮಾಡ್ತಿದ್ರು. ಆ ಚರ್ಚೆ ಹೆಚ್ಚೆಚ್ಚಾಗಿ ಆಗುವ ಹಾಗೆ ತಾವು ನೋಡ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದೊಳಗೆ ಆಶೆ ಮಾಡ್ತಾ, ಮತ್ತೊಮ್ಮೆ ಅಧ್ಯಕ್ಷ, ವೈಯಕ್ತಿಕವಾಗಿ ನಾವೆಲ್ಲ ಬಹಳಷ್ಟು ನಿಮ್ಮ ಬಗ್ಗೆ ಬಲ್ಲವರಾಗಿದ್ದೇವೆ. ನಿಮ್ಮ ಈ ಅವಧಿಯೊಳಗೆ ನಮ್ಮ ವಿಧಾನಮಂಡಲದ ಇತಿಹಾಸ ಭಾಳ ದೊಡ್ಡದಾಗುತ್ತೆ. ನಿಮ್ಮ ಅವಧಿಯ ಈ ಕಾಲ ಸ್ವರ್ಣ ಪುಟದಲ್ಲಿ ಬರೆದಿಡುವಂಥ ಆಗಲಿ. ನಿಮಗೆ ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯ ಇದೆ, ವಯಸ್ಸಿದೆ. ಆ ಸ್ಥಾನವನ್ನು ಬಹುತೇಕ ಯಾರು ರಿಟೈರ್ ಆಗ್ತಿರ್ತಾರ, ಯಾರು ರಾಜಕಾರಣದೊಳಗೆ ಕೊನೆ ಹಂತದೊಳಗೆ ಇರ್ತಾರ, ಅವರಿಗೆ ಕೊಡುವಂಥ ಒಂದು ಪದ್ಧತಿ ಇತ್ತು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ಹೈಕಮಾಂಡ್ ನಿಮ್ಮಂಥವ್ರನ್ನ ಅಲ್ಲಿ ಕೂಡಿಸೋದ್ರ ಮೂಲಕ ಒಂದು ವಿಶೇಷ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊತೀನಿ. ನಿಮಗೆ ಬಹುದೊಡ್ಡದಾಗಿರ್ತಕ್ಕಂಥ ಅವಕಾಶವಿದೆ. ಈ ವಿಧಾನಮಂಡಲದ ನಡವಳಿಕೆಗಳು ಮೌಲಿಕವಾಗಿ ಆಗ್ತಕ್ಕಂಥ ಮಾಡುವಂಥ ಒಂದು ಕೆಲಸ ತಮ್ಮಿಂದ ಆಗಲಿ. ಅದರ ಜೊತೆಗೇ ಈ ಪಕ್ಷಗಳನ್ನು ಸ್ವಲ್ಪ ಹೆಚ್ಚು ಕಡಿಮೆ ನಾವು ಆಚೆ ಕಡೆ ಇದ್ದಾಗ ಸಭಾಧ್ಯಕ್ಷರ ಮೈಮೇಲಿನ ಬೀಳಕ್ಕೆ ಹೋಗ್ತಿರ್ತಿದ್ವಿ, ಅಂದರೆ ಶಬ್ದದಲ್ಲಿ, ಮಾತಿನಲ್ಲಿ. ಅದೆಲ್ಲ ಸ್ವಲ್ಪ ಮಟ್ಟಿಗೆ ಇದ್ದಿದ್ರೂ ಸಹಿತ ಆ ಶಿಸ್ತು ಇನ್ನೂ ನಮ್ಮ ವಿಧಾನಮಂಡಲ ಕಳೆದುಕೊಂಡಿಲ್ಲ. ತಮ್ಮ ಕಾಲದಲ್ಲಿ ಇನ್ನೂ ಎತ್ತರಕ್ಕೆ ಏರಲಿ ಅಂತೇಳಿ ಹಾರೈಸಿ, ಮತ್ತೊಮ್ಮೆ ತಮಗೆ ಈ ಅವಕಾಶ ಏನು ಸಿಕ್ಕಿದೆ, ಈ ಅವಕಾಶದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಇರ್ತಕ್ಕಂಥ ವರ್ಚಸ್ಸು ಹಾಗೂ ವ್ಯಕ್ತಿತ್ವ ಎತ್ತರಕ್ಕೇರಲಿ ಅಂತೇಳಿ ಹಾರೈಸಿ ನಾನು ಮಾತನಾಡ್ತೀನಿ. ಸರ್, 16ನೇ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಹಾಗೂ ಸದನದ ಪರವಾಗಿ ತಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ತಮ್ಮ ಸಾಮರ್ಥ್ಯದ ಆಧಾರದ ಮೇಲೆ ತಾವು ಇವತ್ತು ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರ ಎಂಬತಕ್ಕಂಥ ಒಂದು ಸಂತೋಷ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಏಕೆಂದರೆ ಸದನದಲ್ಲಿ ಈ ಹಿಂದೆ ತಾವು ಮಂತ್ರಿಗಳಾಗಿ ಉಪನಾಯಕರಾಗಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತು ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ನೋಡಿ ತಿಳಿದಿರುವಂಥ ವಿಚಾರ. ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸರ್ಕಾರ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ವೈಯಕ್ತಿಕವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ತಾವು ನಗರಾಭಿವೃದ್ಧಿ ಸಚಿವರಾಗಿ, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ, ಈ ಸದನದ ಉಪನಾಯಕರಾಗಿ ಎಲ್ಲರ ನಡುವೆ ಸ್ನೇಹಮಯಗಳಾಗಿ ನಡ್ಕೊಳ್ತಕ್ಕಂಥ ಒಂದು ರೀತಿ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ. ಪ್ರತಿಯೊಬ್ಬರಲ್ಲೂ ಕೂಡ ವಿಶ್ವಾಸ ತುಂಬುವಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಿ. ಸದನದಲ್ಲೂ ಕೂಡ ಆಯಾ ಸಂದರ್ಭದ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಸತ್ಯಕ್ಕೆ ಹತ್ತಿರವಾದಂಥ ವಿಚಾರಗಳನ್ನು ಸದನದಲ್ಲಿ ಮಂಡನೆ ಮಾಡೋದ್ರ ಮೂಲಕ ನಮ್ಮಂಥ ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಒಂದು ರೀತಿ ಜಾಗೃತಿ ಮೂಡಿಸುವಂಥ ಕೆಲಸನೂ ಕೂಡ ತಾವು ವಿಶೇಷವಾಗಿ ಮಾಡಿದ್ದೀರಿ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕರ್ನಾಟಕ ವಿಧಾನಸಭೆ ಇತಿಹಾಸದಲ್ಲಿ ಒಂದು ಅಲ್ಪಸಂಖ್ಯಾತರ ಒಬ್ಬ ನಾಯಕರಿಗೆ ಇವತ್ತು ಸಭಾಧ್ಯಕ್ಷರ ಒಂದು ಗೌರವ ಸಿಕ್ಕಿರ್ತಕ್ಕಂಥದ್ದು ಈ ನಾಡಿಗೆ ಸಿಕ್ಕಿರ್ತಕ್ಕಂಥ ಒಂದು ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಾವಿಸಿದ್ದೇನೆ. ನಿಮ್ಮ ಕನ್ನಡದ ಬಗ್ಗೆನೂ ಕೂಡ ನಮ್ಗೆ ಗೌರವ ಇದೆ. ಈಗ ನೀವು ಮಾತನಾಡುವಂಥ ಸಂದರ್ಭದಲ್ಲಿ ನಮ್ಮ ಅರಗ ಜ್ಞಾನೇಂದ್ರ ಸಾಹೇಬ್ರು ಹೇಳಿದರು, ಆದರೆ ನೀವು ಮಾತನಾಡ್ತಕ್ಕಂಥ ಶೈಲಿ ನಮಗಿನ್ನೂ ಕೂಡ ಹೆಚ್ಚು ಕೇಳಬೇಕು ಅಂತ ಅನ್ನಿಸ್ತಿರ್ತಕ್ಕಂಥದ್ದು ಉಪನಾಯಕರಾಗಿ ಮಾತಾಡುವಂಥ ಆ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಈಗಾಗಲೇ ಗೌರವಾನ್ವಿತ ಎಲ್ಲ ಹಿರಿಯ ಸದಸ್ಯ ಹೆಚ್ಚು ಮಾತಾಡಿದ್ದಾನೆ, ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಏಕೆಂದರೆ ತಾವು ಆ ಪೀಠದಲ್ಲಿ ಕೂತು ಸರ್ಕಾರಕ್ಕೂ ಸಲಹೆ, ಮಾರ್ಗದರ್ಶನ, ಆದೇಶಗಳನ್ನು ಮಾಡುವಂಥ ಅವಕಾಶ ಇದೆ.
ಪ್ರತಿಪಕ್ಷದ ನಾಯಕರು ಮತ್ತು ಸದಸ್ಯಗಳಿಗೂ ಕೂಡ ಆದೇಶ ಸೂಚನೆಗಳನ್ನು ನೀಡುವಂಥ ಅವಕಾಶ ಇದೆ. ಏಕೆಂದರೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಚರ್ಚೆ ಮೊಟಕಾಗದ ರೀತಿ ಅದು ದಿಕ್ಕು ಹತ್ತಿರ ತಲುಪುವಂಥ ದೃಷ್ಟಿಯಲ್ಲಿ ತಾವು ಸಹಕಾರವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಏಕೆಂದರೆ ಸಭಾಧ್ಯಕ್ಷರ ಹುದ್ದೆ ಅತ್ಯುನ್ನತವಾದಂಥ ಹುದ್ದೆ, ಈ ರಾಜ್ಯ ಸಮಗ್ರವಾಗಿ ಅಭಿವೃದ್ಧಿ ಆಗುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಮಾರ್ಗದರ್ಶನವನ್ನು ಕೂಡ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಪ್ರತಿಯೊಬ್ಬ ಸದಸ್ಯರ ಒಂದು ಗೌರವವನ್ನು ಎತ್ತಿಡಿತಕ್ಕಂಥ ಒಂದು ಜವಾಬ್ದಾರಿ ತಮ್ಮಲ್ಲಿದೆ, ಆ ವಿಶ್ವಾಸನೂ ಕೂಡ ನಮಗಿದೆ. ಈ ಒಂದು ವಿಧಾನಸಭೆಯ ಗೌರವವನ್ನು ಒಂದು ರಾಷ್ಟ್ರದಲ್ಲೇ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಿರತಕ್ಕಂಥ ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಒಂದು ಅವಧಿನಲ್ಲಿ ಈ ಕರ್ನಾಟಕ ವಿಧಾನಸಭೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ಅವಕಾಶ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮಗೆ ಶುಭ ಕೋರಿ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಭಾಧ್ಯಕ್ಷರೇ, ಇವತ್ತು ನಿಮ್ಮನ್ನು ಆ ಪೀಠದಲ್ಲಿ ನೋಡೋದಕ್ಕೆ ನನಗೆ ಅತ್ಯಂತ ಖುಷಿ ಅನಿಸ್ತದೆ. ಕಾರಣ ಏನಂದರೆ, ನಿಮ್ಮ ತಂದೆಯವರು ಫರೀದರವರು, ನಾನು 78ರಲ್ಲಿ ನಮ್ಮ ಜೊತೆಯಲ್ಲೇ ಕೂರ್ತಾಯಿದ್ವಿ, ಒಂದೇ ಪಕ್ಕದಲ್ಲೇ ಕೂರ್ತಿದ್ವಿ. ಹಾಗಾಗಿ ಫರೀದ್ರವ್ರ ಬಗ್ಗೆ, ಫರೀದ್ರವರ ವಿಚಾರಗಳನ್ನು, ಚಿಂತನೆಗಳನ್ನೆಲ್ಲದೂ ಕೂಡ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಉಪಚುನಾವಣೆಗೂ ಕೂಡ ನಾನು ಬಂದಿದ್ದೆ. ಬಂದಾಗ ನಿಮ್ಮ ಬಗ್ಗೆ ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ಬಹುಶಃ ಇವತ್ತು ನಮ್ಮೆಲ್ಲರ ಭಾಗ್ಯ ಅಂಥೇಳಿ ನಾನು ಭಾವಿಸ್ತೀನಿ, ನಿಮ್ಮನ್ನು ಇಷ್ಟು ಎತ್ತರದ ಪೀಠದಲ್ಲಿ ಕೂತು ನೋಡುವಂಥ ಅವಕಾಶ ಸಿಕ್ಕಿದ್ದಕ್ಕೆ. ಈ ಸದನದಲ್ಲಿ ಮುಖ್ಯಮಂತ್ರಿಗಳು ಸಭಾನಾಯಕರು, ಅವ್ರಿಗಿನ್ನ ಎತ್ತರದ ಸೀಟಲ್ಲಿ ನೀವು ಕೂತಿದ್ದೀರಿ ಅಂತ ಹೇಳಿದ್ರೆ ಈ ಸಭೆಯ ಘನತೆ, ಗೌರವ ಏನು ಅಂತಕ್ಕಂಥದ್ದನ್ನು ನಾವು ಜನತಂತ್ರ ವ್ಯವಸ್ಥೆಯಲ್ಲಿ ಅದನ್ನು ನೋಡಬೇಕಾಗ್ತದೆ. ಈ ಪಾರ್ಲಿಮೆಂಟರಿ ಡೆಮಾಕ್ರಸಿ ಯಶಸ್ವಿ ಆಗಬೇಕಾದಾಗ ಈ ಸದನದ, ಅದರಲ್ಲೂ ಮುಖ್ಯವಾಗಿ ಅಧ್ಯಕ್ಷರಾಗಿರ್ತಕ್ಕಂಥವ್ರ ಜವಾಬ್ದಾರಿಕೆ ತುಂಬ ಇರ್ತದೆ. ನಿಮ್ಮನ್ನು ಮೀರಿ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಅಧೀನದಲ್ಲಿ ಬರತಕ್ಕಂಥದ್ದೇ ಸರ್ಕಾರ. ಗೌರ್ಮೆಂಟ್ ಈಸ್ ಅ ಕ್ರಿಯೇಚರ್ ಆಫ್ ದಿಸ್ ಹೌಸ್ ಆ್ಯಂಡ್ ಯು ಆರ್ ದಿ ಲೀಡರ್ ಆಫ್ ದಿಸ್ ಹೌಸ್. ಹಾಗಾಗಿ ನಮ್ಮ ಮುಖ್ಯವಾದಂಥ ಕೆಲಸ ಏನು, ಇಲ್ಲಿ ವಿಧಾನಸಭೆಗೆ ಇವತ್ತು ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಭಾಳಷ್ಟು ಜನ ಹೊಸಬರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ವಿಚಾರಗಳು ಅಷ್ಟು ಗೊತ್ತಿಲ್ಲದೆ ಇರತಕ್ಕಂಥವ್ರು ಇದ್ದಾರೆ. ಅವ್ರನ್ನ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಯಾಕೆಂದರೆ ನೀವು ಬೇಸಿಕಲಿ ಕಾನೂನು ಪದವಿಯನ್ನು ಕೂಡ ಪಡೆದಿರ್ತಕ್ಕಂಥವ್ರು. ಅವರ ಆ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮಾಡಬೇಕಾದಾಗ ಸದನದ ಘನತೆ, ಗೌರವ ಏನು ಅಂತಕ್ಕಂಥದ್ರ ಬಗ್ಗೆ ನನ್ನ ಕೆಲವು ಸಲಹೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇವತ್ತು ಆಡಳಿತ ಯಂತ್ರವನ್ನು ಇವತ್ತು ಜಿಡ್ಡು ಕಟ್ಟಿರ್ತಕ್ಕಂಥದ್ದನ್ನು, ಅದನ್ನು ಚುರುಕು ಮಾಡಬೇಕಾದಾಗ ನಿಮ್ಮ ಪೀಠದಿಂದ ಬರ್ತಕ್ಕಂಥ ಸಲಹೆಗಳು, ತೀರ್ಮಾನಗಳು, ನಿರ್ಣಯಗಳು ಇವೆಲ್ಲದೂ ಕೂಡ ಭಾಳ ಮುಖ್ಯ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ನಾವು ಈ ಸದನ ಇರ್ತಕ್ಕಂಥದ್ದು ನಾವು ಕಾನೂನು ವಿಚಾರದಲ್ಲಿ ಕಾನೂನು ರಚನೆ ಮಾಡೋದಕ್ಕೆ. ಕಾನೂನು ರಚನೆ ಮಾಡುವಂಥ ಸಂದರ್ಭದಲ್ಲಿ ನಾವೇನಾಗ್ತದೆ ಅಂದರೆ, ಯಾವ ಕಾನೂನು ಬಗ್ಗೆನೂ ಕೂಡ ಚರ್ಚೆ ಆಗೋದಿಲ್ಲ. ಯಾವ ರೀತಿ ಅಂತಂದರೆ, ಅಪೋಸಿಷನ್ ಧರಣಿ ಮಾಡುವಂಥ ಸಂದರ್ಭದಲ್ಲಿ ನಾವು ಕಾನೂನುಗಳ ಪಾಸ್ ಮಾಡ್ಕೊಳ್ಳೋದು. ಇದು ಎರಡು ಕಡೆಯಿಂದಲೂ ಕೂಡ ನಡೆದಿರ್ತಕ್ಕಂಥದ್ದು. ಇದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಆಗಬೇಕಾದಾಗ, ನೀವು ಸದನದ ಮುಖ್ಯವಾದಂಥ ಜವಾಬ್ದಾರಿಗೆ, ಸದನದಲ್ಲಿ ಯಾವುದೇ ಬಿಲ್ಗಳು ಬರಲಿ, ಯಾವುದೇ ಅಮೆಂಡ್ಮೆಂಟ್ಸ್ ಬರಲಿ, ಅದು ವ್ಯಾಪಕವಾಗಿ ಚರ್ಚೆ ಮಾಡಬೇಕು. ಚರ್ಚೆ ಮಾಡೋದ್ರ ಜೊತೆಗೆ ಯುವಕರಿಗೆ ಹೆಚ್ಚು ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಭಾಧ್ಯಕ್ಷರಿಗೆ ನಾನು ಹೇಳ್ತಕ್ಕಂಥದ್ದು, ವಿಧಾನಸಭೆಯಲ್ಲಿ ಭಾಳ ತೀಕ್ಷ್ಣವಾಗಿರ್ತಕ್ಕಂಥ ಟೀಕೆಗಳು ಬರಬೇಕು. ತೀಕ್ಷ್ಣವಾಗಿರ್ತಕ್ಕಂಥ ಟೀಕೆಗಳು ಬಂದಾಗಲೇ ಆಡಳಿತ ಯಂತ್ರ ಚುರುಕಾಗೋದಕ್ಕೆ ಸಾಧ್ಯ ಆಗುತ್ತೆ, ಸರ್ಕಾರ ಚುರುಕಾಗೋದಕ್ಕೆ ಸಾಧ್ಯ ಆಗ್ತದೆ.
ಇವತ್ತೇನಾದರೂ ಕೂಡ ನೀವು ಇಂಥ ಪ್ರಶ್ನೆ ಕೇಳ್ತಾರೆ ಅಂತೇಳಿ ಗಮನಕ್ಕೆ ಬಂದಾಗ ಮಂತ್ರಿ ಆದವ್ರಿಗೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅರ್ಥಗರ್ಭಿತವಾಗಿ ಮಾತಾಡ್ತಾರೆ, ವಿಚಾರವನ್ನು ತಿಳಿದು ಮಾತಾಡ್ತಾರೆ ಅಂತಕ್ಕಂಥ ಭಯ ಬರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಸದಸ್ಯರು ಕೂಡ ಇರಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಎಲ್ಲಾದರೂ ಕೂಡ ಹೆಚ್ಚು ಕಡಿಮೆ ಆದಂಥ ಸಂದರ್ಭದಲ್ಲಿ ಅವರ ನೆರವಿಗೆ ನೀವು ಬರಬೇಕಾಗ್ತದೆ. ಸಂಸದೀಯ ವ್ಯವಸ್ಥೆಯಲ್ಲಿ ಇವತ್ತು ನಿಮ್ಮ ಪಾತ್ರ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ಬಿಲ್ಗಳ ಮೇಲೆ ಚರ್ಚೆ ಆಗಬೇಕು. ಆ ಚರ್ಚೆ ಇಲ್ದೇ ಯಾವುದೂ ಪಾಸ್ ಆಗಬಾರ್ದು. ಮತ್ತು ಚರ್ಚೆ ಆಗಬೇಕಾದಾಗ ಏನಾಗುತ್ತೆ ಅಂದರೆ ಸಾಂದರ್ಭಿಕವಾಗಿ ಏನೋ ಒಂದು ಅಮೆಂಡ್ಮೆಂಟು ಅದು ಆ್ಯಕ್ಟಿಗೆ ಪೂರಕವಾಗಿ ಇರ್ತದೋ ಇಲ್ಲೋ ಅಂತೇಳಿ ಯಾರಿಗೂ ಗೊತ್ತೇ ಇರೋದಿಲ್ಲ. ಒಂದು ಅಮೆಂಡ್ಮೆಂಟ್ ತರೋದು ಪಾಸ್ ಅನ್ನೋದು, ಚರ್ಚೆ ಇಲ್ದರೆ ಪಾಸ್ ಆಗೋದು. ಅದು ಏನಾಗ್ತದೆ ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಕಾನೂನನ್ನ ರಚನೆ ಮಾಡ್ತೀವಿ. ವಿಧಾನಸಭೆ ಕಾನೂನು ರಚನೆ ಮಾಡಿದ್ದಾದಮೇಲೆ ಸರ್ಕಾರ ನಿಮ್ಮ ಅಧೀನದಲ್ಲಿ ಇದ್ದರೂ ಕೂಡ ಭಾಳಷ್ಟು ಕಡೆ ನೋಟಿಫಿಕೇಷನ್ಗಳೇ ಆಗೋದಿಲ್ಲ. ಅವು ಜಾರಿನೇ ಬರೋದಿಲ್ಲ. ಜನ ತಿಳಿದಿರೋದು ಪತ್ರಿಕೆಯಲ್ಲಿ ಬರ್ತಾ ಇದೆ, ಪತ್ರಿಕೆಯಲ್ಲಿ ಬಂದಿದೆ ಕಾನೂನು ಪಾಸ್ ಆಗಿದೆ ಅಂತೇಳಿ. ಅದು ನಿಜ ಸ್ಥಿತಿಯಲ್ಲಿ ಕಾನೂನು ಪಾಸ್ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ನೀವು ಎಷ್ಟು ಕಾನೂನುಗಳನ್ನ ಮಾಡಿದ್ದೀರಿ, ಕಾನೂನುಗಳು ಎಷ್ಟು ಜಾರಿಯಲ್ಲಿದ್ದಾವೆ, ಯಾವ ರೀತಿಯಾಗಿ ಇದ್ದಾವೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ಇವತ್ತು ನೀವು ಒಂದು ಟೈಮ್ ಫಿಕ್ಸ್ ಮಾಡಿ ಸದಸ್ಯರ ಹತ್ರ ಚರ್ಚೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆಗ ಮಾತ್ರ ನಾವು ಆಡಳಿತ ಯಂತ್ರವನ್ನು ಚುರುಕು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಅದು ಒಂದು ಈಗಾಗಲೇ ಎಚ್ ಕೆ ಪಾಟೀಲ್ರವರು ಕೂಡ ಪ್ರಸ್ತಾಪ ಮಾಡಿದರು. ಇವು ನಮ್ಮ ಸ್ಟ್ಯಾಂಡಿಂಗ್ ಕಮಿಟೀಸ್ ಇದೆ. ಸ್ಟ್ಯಾಂಡಿಂಗ್ ಕಮಿಟೀಸ್ನಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತದೆ. ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ, ಮುಖ್ಯ ಕಾರ್ಯದರ್ಶಿಗಳು ಕೂಡ ಇರ್ತದೆ. ಅಲ್ಲಿ ಅದೇ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಮಾಡೋ ರೀತಿಯಲ್ಲಿ ಎಲ್ಲದೂ ಕೂಡ ರೆಕಾರ್ಡ್ಗೆ ಹೋಗ್ತದೆ, ಎಲ್ಲದೂ ಇರ್ತದೆ. ಆದರೆ ಏನಾದರೂ ಚರ್ಚೆಗೆ ಬರ್ತದ, ಅದು ಪ್ರಯೋಜನಕ್ಕೆ ಬರ್ತದ ಅಂತ ಹೇಳಿದ್ರೆ ಯಾವ ವರದಿಗಳು ಕೂಡ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆ ನಿಯಮವನ್ನು ಬದಲು ಮಾಡೋತಕ್ಕಂಥ ಕೆಲಸವನ್ನು ಮಾಡಿ. ಇವತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇರ್ಬೋದು, ಎಸ್ಟಿಮೇಟ್ ಕಮಿಟಿ ಇರ್ಬೋದು, ಆ ಕಮಿಟಿನಲ್ಲಿ ಅವರದ್ದು ಆ ನಿರ್ಣಯಗಳು ಮಾಡಿರ್ತಕ್ಕಂಥ ತೀರ್ಮಾನಗಳನ್ನು, ಟೀಕೆಗಳನ್ನು ಅದನ್ನು ವ್ಯಾಪಕವಾಗಿ ವಿಧಾನಸಭೆಯಲ್ಲಿ ಮತ್ತೆ ಚರ್ಚೆ ಆಗ್ತಕ್ಕಂಥದ್ದು ಆಗಬೇಕು. ಅದರ ಮೇಲೆ ಇವತ್ತು ಮಂತ್ರಿಗಳನ್ನು ಮತ್ತು ಆಡಳಿತ ಯಂತ್ರದ ಅಧಿಕಾರಿಗಳನ್ನು ಇವತ್ತು ನಿಯಂತ್ರಣ ಇರೋದಕ್ಕೆ ಸಾಧ್ಯ ಆಗ್ತದೆ. ಈ ಕೆಲಸವನ್ನು ಮಾಡಬೇಕಾದಾಗ ನಂದು ಇನ್ನೊಂದು ಸಲಹೆ ಇದೆ. ಮೊದಲೆಲ್ಲ ಕನ್ಸಲ್ಟೇಟಿವ್ ಕಮಿಟಿ ಅಂತ ಇತ್ತು. ಈಗಾಗಲೇ ಒಂದು 10-15 ವರ್ಷದಿಂದ ಕನ್ಸಲ್ಟೇಟಿವ್ ಕಮಿಟಿ ತೆಗೆದಾಕ್ಬಿಟ್ರು. ಕನ್ಸಲ್ಟೇಟಿವ್ ಕಮಿಟಿಗಳಿದ್ದರೆ ಏನಾಗ್ತದೆ ಅಂದರೆ ವ್ಯಾಪಕವಾಗಿ ಹೊಸದಾಗಿ ಬಂದಿರತಕ್ಕಂಥ ಸದಸ್ಯರು ಎಲ್ಲರೂ ಕೂಡ ಅದನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಯಾವುದೇ ರೀತಿಯಲ್ಲಿ ಯಾವುದೇ ಕಮಿಟಿ ಮೇಲೆ ಆಗಲಿ ಶಾಸಕರಾಗಿರ್ತಕ್ಕಂಥ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆಡಳಿತವನ್ನು ಚುರುಕುಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡುವಂಥ ಜವಾಬ್ದಾರಿಕೇನಿದೆ. ನಾನು ಅತ್ಯಂತ ಎತ್ತರದ ಜಾಗದಲ್ಲಿ ಇವತ್ತು ನಾನು ನೋಡ್ತಿದ್ದೇನೆ, ಭಾಳ ಸಂತೋಷ ಆಗಿದೆ. ನನಗೆ ಇನ್ನೊಂದು ಸಂತೋಷ ಅಂದರೆ ಈಗ ಭಾಷೆನಲ್ಲಿ ಹಳೆ ಕನ್ನಡ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಇದರಲ್ಲಿ ಅದು ನಿಮ್ಮ ಭಾಷೆ ಇದೆಯಲ್ಲ, ಅದು ಆ ಮಧುರತೆ ಇದೆಯಲ್ಲ, ಅದು ಯಾವ ಭಾಗದಲ್ಲಿ ಮಾತಾಡೋರಿಗೂ ಕೂಡ ಆ ಮಧುರತೆ ಬರೋದಿಲ್ಲ. ನಿಮ್ಮ ಮಾತು ಕೇಳಬೇಕು ಅಂತಂದರೆ ಖುಷಿ ಆಗ್ತದೆ ಅದು. ಯಾಕಂದರೆ ನಿಮ್ಮ ಭಾಷೆ ಆ ರೀತಿಯಾಗಿದೆ, ಭಾಷಾ ಶೈಲಿ ಆ ಥರ ಇದೆ, ನಿಮ್ಮ ಎಕ್ಸ್ಪ್ರೆಷನ್ ಆ ಥರ ಇದೆ. ಅದು ಬಹುಶಃ ಅದಕ್ಕೆ ಕ್ರೆಡಿಟ್ ಯಾರಿಗೆ ಕೊಡಬೇಕು ಅಂದರೆ ಇವತ್ತು ನಿಮಗೆ ನೀವು ತಿಂತಕ್ಕಂಥ ಫುಡ್ಡಿಗೆ ಕ್ರೆಡಿಟ್ ಕೊಡಬೇಕಾಗ್ತದೆ. ಇವತ್ತು ಅಂಥ ಭಾಷೆಯನ್ನು ಕೇಳುವಂಥ ಅವಕಾಶ ಆಗ್ತದೆ. ನಾನೊಂದು ಸರಿ ಎಷ್ಟೋ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ಈಗ ನಾನು ಕಾನೂನು ಮಂತ್ರಿಯಾಗಿ ಕೂತಿದ್ದಾಗ ಯಾವ್ದಾದ್ರು ವಿಚಾರಗಳನ್ನ ಚರ್ಚೆ ಮಾಡಬೇಕಾದಾಗ ಇಬ್ಬರು ಮಂಗಳೂರಿನವ್ರು ಏನಾರ ಬಂತು ಅಂದರೆ ಇಬ್ಬರು ಆರ್ಗ್ಯುಮೆಂಟು ಕೇಳ್ತಿದ್ದೆ. ಇಬ್ಬರು ಆರ್ಗ್ಯುಮೆಂಟು ಸರಿ ಇರ್ತದೆ, ತೀರ್ಪು ಏನು ಕೊಡಬೇಕು ಅಂತೇಳಿ ಗೊತ್ತಾಗ್ತಿರಲಿಲ್ಲ. ಯಾಕಂದರೆ ಆರ್ಗ್ಯುಮೆಂಟ್ ಅಷ್ಟರ ಮಟ್ಟಿಗೆ ಮಾಡ್ತಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ನಿಮ್ಮಲ್ಲಿ ಅಂಥ ಪ್ರಜ್ಞಾವಂತಿಕೆ, ಜ್ಞಾನ ಇರ್ತಕ್ಕಂಥದ್ದು. ಅದನ್ನು ನೀವು ಅದನ್ನು ಮಾಡಬೇಕಾದಾಗ ನೀವೆಲ್ಲೋ ಒಂದು ಕಡೆಗೆ ನೀವು ಕೊಡ್ತಕ್ಕಂಥ ರೂಲಿಂಗ್ಸು, ನಾನು ವಿಚಾರವಾಗಿ ಪಾಯಿಂಟ್ ಆಫ್ ಆರ್ಡರ್ಸ್ ಸರ್ವೇಸಾಮಾನ್ಯವಾಗಿ ರೈಸ್ ಮಾಡ್ತಾರೆ. ಪಾಯಿಂಟ್ ಆಫ್ ಆರ್ಡರ್ಸನ್ನ ನೀವು ಕೊಡಬೇಕಾದಾಗ ದಯಮಾಡಿ ನೀವು ಬರೀ ಇಲ್ಲಿ ಕೂತಿರ್ತಕ್ಕಂಥದ್ದಲ್ಲಿ ಇಲ್ಲಿದ್ದಾರಲ್ಲ ಇಷ್ಟಕ್ಕೆ ಸೀಮಿತ ಆಗಬೇಡಿ. ನೀವು ನಿಮ್ಮಲ್ಲಿರ್ತಕ್ಕಂಥ ನಿಮಗೆ ಯಾವುದು ಆಧಾರ ಆಗಬೇಕು, ಹೌಸ್ ಆಫ್ ಲಾರ್ಡ್ಸ್, ಹೌಸ್ ಆಫ್ ಕಾಮನ್ಸಲ್ಲಿ ಬರ್ತಕ್ಕಂಥ ತೀರ್ಮಾನಗಳು. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದಾಗ ಆ ಪ್ರಿನ್ಸಿಪಲ್ಸನ್ನು
ಎತ್ತಿಡಿಬೇಕಾದಾಗ ನಿಮ್ಮ ರೂಲಿಂಗ್ಸಿಂದ ಬರ್ತಕ್ಕಂಥದ್ರಲ್ಲಿ ಭಾಳ ಮುಖ್ಯ ಆಗ್ತದೆ. ಎಷ್ಟೋ ಸಂದರ್ಭದಲ್ಲಿ ನೀವು ಕೊಟ್ಟಂಥ ರೂಲಿಂಗ್ಗಳು ಕೂಡ ಇವತ್ತು ನ್ಯಾಯಾಂಗದಲ್ಲಿ ಕೂಡ ಚರ್ಚೆ ಆಗ್ಬೋದು. ನ್ಯಾಯಾಂಗಕ್ಕೂ ಕೂಡ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ತೀರ್ಪುಗಳು ಬರಬೇಕಾಗ್ತದೆ. ಅದಕ್ಕೆ ನೀವು ಇವತ್ತು ಭಾಳ ಜನ ಇವತ್ತು ಒಳ್ಳೊಳ್ಳೆ ಸ್ಪೀಕರ್ಸ್ ನಿಮ್ಮ ಜಾಗದಲ್ಲಿ ಕೂತಿದ್ರು. ವೈಕುಂಠ ಬಾಳ್ಗಾರ್ ಅವರ ಕೊಟ್ಟಂಥ ತೀರ್ಪುಗಳನ್ನು, ಅನೇಕ ತೀರ್ಪುಗಳನ್ನು ನಾನು ನೋಡಿದ್ದೇನೆ. ಅದಾದ ಮೇಲೆ ನಾನು ನೆನೆಸ್ತಕ್ಕಂಥದ್ದು ಅಂತಂದರೆ KH ರಂಗನಾಥರವರು, SM ಕೃಷ್ಣರವರು ಮತ್ತು ರಮೇಶ್ ಕುಮಾರ್ ಅವರು, ಇವರೆಲ್ಲರೂ ಕೂಡ ಒಂದು ಅವರು ಆ್ಯಸ್ ಎ ಸ್ಪೀಕರ್ಸ್ ಆಗಿ ಅವರ ಆ ಎಕ್ಸಲೆನ್ಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಯಾವುದೇ ಪಾಯಿಂಟ್ ಆಫ್ ಆರ್ಡರ್ಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಅವ್ರ ಕಡೆಯಿಂದಲೂ ಚರ್ಚೆಯನ್ನು ಕೇಳಿ, ಈ ಕಡೆಯೂ ಕೇಳಿ ತೀರ್ಪು ಕೊಡಬೇಕಾದಾಗ ಮಾತ್ರ ಅದು ಜನತಂತ್ರ ವ್ಯವಸ್ಥೆಯಲ್ಲಿ ಡೆಮಾಕ್ರಸಿ ಉಳಿತಕ್ಕಂಥ ರೀತಿಯಲ್ಲಿ, ಅದನ್ನು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೀತಿಯಲ್ಲಿ ತೀರ್ಪುಗಳು ಬರಬೇಕಾಗ್ತದೆ. ನಿಮ್ಮ ತೀರ್ಪುಗಳನ್ನು ಯಾರು ಕೂಡ ಅಲಕ್ಷ್ಯಗಳು ಮಾಡಬಾರ್ದು. ಸದನದಲ್ಲಿ ಎಲ್ಲರೂ ಕೂಡ ನಿಮ್ಮ ತೀರ್ಪುಗಳಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಹಾಗಾಗಿ ಅದ್ರ ಜೊತೆಗೆ ಇನ್ನೊಂದು ಅಧ್ಯಕ್ಷರೇ, ಎಲ್ಲೋ ಈ ಪೇಪರ್ಲೆಸ್ ಅಂತ ಹೇಳಿ ಮಾಡಬೇಕು ಅಂತಕ್ಕಂಥದ್ದು ಅನೇಕ ಪ್ರಸ್ತಾಪ ಆಗಿದೆ. ಈಗ ನಿಮ್ಮಲ್ಲಿ ಕೊಡ್ತಿರ್ತೀವಿ ಇಷ್ಟು ಬುಕ್ಸ್ ಇಷ್ಟು ದಪ್ಪ ಇರ್ತದೆ, ಅದೇನೋ ನಮ್ಮ ನೋಟಿಸ್ ರೂಮ್ನಲ್ಲಿ ಅಲ್ಲಿ ಪೆಂಡಿ ಕಟ್ಟಿ ತಂದು ಕಾರಿ ಡಿಕ್ಕಿಗೆ ಹಾಕ್ತಾರೆ. ಅದನ್ನು ಯಾರು ತೆಗೆದು ನೋಡೋಕ್ಕೂ ಆಗೋದಿಲ್ಲ, ಬೇಡಕ್ಕೂ ಆಗೋದಿಲ್ಲ. ಕೊನೆಗೆ ಎಲ್ಲೋ ಆ ಟರ್ಮ್ ಮುಗಿದ ಮೇಲೆ ಅದನ್ನು ಬೆಂಕಿಗೆ ಹಾಕತಕ್ಕಂಥ ಪರಿಸ್ಥಿತಿ ಕೂಡ ಬರ್ತದೆ. ಅದು ಇಟ್ಕೊಳ್ಳೋಕೆ ಜಾಗನೂ ಇರೋದಿಲ್ಲ, ಅಷ್ಟು ಲಿಟ್ರೇಚರ್ ಇರ್ತದೆ. ಆದರೆ ಅದರ ಅದನ್ನು ಕಡಿಮೆ ಮಾಡಬೇಕಾದಾಗ ನೀವು ಪೇಪರ್ಲೆಸ್ ಬರ್ತಕ್ಕಂಥ ರೀತಿಯಲ್ಲಿ ನೀವು ಹೊಸ ಶಾಸಕರು, ಈಗೆಲ್ಲದು ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಬಗ್ಗೆ, ಇವತ್ತು ಟೆಕ್ನಾಲಜಿ ಬಗ್ಗೆ, ನಿಮಗೆ 5G ಇದೆ, 6G ಇದೆ, ಅದೆಲ್ಲದೂ ಕೂಡ ಬಂದಿರಬೇಕಾದಾಗ ಅದನ್ನು ಪ್ರಯೋಗ ಮಾಡೋದಕ್ಕೆ ಪೇಪರ್ಲೆಸ್ ಬರ್ತಕ್ಕಂಥ ಡಿಸ್ಕಷನ್ ಬರ್ತಕ್ಕಂಥದ್ದಕ್ಕೆ ನೀವೆಲ್ಲ ಸದಸ್ಯರುಗಳಿಗೂ ಕೂಡ ಒಂದು ರೀತಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದ್ರ ಜೊತೆಗೆ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಯಾವುದೇ ಪ್ರಶ್ನೆಗಳನ್ನು ಯಾವುದೇ ಸದಸ್ಯರಿಗೆ ಕೇಳಿದ್ರೆ ಮಂತ್ರಿಗಳು ಹೇಳ್ತಕ್ಕಂಥ ಸರ್ವೇ ಸಾಮಾನ್ಯ ಉತ್ತರ ಏನಂತ ಹೇಳಿದ್ರೆ, ಪರಿಶೀಲನೆ ಮಾಡ್ತೀನಿ, ನಾನು ನೋಡ್ತೇನೆ ಅಂತೇಳಿ. ಅವ್ರು ಪರಿಶೀಲನೆ ಮಾಡ್ತೀನಿ, ನೋಡ್ತೇನೆ ಅಂತಕ್ಕಂಥದ್ದು ಅದು ಅಶ್ಯೂರೆನ್ಸ್ ಕಮಿಟಿ ಮುಂದೆ ಹೋಗುತ್ತೆ. ಅದು ಹೋಗಿ ಅಶ್ಯೂರೆನ್ಸ್ ಕಮಿಟಿನಲ್ಲಿ ತೀರ್ಪಾಗೋದು ಯಾವಾಗ ಅಂದರೆ ಅವನ ಟರ್ಮ್ ಮುಗಿದೋಗಿರ್ತದೆ. ಟರ್ಮ್ ಮುಗಿದೋದ್ಮೇಲೆ ಅದು ಅಶ್ಯೂರೆನ್ಸ್ ಕಮಿಟಿ ಮುಂದೆ ಹೋಗೋದು. ಇದಕ್ಕೆಲ್ಲದಕ್ಕೂ ಅವಕಾಶ ಕಡಿವಾಣ ಹಾಕೋದಕ್ಕೆ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನೀವು ಒಂದು ರೂಲ್ಸ್ ಕಮಿಟಿಯನ್ನು ಮಾಡಿ ಯಾವ ರೀತಿಯ ಕಡಿವಾಣ ಹಾಕ್ಬೋದು ಅಂತಕ್ಕಂಥದ್ರ ಬಗ್ಗೆ ನೀವು ಒಂದು ರೀತಿಯಾದಂಥ ಮಾರ್ಗದರ್ಶನವನ್ನು ಮಾಡಬೇಕು ಅಂತಕ್ಕಂಥ ಹೇಳೋದ್ರ ಜೊತೆಗೆ, ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಗಳಾಗಬೇಕು. ಚರ್ಚೆಗಳಾದಂಥ ಸಂದರ್ಭದಲ್ಲೇ ನಿಮಗೆ ಚರ್ಚೆ ಆಗೋಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರೂ ಇರೋದೇ ಇಲ್ಲ. ಕಂಪಲ್ಸರಿ ಬಂದು ಕೂರಲೇಬೇಕು. ಅವರು ಯಾರೋ ಇರ್ತಾರೆ, ಯಾರೋ ಬರ್ಕೊಂಡಿರ್ತಾರೆ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಅಂದರೆ ಇವತ್ತು ಯಾರಾದರೂ ಒಬ್ಬರು ಮಾತಾಡ್ತಾರೆ ಅಂತಂದ್ರೆ ನಾವು ಹೋಗಿ ಕೂರಬೇಕು, ಇಲ್ಲದ್ರೆ ತಪ್ಪಾಗ್ತದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಆಡಳಿತ ಅಧಿಕಾರಿಗಳಿಗೆ ಬರಬೇಕಾಗ್ತದೆ. ನಾನು ಒಂದು ಮಾತನ್ನು ಹೇಳ್ತೀನಿ ಅಧ್ಯಕ್ಷರೇ, ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ದೇವರಾಜ್ ಅವರು ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಕೂತಿದ್ದಂತ ನಾವು ನೋಡಿದ್ವಿ. ನಾವೆಲ್ಲ ಹುಡುಗರು ಅವಾಗ ಚರ್ಚೆ ಆಗ್ತಾಯಿದ್ದು. ಆವಾಗ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಚರ್ಚೆ ಆಗಬೇಕಾದಾಗ ಟೇಬಲ್ ಮೇಲೆ ಪುಸ್ತಕಗಳನ್ನ ಇಟ್ಕೊಂಡಿರ್ತಿದ್ರು ರೂಲಿಂಗ್ಸ್ ಕೊಡೋದಕ್ಕೆ. ಚರ್ಚೆ ಎಷ್ಟೊತ್ತವರೆಗೂ ಆಗೋದ್ರೆ ರಾತ್ರಿ 12:15 ಗಂಟೆ 1 ಗಂಟೆವರೆಗೂ ಕೂಡ ಚರ್ಚೆ ಆಗ್ತಾಯಿತ್ತು. ಆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳನ್ನು ಇವತ್ತು ಆಗ್ತಾಯಿಲ್ಲ. ಅದಕ್ಕೆ ಅಪೋಸಿಷನ್ ಯಾವತ್ತೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಇರಬೇಕು. ಅಪೋಸಿಷನ್ ಯಾವಾಗ ಕ್ರಿಯಾಶೀಲವಾಗಿ ಇರ್ತದೋ ಆಗ ಮಾತ್ರ ನಮ್ಮ ಪ್ರಜಾಪ್ರಭುತ್ವದ ತತ್ವ ಉಳಿಯೋದಕ್ಕೆ ಸಾಧ್ಯ ಆಗ್ತದೆ, ಸಂವಿಧಾನದ ಆಶಯಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತದೆ. ಅಂತಹ ರೀತಿಯಲ್ಲಿ ಎತ್ತರದ ಸ್ಥಾನದಲ್ಲಿ ನೀವು ಕೂತಿದ್ದೀರಿ, ಅತ್ಯಂತ ಸಂತೋಷ. ನಿಮ್ಮ ಭಾಷೆಯನ್ನು ಕೇಳಬೇಕು, ನಿಮ್ಮ ಭಾಷೆಯನ್ನು ನಾವು ಆ ಮಧುರತೆಯನ್ನು ನಾವು ಅನುಭವಿಸುವಂಥ ರೀತಿಯಲ್ಲಿ ಆಗಬೇಕು ಅಂತ ಹೇಳೋದ್ರ ಜೊತೆಗೆ, ಎಲ್ಲೋ ಒಂದು ಕಡೆಗೆ ಇವೆಲ್ಲದಕ್ಕೂ ಕೂಡ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಇವತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸುನಿಲ್ ಕುಮಾರ್, ಅದು ಒಂದು ನಿಮಿಷ ಮಿನಿಸ್ಟರ್ಗೆ ನಾವು ಹೋಗ್ಲಿಕ್ಕೆ ಹೆಚ್ಚು ಮಾಡ್ಬೋದು ಆಗ್ಬೋದು ಮಾತಾಡ. ಅಧ್ಯಕ್ಷರೇ, ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು
ಪ್ರಸ್ತಾವನೆಯನ್ನು ಮಂಡಿಸಿದರು. ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ಅನುಮೋದಿಸಿದ್ದಾರೆ. ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು SR ಬೊಮ್ಮಾಯಿ ಸಾಹೇಬರು ಮತ್ತು ಆ ಪಕ್ಷದ ಎಲ್ಲ ಸದಸ್ಯರು ತಮಗೆ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಜನತಾ ದಳದ JT ದೇವೇಗೌಡರು ಮಾತಾಡಿ ನಿಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಇವರೆರಡೂ ಪಕ್ಷಗಳಿಗೂ ಕೂಡ ಅಭಿನಂದನೆ ಸಲ್ಲಿಸೋಣ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ಒಂದು ತೀರ್ಮಾನಗಳು ಇಂಥ ಒಂದು ಸ್ಥಾನಕ್ಕೆ ಅತ್ಯುತ್ತಮವಾದಂಥ ಘನತೆ ಗೌರವವನ್ನು ಎತ್ತಿ ಹಿಡಿದಂತಾಗ್ತದೆ. ಯಾಕಂದರೆ ಇದು ಒಂದು ನ್ಯಾಯಸ್ಥಾನ, ನ್ಯಾಯಪೀಠ. ಇದರಲ್ಲಿ ಎಲ್ಲಿವರೆಗೂ ನೀವು ಆಯ್ಕೆ ಆಗ್ತೀರಿ ಅಲ್ಲಿವರೆಗೂ ಆ ಪಕ್ಷಕ್ಕೆ ನೀವು ನಿಷ್ಠೆಯಾಗಿರಬೇಕಾಗ್ತದೆ. ಅದಾದ ಮೇಲೆ ನೀವು ಅಧ್ಯಕ್ಷರಾದ ಮೇಲೆ ಈ ಸಭೆಗೆ ಕಟ್ಟಕಡೆಯ ಸದಸ್ಯ ಯಾವ ಪಕ್ಷದಿಂದ ಆಯ್ಕೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ಆ ಸದಸ್ಯ ಆಯ್ಕೆ ಆಗಿರೋದು ಬಹಳ ಮುಖ್ಯ ಆಗ್ತದೆ. ಆ ಕಟ್ಟಕಡೆಯ ವ್ಯಕ್ತಿಗೆ ತನ್ನ ಅಭಿಪ್ರಾಯವನ್ನು, ತನ್ನ ಭಾವನೆಗಳನ್ನು, ತನ್ನ ಕ್ಷೇತ್ರದ ಬಗ್ಗೆ ಸವಿಸ್ತಾರವಾಗಿ ಹೇಳೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದ್ರಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗ್ತದೆ. ಒಂದು ಪಕ್ಷದಿಂದ ಬಂದಿರಲ್ಲ, ಒಬ್ಬ ಇಂಡಿಪೆಂಡೆಂಟಾಗಿ ಆಯ್ಕೆ ಆಗಿರ್ತಾನೆ, ಅಂಥವ್ರಿಗೆ ಅವಕಾಶ ಮಾಡಿಕೊಡೋದು. ಯುವಕರಿಗೆ, ಮೊಟ್ಟ ಮೊದಲು ಬಂದಿರೋರಿಗೆ ಹೆಚ್ಚಿನ ಅವಕಾಶವನ್ನು ಕೊಡೋದ್ರ ಮುಖಾಂತರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೊಂದು ಪಾಠ ಕಲಿಬೇಕಾಗ್ತದೆ. ಜೊತೆಗೆ ಹೊಸ ಸದಸ್ಯರು ಹೆಚ್ಚಿನ ಕಾಲ ಸಭೆಯಲ್ಲಿ ಕುಂತಿರಬೇಕಾಗ್ತದೆ. ನಾವು ಪಾರ್ಲಿಮೆಂಟ್ಗೆ ಹೋದಂಥ ಕಾಲದಲ್ಲಿ 91ರಲ್ಲಿ ಶಿವರಾಜ್ ಪಾಟೀಲ್ ಅವರು ನಮ್ಮ ಸ್ಪೀಕರ್ ಆಗಿದ್ದರು. ಆಮೇಲೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೋಶಿ ಸಾಹೇಬರು ಬಂದರು, ಸೋಮನಾಥ್ ಚಟರ್ಜಿ ಅವರು ಬಂದರು. ಸೋಮನಾಥ್ ಚಟರ್ಜಿ, ಇಂದ್ರಜಿತ್ ಅವರು, ಗುಪ್ತಾ ಅವರು ಪಾರ್ಲಿಮೆಂಟಲ್ಲಿ ಎದ್ದು ನಿಂತ್ಕೊಂಡು ಮಾತಾಡೋಕೆ ಹಿಡಿದ್ರೆ 1-1.5 ಗಂಟೆ ಮಾತಾಡ್ತಿದ್ರು. ಆ 1.5 ಗಂಟೆ ಮಾತಾಡೋಂಥ ಕಾಲದಲ್ಲಿ ಯಾವ ಪಕ್ಷ ಅಂತ ಹೇಳೋಂಗಿಲ್ಲ, ಎಲ್ಲ ಪಕ್ಷದ ಸದಸ್ಯರು ಕೂಡ ಪಿನ್ ಡ್ರಾಪ್ ಸೈಲೆಂಟ್. ಅಂದರೆ ಅವರ ಭಾಷಣದ ಪ್ರತಿ ಪದ, ಪ್ರತಿ ಅಭಿಪ್ರಾಯ, ಆ ಚಿಂತನೆ ಈ ದೇಶದ ಸಮಗ್ರತೆ, ಐಕ್ಯತೆ ಮತ್ತು ಅಭಿವೃದ್ಧಿ ಬಗ್ಗೆ ಅಷ್ಟೊಂದು ಎತ್ತರವಾದಂಥ ರೀತಿಯಲ್ಲಿ ಭಾಷಣಗಳು ಮಾಡ್ತಾಯಿದ್ರು. ಅವನ್ನ ತೆಗೆದು ನಾವು ಓದುವಂಥ ಸಂದರ್ಭಗಳು ಬರ್ತಾಯಿತ್ತು. ಆದ್ದರಿಂದ ಈ ವ್ಯವಸ್ಥೆ, ನೀವು ಕುಂತಿರೋ ಜಾಗ, ನಾನು ಕೂಡ ತಾವು ಬೈ ಎಲೆಕ್ಷನಲ್ಲಿ ನಿಂತಾಗ ಮಂತ್ರಿ ಆಗಿದ್ದೆ ಕೇಂದ್ರದಲ್ಲಿ. ನಾನು ಕೂಡ ನಿಮ್ಮ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ್ದೀನಿ. ನಿಮ್ಮ ತಂದೆಯವ್ರ ಬಗ್ಗೆ ನನಗೆ ವಿಷಯ ತಿಳ್ಕೊಂಡಿದ್ದೆ, ಅವ್ರ ಜೊತೆಯಲ್ಲಿ ಹೆಚ್ಚಿನ ಸಂಪರ್ಕ ಇರಲಿಲ್ಲ. ಆದರೆ ನಿಮ್ಮ ತಂದೆಯವರ ಹೆಸರು ಕೀರ್ತಿಯಿಂದ ನೀವು ಮೊದಲನೇ ಚುನಾವಣೆ ಗೆಲ್ಲೋದಕ್ಕೆ ಅದು ದಾರಿ ಆಯಿತು, ನಾಂದಿ ಆಯಿತು. ಅದಾದ ಮೇಲೆ ಅವರಂತೆ ಅವರಿಗಿಂತ ಹೆಚ್ಚಿಗೆ ಕೆಲಸವನ್ನು ಮಾಡೋದ್ರ ಮುಖಾಂತರ ನೀವು ಎಲ್ಲ ವರ್ಗದ, ಎಲ್ಲ ಪಕ್ಷದ ಜನರ ಒಂದು ಗೌರವವನ್ನು ಗಳಿಸ್ತೀರಿ. ಇತ್ತೀಚೆಗೆ ನಡೆದಂಥ ಕರಾವಳಿ ಪ್ರದೇಶದಲ್ಲಿ ವಿಷಯಗಳಲ್ಲಿ ನೀವು ನಡೆದಂಥ ನಡವಳಿಕೆ ಜಾತ್ಯತೀತ ವ್ಯಕ್ತಿತ್ವದ ಪ್ರತೀಕವಾಗಿ ತಾವು ಅದಕ್ಕೊಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟು ಭಾರತದ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು, ಯಾವ ಜಾತಿ ಆಗಲಿ, ಯಾವ ಧರ್ಮ ಆಗಲಿ, ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಂತೆ ಈ ದೇಶದ ಕಟ್ಟಕಡೆ ಪ್ರಜೆಗೆ ಸಮಾನತೆ ಹಕ್ಕಿರಬೇಕು, ಧರ್ಮ ಯಾವುದೇ ಇರಲಿ, ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು ಅನ್ನೋದನ್ನು ಎತ್ತಿಡಿದಂಥ ವ್ಯಕ್ತಿ ನೀವು ಒಂದು ಸೈಡ್ ತಗೊಳ್ಳೇ ಇಲ್ಲ. ಈ ಸಮಾಜ, ಹಿಂದೂ ಸಮಾಜ ಏನಿದೆ, ಮುಸ್ಲಿಂ ಸಮಾಜ ಏನಿದೆ, ನಾವೆಲ್ಲ ಒಟ್ಟಿ ಬಾಳಿ ಬದುಕಿದಾಗ ಈ ದೇಶದಲ್ಲಿ ಶಾಂತಿ ನೆಲೆಸ್ತದೆ ಅನ್ನೋದಕ್ಕೆ ನೀವು ಎದ್ದು ನಿಂತಿರಿ, ಒಂದು ಸೈಡ್ ತಗೊಳ್ಳಿಲ್ಲ. ಅದೇ ನಿಮಗಿವತ್ತು BJPಯವರು
ಇಷ್ಟು ನಿಮ್ಮನ್ನು ಶ್ಲಾಘನೆ ಮಾಡಿ ಅಭಿನಂದನೆ ಮಾಡಿದ್ದಾರೆ ಅಂದರೆ ಇದು ಹಿಂದೂ ಧರ್ಮ ಆಗಲಿ ಮುಸಲ್ಮಾನ್ ಧರ್ಮ ಆಗಲಿ ಭಾರತದ ಸಂವಿಧಾನದ ಚೌಕಟ್ಟಿನಲ್ಲಿ ಇವೆಲ್ಲ ಒಂದೇ. ಇವರೆಲ್ಲನ್ನು ಒಟ್ಟಿಗೆ ಮಾನವತೆಯ ದೃಷ್ಟಿಯಿಂದ ನೋಡಬೇಕು ಅಂತ ನೀವು ಮಾಡಿದಂಥ ಭಾಷಣಗಳು, ನೀವು ಪ್ರೆಸ್ ಸ್ಟೇಟ್ಮೆಂಟ್ಸು ಕೂಡ ನಾನು ಪ್ರತಿಯೊಂದು ಕೂಡ ನೋಡಿದೆ. ಇದು ಭಾರತದ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನಕ್ಕೆ ಚೌಕಟ್ಟಿನ ಒಳಗಡೆ ಇಡೀ ಭಾರತದ ಎಲ್ಲ ಧರ್ಮದ ಜನರು ಕೂಡ ಒಟ್ಟಾಗಿ ಬಾಳಿ ಬದುಕಬೇಕು ಅನ್ನೋದಕ್ಕೆ ನೀವು ಮಾಡಿದಂಥ ಭಾಷಣಗಳು, ನೀವು ನಡೆದಂಥ ದಾರಿ ಇವತ್ತು ವಿರೋಧ ಪಕ್ಷದವರು ಕೂಡ ಅಭ್ಯರ್ಥಿನ ಹಾಕ್ಬೋದಾಗಿ, ರಾಜಕೀಯವಾಗಿ ಮಾಡ್ಬೋದಾಗಿ. ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಈ ಎರಡೂ ಪಕ್ಷಗಳು ನಿಮಗೆ ಅಭಿನಂದನೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷ, ನಮ್ಮ ನಾಯಕರಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಂಥ ಶಿವಕುಮಾರ್ ಅವರು ಕೂಡ ಈ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೆ ಅನುವು ಮಾಡಿಕೊಟ್ಟಿದ್ದರಿಂದ ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅತಿ ಎತ್ತರಕ್ಕೆ ಬೆಳೆಯುವಂಥ ಅವಕಾಶ ಇದೆ. ಭಾಳ ದೊಡ್ಡ ಜವಾಬ್ದಾರಿಯನ್ನು ನಿಮ್ಗೆ ಕೊಟ್ಟಿದ್ದಾರೆ. ಮೌಲಂಕರ್ ಅಂತ ಮೊದಲನೇ ಸ್ಪೀಕರ್ ಏನಿದ್ರು ಆ ಪುಸ್ತಕಗಳನ್ನು ತರಿಸ್ಬೇಕು ನೀವು. ಸೋಮನಾಥ್ ಚಟರ್ಜಿ, ಇಂದ್ರಜಿತ್ ಗುಪ್ತಾ ಅವರ ಭಾಷಣಗಳನ್ನು ತಾವು ಓದಬೇಕಾಗ್ತದೆ, ಸಮಯ ಮಾಡ್ಕೋಬೇಕಾಗ್ತದೆ. ಭಾರತದ ಒಂದು ಸ್ಪೀಕರ್ಸ್ ಏನಾಗಿದ್ದರು, ಯಾವ ರೀತಿ ಆ ಡಿಸಿಪ್ಲಿನ್ ಶಿಸ್ತನ್ನು ನಡೆಸ್ತಾ ಇದ್ರು ಅನ್ನೋದನ್ನು ಕೂಡ ನೀವು ಓದಿ ತಿಳ್ಕೊಬೇಕಾಗ್ತದೆ. ನೀವು ಅವೆಲ್ಲ ತಿಳ್ಕೊಂಡಾಗ ಇನ್ನೂ ಎತ್ತರಕ್ಕೆ ಹೋಗ್ತೀರಿ. ಇಲ್ಲಿ ಕೂಡ ಸ್ವಲ್ಪ ನಾನು ಪಾರ್ಲಿಮೆಂಟಲ್ಲಿದ್ದು ಇಲ್ಲಿ ನೋಡಿದ್ರೆ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಬದಲಾವಣೆ ಕಾಣಬೇಕು. ಅದು ನಾನು ನಮ್ಮ ನಾಯಕರು ಕೂಡ ಹೇಳಬೇಕಾಗ್ತದೆ. 11 ಗಂಟೆ ಅಂದರೆ 11 ಗಂಟೆಗೆ ಸ್ಪೀಕರ್ ಕುಂತಿರ್ತಾರೆ, ಇಲ್ಲ ಡೆಪ್ಟಿ ಸ್ಪೀಕರ್ ಕುಂತಿರ್ತಾರೆ, ಅಲ್ಲ ಪ್ಯಾನಲ್ ಆಫ್ ಚೇರ್ಮನ್ ಕುಂತಿರ್ತಾರೆ. ಆ ವ್ಯಯ ಟೈಮ್ ಇದೆಯಲ್ಲ, 10 ನಿಮಿಷ ಅಲ್ಲ 5 ನಿಮಿಷ ಕೂಡ ಈ ದೇಶದ ಸಮಯವನ್ನು ನಷ್ಟ ಮಾಡಬಾರ್ದು. ಅದು ಖರ್ಚಾಗ್ತದಲ್ಲ ಈ ಸಭೆ ನಡೆಸೋಕ್ಕೆ, ಆ ಲಾಸ್ ಎಷ್ಟು ಅಂತ ಲೆಕ್ಕಾಚಾರ ಮಾಡ್ತೀವಿ ಪಾರ್ಲಿಮೆಂಟಲ್ಲಿ. ಅದಕ್ಕೆ ನೀವು 10:45 ಬೆಲ್ ಹೊಡೀರಿ. 11 ಅಂದರೆ 11ಕ್ಕೆ ಸಭೆ ನಡೆದ್ರೇ ಆ ಸಭೆ ಭೂಷಣ ಮತ್ತು ಗೌರವ. ಇವನ್ನೆಲ್ಲ ಸ್ವಲ್ಪ ನಾನು ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ಕರೆದಾಗ ನಾನು ಸಲಹೆ ಮಾಡ್ತೀನಿ. ಯಾವ ಕಾಲವನ್ನು ಕೂಡ, ಯಾವ ನಿಮಿಷವನ್ನು ಕೂಡ ಇಷ್ಟೊಂದು ದೊಡ್ಡ ಸಭೆ ಅದನ್ನು ವ್ಯಯ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಮೇಲೆ ತಿಳಿಸ್ತೀನಿ. ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಜಿಲ್ಲೆ ಉಸ್ತುವಾರಿ ಕೂಡ ಆಗಿದೆ. ಬಹಳ ಚೆನ್ನಾಗಿ ನಡ್ಕೊಂಡಿದ್ದೀರಿ. ನಿಮಗೆ ಹೆಚ್ಚಿನ ಮುಂದೆ ಭವಿಷ್ಯ ಚೆನ್ನಾಗಿದೆ. ಈ ದಾರಿಯಲ್ಲಿ ನೀವು ಒಂದು ಮೊದಲನೇದಾಗಿ ವಿರೋಧ ಪಕ್ಷದವರು ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಾಗೆ ನಮ್ಮವ್ರು ಕರೆಕ್ಟಾಗಿ ರಾಜ್ಯಭಾರ ಮಾಡೋಕ್ಕಾಗೋದು. ಯುವಕರಿಗೆ ಅವಕಾಶ ಮಾಡಿಕೊಟ್ಟಾಗ ಅವರು ಉತ್ತಮವಾದಂಥ ವಾಗ್ಮಿಗಳಾಗಿ ಒಳ್ಳೆಯ ಶಾಸಕರಾಗಿ ಕೆಲಸ ಮಾಡಲಿಕ್ಕಾಗ್ತದೆ. ಇದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಸುನಿಲ್ ಕುಮಾರ್ ಜನಾರ್ದನ್ ರೆಡ್ಡಿ ಅವರು ಮತ್ತು ಹರೀಶ್ ಅಧ್ಯಕ್ಷರೇ, ಶಿವಲಿಂಗೇಗೌಡರು ಮತ್ತು ಬಸವರಾಜ 16ನೇ ವಿಧಾನಸಭೆಯ ಪ್ರಕಾಶ್ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿರುವಂಥ ನಿಮಗೆ ನಮ್ಮ ಎರಡೂ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ, ಜನರ ಪರವಾಗಿಯೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯವೂ ಕೂಡ ಹೌದು. ಬಹುಶಃ ಇಲ್ಲಿ ಮಾತಾಡಿದಂಥ ತುಂಬ ಜನ ಹಿರಿಯರು ವೈಕುಂಠ ಬಾಳಿಗ ಅವ್ರನ್ನ ನೆನಪು ಮಾಡಿಕೊಂಡ್ರು. ವೈಕುಂಠ ಬಾಳಿಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿ ಪ್ರತಿನಿಧಿಸಿದಂಥವರು. ನಮ್ಮ ಜಿಲ್ಲೆಯಲ್ಲಿ 2ನೇ ಅವಕಾಶ ಸಿಕ್ಕಿರುವಂಥದ್ದು ನಿಮಗೆ. ಯೋಗೀಶ್ ಭಟ್ರು ಕೆಲವು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿಯೂ ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ವೈಕುಂಠ ಬಾಳಿಗಾರ ನಂತರ ಸಭಾಧ್ಯಕ್ಷರಾಗಿ ಈ ಪೀಠವನ್ನು ಅಲಂಕರಿಸಿರುವಂಥ ನೀವು ಅವರು ಹಾಕಿರುವಂಥ ಸಾಕಷ್ಟು ಒಳ್ಳೆಯ ಸಂಗತಿಗಳನ್ನು ತುಂಬ ಜನ ಹಿರಿಯರು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ. ನಾವ್ಯಾರು ಕೂಡ ಅದನ್ನು ಗಮನಿಸಿದಂಥವ್ರಲ್ಲ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ ನಾವಾಗ. ಆ ರೀತಿಯಾದಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂಥ ಈ ಸಂದರ್ಭದಲ್ಲಿ ವಿಧಾನಸಭೆಯ ಕಲಾಪಗಳು ಮತ್ತು ಉಳಿದಂಥ ಎಲ್ಲ ಚಟುವಟಿಕೆಗಳನ್ನು ಅತ್ಯಂತ ಸಮರ್ಥವಾಗಿ ನೀವು ನಿಭಾಯಿಸ್ತೀರಿ ಎನ್ನುವಂಥ ವಿಶ್ವಾಸ ನನಗಿದ್ದೇ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮಾತಾಡಬೇಕಾದ್ರೆ ನಿಮ್ಮನ್ನು ಉಲ್ಲೇಖ ಮಾಡಿದರು. ನೀವು ಸೇವಾದಳದಿಂದ ಚಟುವಟಿಕೆಯನ್ನು ಆರಂಭ ಮಾಡಿದ್ರಿ ಅನ್ನುವಂಥ ಸಂಗತಿಯನ್ನು ಉಲ್ಲೇಖ ಮಾಡಿದರು. ನಾವೆಲ್ಲ 2004ರಲ್ಲಿ ಶಾಸಕರಾಗಿ ಬಂದಂಥವ್ರು. ಬಹುಶಃ ಆ ಕಾಲಘಟ್ಟದಲ್ಲಿ ಉಪಚುನಾವಣೆಯಲ್ಲಿ ನೀವು 2005ರಲ್ಲಿ ಗೆದ್ದು ಬಂದ್ರಿ ಅಂತ ನನಗೆ ನೆನಪು. ಸೇವಾದಳದಿಂದ ಸಾರ್ವಜನಿಕ ಜೀವನಕ್ಕೆ ವಿದ್ಯಾರ್ಥಿ ನಾಯಕರಾಗಿ ಬಂದಂಥ ನಿಮಗೆ
ಸಮಸ್ಯೆಗಳ ಅರಿವು ಖಂಡಿತ ಇದ್ದೇ ಇದೆ. ನಾವೆಲ್ಲರೂ ಕೂಡ ವಿದ್ಯಾರ್ಥಿ ದಶೆಯಿಂದನೇ ಚಟುವಟಿಕೆಯಲ್ಲಿ, ಸಾರ್ವಜನಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದಂಥವ್ರು. ಹಾಗಾಗಿ ಅವತ್ತು ಸಾರ್ವಜನಿಕ ಚಟುವಟಿಕೆಯಲ್ಲಿ ಯಾರು ಇರ್ತಾರೆ, ಇವತ್ತಿಗೂ ಕೂಡ ಅಂಥವರಿಗೆ ಸ್ಥಳೀಯ ಸಮಸ್ಯೆಗಳು, ಅದರ ಆಳ, ಅದರ ನೋವು ಎಲ್ಲದೂ ಕೂಡ ಖಂಡಿತ ಗೊತ್ತಿರ್ತದೆ. ಬಹುಶಃ ವಿದ್ಯಾರ್ಥಿ ದಶೆಯಿಂದ ಕೆಲಸ ಮಾಡ್ತಾ ಇರುವಂಥ ನಿಮಗೆ ಗ್ರಾಮೀಣ ಪ್ರದೇಶದ ಜನರ ಮತ್ತು ಉಳಿದಂಥ ಎಲ್ಲ ಸಮಸ್ಯೆಗಳ ಅರಿವು ಖಂಡಿತ ಇದ್ದೇ ಇದೆ. ಆ ಸಮಸ್ಯೆಗಳ ಪರಿಹಾರಕ್ಕೆ ಆ ಪೀಠದಿಂದ ಒಳ್ಳೆಯ ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೂ ಕೂಡ ನೀವು ಮಾಡ್ತೀರಿ ಎನ್ನುವಂಥ ವಿಶ್ವಾಸ ಮತ್ತು ಆ ನಿರೀಕ್ಷೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ಎರಡನೇದು, ಹೊಸ ಶಾಸಕರುಗಳಿಗೆ ಅವಕಾಶಗಳನ್ನು ಹೆಚ್ಚು ಹೆಚ್ಚು ಕೊಡಬೇಕು. ಯಾರು ಮಾತಾಡ್ತಾರೆ ಎನ್ಲಿಕ್ಕಿಂತ ಹೆಚ್ಚಾಗಿ ಯಾವ ಸಮಸ್ಯೆಯನ್ನು ಯಾರು ಮಾತಾಡ್ತಾ ಇದ್ದಾರೆ ಎನ್ನುವಂಥದ್ದು ಭಾಳ ಪ್ರಮುಖವಾಗಿರುವಂಥ ಸಂಗತಿ. ತುಂಬ ಸರಿ ಯಾರ ಹಿರಿಯ ಶಾಸಕರಿದ್ದಾರೆ, ಮಾತಾಡಬೇಕು, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೋದಾಗ ಒಳ್ಳೊಳ್ಳೆ ವಿಷಯಗಳನ್ನು, ಸಮಸ್ಯೆಗಳ ಅರಿವನ್ನು ತುಂಬ ಜನ ಮೊದಲ ಬಾರಿ ಗೆದ್ದಂಥ ಶಾಸಕರು ಕೂಡ ಮಾತಾಡ್ತಾರೆ. ಅಂಥವರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾ ಹೋದರೆ ಸದನದಲ್ಲಿ ಹೊಸ ವಿಷಯಗಳ ಕುರಿತಂತೆ, ಹೊಸ ಸಮಸ್ಯೆಗಳ ಪರಿಹಾರದ ಕುರಿತಂತೆ ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳಾಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ನಾಯಕರಾದಂಥ ಬೊಮ್ಮಾಯಿಯವರು ಭಾಳ ಸೂಕ್ಷ್ಮವಾಗಿ ಹೇಳಿದರು, ನಿಮ್ಮ ತಲೆಯ ಮೇಲೆ ತಕ್ಕಡಿ ಇದೆ, ಆ ತಕ್ಕಡಿಯನ್ನು ಸರಿಸಮಾನವಾಗಿ ನೋಡಿಕೊಂಡು ವಿರೋಧ ಪಕ್ಷಕ್ಕೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳಿದರು. ನೀವು ಉಪನಾಯಕರಾಗಿದ್ದಾಗ ಹೇಗೆಲ್ಲ ಮಾತಾಡಿದಿರಿ ಅಂತ ನಮಗೆ ಚೆನ್ನಾಗಿ ನೆನಪಿದೆ. ನಾನಂತೂ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ದೇನೆ ಅದನ್ನೆಲ್ಲದನ್ನು ಕೂಡ. ಎಲ್ಲ ವಿಷಯಗಳನ್ನು ಕೂಡ, ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನೀವು ಉಪನಾಯಕರಾಗಿ ಹೇಗೆ ಎದ್ದೆದ್ದು ಮಾತಾಡ್ತಾ ಇದ್ರಿ ಅಂತ, ಮಾತಾಡ್ತಿದ್ರಿ ಅಂತಂದರೆ ಸಾರ್ವಜನಿಕ ಕಳಕಳಿಯನ್ನು ಇಟ್ಟುಕೊಂಡು ಮಾತಾಡ್ತಿದ್ರಿ ಅಂತ. ಬಹುಶಃ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಅಷ್ಟೇ ರೀತಿಯಾದಂಥ ಸಾಮಾಜಿಕ ಕಳಕಳಿ ನಮಗೆಲ್ಲರಿಗೂ ಕೂಡ ಇದ್ದೇ ಇದೆ. ನೀವು ಆ ಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ನೀವು ನಂಬಿರುವಂಥ ಸಿದ್ಧಾಂತವನ್ನು ನಾವು ಭಾಳ ಕಟುವಾಗಿ ಟೀಕೆಗಳನ್ನು ಮಾಡಿದಂಥವ್ರು, ಅಲ್ಲೂ ಮಾಡಿದಂಥವ್ರು, ಇಲ್ಲೂ ಮಾಡಿದಂಥವ್ರು. ಬಹುಶಃ ಈ ಸ್ಥಾನದಲ್ಲಿ ಕೂತ ನಂತರ ನೀವು ಯಾವುದೋ ಒಂದು ಸಿದ್ಧಾಂತಕ್ಕೆ ಜೋತು ಬೀಳಬಾರದು ಅಂತ ಎಲ್ಲರೂ ಕೂಡ ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಸಮಸ್ಯೆ ಏನಿದೆ, ರಾಜ್ಯದ ಯಾವ್ಯಾವ ವಿಚಾರಗಳಲ್ಲಿ ಪ್ರಸ್ತಾಪ ಆಗುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ನೀವು ಮಾಡಿಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ನಮಗೆಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಎರಡನೇದು, ಇವತ್ತು ಕೇವಲ ಸದನ ನಡೆಸುವಂಥದ್ದು ಮಾತ್ರ ಅಧ್ಯಕ್ಷರ ಜವಾಬ್ದಾರಿ ಅಂತ ನಂಗೆ ಅನ್ಸೋದಿಲ್ಲ. ನಮ್ಮೆಲ್ಲ ಶಾಸಕರ ರಕ್ಷಣೆ ಮಾಡುವಂಥದ್ದು ಕೂಡ ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ಚರ್ಚೆ ಇಲ್ಲ, ಚರ್ಚೆಗೆ ಬಿಟ್ಟರೆ ಎಲ್ಲ ಶಾಸಕರು ಮಾತಾಡ್ತಾರೆ. ಶಾಸಕರ ಅಧಿಕಾರಿಗಳನ್ನು ಹೇಗೆ ಮೊಟಕುಗೊಳಿಸ್ತಾ ಇದ್ದಾರೆ, ಅವರನ್ನು ತೇಜೋವಧೆ ಮಾಡುವಂಥ ಪ್ರಕ್ರಿಯೆಗಳು ಬೇರೆ ಬೇರೆ ರೂಪದಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರ ರಕ್ಷಣೆಯನ್ನು ಮಾಡಬೇಕಾಗಿರುವಂಥದ್ದು ಸಭಾಧ್ಯಕ್ಷರೇ. ಹಾಗಾಗಿ ನಮಗೆಲ್ಲೋ ತೊಂದರೆ ಆಯಿತು ಅಂತಂದಾಗ ನಾವು ನಿಮ್ಮ ಮೊರೆ ಹೋಗ್ಬೇಕು ಬಿಟ್ಟರೆ ಬೇರೆ ನಮಗೆಲ್ಲೂ ಕೂಡ ಅವಕಾಶಗಳಿಲ್ಲ. ಹಾಗಾಗಿ ಶಾಸಕರ ತೇಜೋವಧೆ ಆಗದಂತೆ ಶಾಸಕರನ್ನ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಜೊತೆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ನಿಮ್ಮಿಂದ ನಾನು ಕಲ್ತಿದ್ದೇನು ಅಂತ ಕೇಳಿದರೆ, ಸಣ್ಣ ವಿಷಯವನ್ನು ಯಾವ ರೀತಿ ಪ್ರಚಾರ ತಗೊಳ್ಬೇಕು ಅನ್ನುವಂಥದ್ದು ಅದು ಭಾಳ ಚೆನ್ನಾಗಿ ನಿಮ್ಮಿಂದ ನಾವೆಲ್ಲರೂ ಕೂಡ ಕಲ್ತ್ವಿ. ನೀವು ಶಾಸಕರಾಗಿದ್ದಾಗ ಸಣ್ಣ ಸಣ್ಣ ವಿಷಯಗಳನ್ನು ಯಾವ ರೀತಿ ಪ್ರಚಾರ ತೆಗೆದುಕೊಳ್ತಾ ಇದ್ರಿ, ಮತ್ತು ಅದು ಹೆಡ್ಲೈನ್ ಯಾವ ರೀತಿ ಆಗ್ತಾ ಇತ್ತು. ಬಹುಶಃ ಆ ಕಲೆ ನಿಮ್ಮ ಹತ್ರ ಭಾಳ ಚೆನ್ನಾಗಿ, ಪೂರ್ತಿ ಕಲಿಲ್ಲ ಅಂದರೆ ಸ್ವಲ್ಪ ನಾವು ಕಲ್ತ್ವಿ ನಿಮ್ಮಿಂದ. ಆ ರೀತಿಯಾದಂಥ ಒಳ್ಳೆಯ ಕಲೆ ನಿಮ್ಮ ಹತ್ರ ಇದೆ. ಅದನ್ನು ಖಂಡಿತ ಈ ಸದನದಲ್ಲೂ ಕೂಡ ಅದು ಬಳಕೆ ಆಗಲಿ, ಒಳ್ಳೆಯ ಸಂಗತಿಗಳು ಹೆಚ್ಚೆಚ್ಚು ಚರ್ಚೆಗೆ ಬರಲಿ ಎನ್ನುವಂಥ ಸಂಗತಿಗಳನ್ನು ಅಲ್ಲ, ಅವ್ರು ಭಾಳ ಎಕ್ಸ್ಪರ್ಟ್ ಅದರಲ್ಲಿ. ಅದು ಅವ್ರಿಗೆ ಕೇಳಿ ಖಾಸಗಿಯಾಗಿ ನೀವು ಹಿಂಗೆ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ ಅನ್ನೋದನ್ನು. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಲಿ. ವಿರೋಧ ಪಕ್ಷವಾಗಿ ಈ ವರ್ಷ ನಮಗೆ ಭಾಳ ದೊಡ್ಡ ಜವಾಬ್ದಾರಿ ಇದ್ದೇ ಇದೆ. ಸರ್ಕಾರವನ್ನು ಎಚ್ಚರಿಸುವಂಥ ಕಾರ್ಯವನ್ನು ಖಂಡಿತ ಹಂತ ಹಂತವಾಗಿ ನಾವು ಮಾಡ್ತೇವೆ. ಆ ಸಂದರ್ಭದಲ್ಲಿ ಯಾವ ಕಳಕಳಿ ಮತ್ತು ಬದ್ಧತೆಯಿಂದ ವಿರೋಧ ಪಕ್ಷದ ಉಪನಾಯಕರಾಗಿ ಕಳಕಳಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೋ ಅದೇ ಕಳಕಳಿ ಈ ವರ್ಷವೂ ಈ ಸ್ಥಾನದಲ್ಲಿ ಇದ್ಕೊಂಡು ಕೂಡ ನಮ್ಮೆಲ್ಲರನ್ನೂ ಕೂಡ ನೀವು ಬೆಂಬಲಿಸಬೇಕು. ರಾಜ್ಯದ ಪರವಾದಂಥ ಆಲೋಚನೆಗಳಿಗೆ ನೀವು ಧ್ವನಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಆ ಸ್ಥಾನವನ್ನು ಅಲಂಕರಿಸಿರುವಂಥ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಜನಾರ್ದನ್ ರೆಡ್ಡಿ. ಸರಳ ಮತ್ತು ಸಜ್ಜನಿಕೆಯ ಒಂದು ಹೆಸರು ಅಂತಂದರೆ ಅದು ಯು ಟಿ ಖಾದರ್ ಅವರು. ನಿಜವಾಗ್ಲೂ ನನಗಿವತ್ತು ತಾವು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ತಮಗೆ ನನ್ನ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ನಾನು
ವಿಶೇಷವಾಗಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಜಾತಿ ಮತ ಭೇದ ಅನ್ನೋದು ಇಲ್ದಾಗೇನೆ ಶಾಂತಿ ಮತ್ತು ಸೌಹಾರ್ದತೆಗೆ ಅದು ಹೆಸರೇನಾದರೂ ಒಂದು ನಾವು ಹೇಳಬೇಕು ಅಂತಂದರೆ ಅದು ಯು ಟಿ ಖಾದರ್ ಅಂತ ನಾನು ಹೇಳಬೇಕಾಗುತ್ತೆ ನಾನು. ಯಾಕಂದರೆ ಇಡೀ ಕರ್ನಾಟಕ ಮತ್ತು ದೇಶ ಕರಾವಳಿ ಭಾಗದ ಕಡೆನೇ ಜಾಸ್ತಿ ನೋಡ್ತಾ ಇದ್ರು ಕೆಲವೊಂದು ಸಮಯದಲ್ಲಿ. ಆ ಸಮಯದಲ್ಲಿ ತಾವು ನಡ್ಕೊಂಡಿರುವಂಥ ಒಂದು ರೀತಿ, ತಮ್ಮ ಸ್ಟೇಟ್ಮೆಂಟ್ಗಳು ಮತ್ತು ಇಡೀ ಕರ್ನಾಟಕ ರಾಜ್ಯವನ್ನು ದೇಶ ಮೆಚ್ಚೋ ರೀತಿಯಲ್ಲಿ ಆಗಿದೆ ಅಂತಂದರೆ ಆ ಭಾಗದಲ್ಲಿ ತಮ್ಮಿಂದ ಅಂತಲೇ ನಾನು ಅದನ್ನು ಹೃತ್ಪೂರ್ವಕವಾಗಿ ನಾನು ಹೇಳಬೇಕಾಗುತ್ತೆ. ನಾನು ಇವತ್ತು ನಮ್ಮ ಸದನದಲ್ಲಿ ಮೊದಲನೇ ಬಾರಿ ಆಯ್ಕೆಯಾಗಿರುವಂಥ ಶಾಸಕರು ಸರಿಸುಮಾರು 58ಕ್ಕೂ ಹೆಚ್ಚು ಶಾಸಕರಿದ್ದಾರಂತ. ಜೊತೆಗೆ ಅವರೆಲ್ಲರಿಗೂ ಕೂಡ ತಮ್ಮ ಮಾರ್ಗದರ್ಶನ, ವಿಶೇಷವಾಗಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಬಹುಮತದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದಿರೋ ಕಾರಣ ಜನರ ನಿರೀಕ್ಷೆಗಳು ಕೂಡ ಬಹಳಷ್ಟಿದೆ. ಆ ನಿರೀಕ್ಷೆಗಳಿಗೆ ತಕ್ಕಂತೆ ಸರ್ಕಾರವೂ ಕೆಲಸ ಮಾಡಬೇಕು. ಅದೇ ಒಂದು ರೀತಿಯಲ್ಲಿ ಎಲ್ಲ ಶಾಸಕರುಗಳ, ಎಲ್ಲ ಕ್ಷೇತ್ರದ ಶಾಸಕರುಗಳ ಕಷ್ಟ ಸುಖಗಳು, ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ತಾವು ಹೆಚ್ಚು ಅವಕಾಶ ಮಾಡಿಕೊಡ್ಬೇಕಂತೇಳಿ ಮತ್ತು ಈ ಒಂದು ಗೌರವಾನ್ವಿತ ಹುದ್ದೆಯಲ್ಲಿ ಭಾಳಷ್ಟು ಮಂದಿ ಮಹನೀಯರೆಲ್ಲರೂ ಕೂಡ ಕೆಲಸ ಮಾಡಿ ಈ ಒಂದು ಸದನದ ಘನತೆಯನ್ನು, ಗೌರವವನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಅದೇ ಒಂದು ಹಾದಿಯಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಒಂದು ಅಧ್ಯಕ್ಷ ಸ್ಥಾನದ ಒಂದು ಇತಿಹಾಸದಲ್ಲಿ ತಮ್ಮ ಹೆಸರು ಕೂಡ ಶಾಶ್ವತವಾಗಿ ಇತಿಹಾಸದ ಪುಟದಲ್ಲಿ ಇರೋ ರೀತಿಯಲ್ಲಿ ತಾವು ಕೆಲಸ ನಿರ್ವಹಣೆ ಮಾಡ್ತೀರಿ ಅಂತೇಳಿ ಒಂದು ನಂಬಿಕೆ, ವಿಶ್ವಾಸದಿಲ್ಲ. ತಮಗೆ ಇನ್ನೊಮ್ಮೆ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಅಭಿವಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸಭಾಧ್ಯಕ್ಷರೇ, ಮೊದಲನೇದಾಗಿ ನೂತನ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂಥ ತಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಸ್ನೇಹಿತರಾದಂಥ ಸುನೀಲ್ ಕುಮಾರ್ ಅವರು ತಾವು ವಿದ್ಯಾರ್ಥಿ ನಾಯಕರಾಗಿ ವಿದ್ಯಾರ್ಥಿ ದಶೆಯಿಂದ ಒಂದು ನಾಯಕತ್ವ ಗುಣವನ್ನು ಬೆಳೆಸ್ಕೊಂಡು ಇಲ್ಲಿಯ ತನಕ ದೊಡ್ಡ ಮಟ್ಟದಲ್ಲಿ ಬೆಳೆದಿರಿ ಅಂತಕ್ಕಂಥದ್ದು. ಆದರೆ ನಾನು ನಿಮ್ಮಲ್ಲಿ ಗಮನಿಸಿದ್ದು ವಿದ್ಯಾರ್ಥಿ ನಾಯಕನಿಗಿಂತ ತಾವೊಬ್ಬ ಶ್ರೇಷ್ಠ ಕ್ರೀಡಾಪಟು ಅಂಥೇಳಿ ನಾನು ಭಾವಿಸಿದ್ದೇನೆ. ಏಕೆಂದರೆ ಸಿನಿಮಾ ತಾರೆಯರ ತಂಡ ಮತ್ತು ಶಾಸಕರ ತಂಡಗಳ ನಡುವೆ ದಾವಣಗೆರೆಯಲ್ಲಿ ಕ್ರಿಕೆಟ್ ಪಂದ್ಯ ಇತ್ತು. ತಾವು ತಡವಾಗಿ ಮಂಗಳೂರಿನಿಂದ ದಾವಣಗೆರೆಗೆ ಆಗಮಿಸಿದ್ರಿ. ಆ ಸಂದರ್ಭದಲ್ಲಿ ನಾನು ತಂಡದಲ್ಲಿದ್ದೆ. ನಿಮ್ಮ ವ್ಯಕ್ತಿತ್ವವನ್ನು ಗಮನಿಸಿ ನೀವು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಮಂಗಳೂರಿನಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅಂಥೇಳಿ ನಿಮಗೆ ಸ್ಥಾನವನ್ನು ನಾನು ಬಿಟ್ಟುಕೊಟ್ಟಿದ್ದು ಅಂತೇಳಲಿಕ್ಕೆ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಆಗ್ತದೆ. ಇವತ್ತು ಈ ಸದನವನ್ನು ಕೂಡ ತಾವು ಕ್ರೀಡಾ ಮನೋಭಾವದಿಂದ ನೀವು ತೆಗೆದುಕೊಂಡು ಹೋಗ್ತೀರಿ. ತಾವು ಯಶಸ್ವಿ ಸಭಾಧ್ಯಕ್ಷರಾಗಿ ಮುಂದಿನ ದಿನದಲ್ಲಿ ಇನ್ನೂ ಉತ್ತಮವಾದಂಥ ಸ್ಥಾನವನ್ನು ಪಡೀಲೆಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಕ್ರೀಡಾ ಮನೋಭಾವ ಅಂದಾಗ ನನಗೆ ನೆನಪು ಬರ್ತದೆ, ಅನೇಕರು ಹೇಳಿದರು ಈ ಒಂದು ಸದನದಲ್ಲಿ ಪ್ರಥಮ ಬಾರಿಗೆ ಆಯ್ಕೆಯಾದಂಥವ್ರ ಸಂಖ್ಯೆ ಕೂಡ ಹೆಚ್ಚಿದೆ. ಅದರ ಜೊತೆಯಲ್ಲಿ ಯುವಕರ ಸಂಖ್ಯೆ ಕೂಡ ಗಣನೀಯವಾಗಿ ಈ ಸದನದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಆ ಯುವಕರನ್ನು ಬೆಳೆಸ್ತಕ್ಕಂಥದ್ದು ಯುವಕ ಸಭಾಧ್ಯಕ್ಷರಾದಂಥ ತಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾನು ನೀರಾವರಿ
ಪ್ರದೇಶದಿಂದ ಆಯ್ಕೆ ಆದಂಥವನು. ಈ ನಮ್ಮ ನಾಲೆಗಳಲ್ಲಿ ನಾವು ನೀರು ಯಾವ ರೀತಿ ಹರಿಸ್ತೀವಿ ಅಂದರೆ, ನಾಲೆಯಲ್ಲಿ ಮೊದಲೇ ಇದ್ದವನಿಗೆ ಮೊದಲನೇದಾಗಿ ಜಮೀನುಗಳಿಗೆ ನೀರು ಕೊಡ್ತೇವೆ. ಈ ಕೊನೆಯ ಭಾಗದ ರೈತರಿಗೆ ನೀರೇ ಮುಟ್ಟೋದಿಲ್ಲ. ಮೊದಲನೇ ಭಾಗದಲ್ಲಿರ್ತಕ್ಕಂಥವ್ರು ನೀರು ಬಿಟ್ಟಂಥ ಸಂದರ್ಭದಲ್ಲಿ ಮೊದಲನೇ ನೀರು ಕಟ್ಕೊಳ್ತಾರೆ, ಕೊನೆ ಸಂದರ್ಭದಲ್ಲೂ ಅವರೇ ನೀರು ಕಟ್ಕೊಳ್ತಾರೆ. ಕೊನೆ ಭಾಗದವ್ರಿಗೆ ನೀರೇ ಸಿಗೋದಿಲ್ಲ. ಆದರೆ ವಿಶೇಷವಾಗಿ ಹಿರಿಯೂರು ತಾಲೂಕಿನ ವಾಣಿವಿಲಾಸ ಜಲಾಶಯದಲ್ಲಿ ಬೇರೆ ರೀತಿಯಾದಂಥ ವ್ಯವಸ್ಥೆ ಇದೆ. ನನಗೆ ಭಾಳ ಸಂತೋಷ ಆಯಿತು. ಅಲ್ಲಿ ನಾಲೆಗಳಲ್ಲಿ ನೀರು ಬಿಟ್ಟಾಗ ಆ ಜಲಾಶಯದ ಕೊನೆ ಭಾಗದ ಜಮೀನುಗಳಿಗೆ ಮೊದಲನೇದಾಗಿ ನೀರು ಬಿಡಬೇಕು. ನಾಲೆಯ ಮುಂಭಾಗದಲ್ಲಿರ್ತಕ್ಕಂಥವನಿಗೆ ಕೊನೆಗೆ ಸಿಗ್ತದೆ. ಅದೇ ರೀತಿ ತಾವು ವಾಣಿವಿಲಾಸ ಜಲಾಶಯದಂತಾಗಬೇಕು. ಕೊನೆ ಭಾಗದಲ್ಲಿರ್ತಕ್ಕಂಥ ನಮ್ಮ ಯುವಕ ಮಿತ್ರರಿಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡುವಂತಾಗಬೇಕು. ಇಲ್ಲ ಅಂದರೆ ನಮ್ಮ ಭಾಗದಲ್ಲಿ ಭದ್ರಾ ಜಲಾಶಯ, ತುಂಗಭದ್ರಾ ಜಲಾಶಯ ಹೇಗಪ್ಪ ಅಂದರೆ ಮುಂದಿದ್ದವನೇ ಪದೇ ಪದೇ ಕಟ್ಕೊಳ್ಳೋ ರೀತಿ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ತಮ್ಮ ಬಗ್ಗೆ ವಿಶೇಷ ಗೌರವ ಏನಂದರೆ, ಹಿರಿಯ ಶಾಸಕರಾದಂಥ ಜಯಚಂದ್ರವರು, ಯಶಸ್ವಿ ಸಭಾಧ್ಯಕ್ಷರಾಗಿ ಸೇವೆ ಮಾಡಿದಂಥ ರಮೇಶ್ ಕುಮಾರ್ ಅವರು, ತಮ್ಮ ಪೂಜ್ಯ ತಂದೆಯವರಾದಂಥ UT ಫರೀದ್ರವರು, ಇವ್ರ ಜೊತೆ ನನ್ನ ತಂದೆಯವರು ಕೂಡ ದಿವಂಗತ P ಬಸವನಗೌಡರು ಆಡಳಿತ ಪಕ್ಷದಲ್ಲಿ ಜೊತೆಯಾಗಿ ಈ ರಾಜ್ಯದ ಸೇವೆಯನ್ನು ಮಾಡಿದವರು ಅಂತೇಳಿ ಸಂದರ್ಭದಲ್ಲಿ ನಾನು ನಮ್ಮ ತಂದೆಯವ್ರನ್ನ ಜ್ಞಾಪಿಸ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಇವತ್ತು ನೀವು ಸದನದಲ್ಲಿ 2 ಬಾರಿ ಇದ್ದೀವಿ. 2008ರಲ್ಲಿ ಆಡಳಿತ ಪಕ್ಷದಲ್ಲಿ ನಾನಿದ್ದೆ. ಈ ಚುನಾವಣೆಯಲ್ಲಿ ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ತಾವು ಆಡಳಿತ ಪಕ್ಷದಲ್ಲಿದ್ದೀರಿ. ಆದರೆ ಆಯ್ತು ಕ್ಷಮಿಸ್ರಿ. ಒಟ್ಟಾರೆ ಅವರು ವಿಜಯಶಾಲಿಯಾಗಿದ್ದಂತೂ ಕಾಂಗ್ರೆಸ್ ಪಕ್ಷದಿಂದ ಕ್ಷಮಿಸಬೇಕು. ಆದರೆ ತಮ್ಮ ಒಂದು ಗುಣಗಳನ್ನು ನಾನು ನೋಡಿದ್ದೇನೆ. ತಾವು ನನ್ನ ಒಂದು ಆಸೆಯಂತೆ ಎಲ್ಲ ಯುವಕರಿಗೆ ತಾವು ಪ್ರೋತ್ಸಾಹಿಸೋದ್ರ ಮೂಲಕ ನಿಮ್ಮ ಪೂಜ್ಯ ತಂದೆಯವರ ಹೆಸರಿಗೆ ಒಂದು ಉತ್ತಮವಾದಂಥ ಒಂದು ಗೌರವವನ್ನು ಕೊಡೋ ರೀತಿಯಲ್ಲಿ ತಾವು ಕೆಲಸ ಮಾಡ್ತೀರಿ, ರಾಜ್ಯವನ್ನು ಶಾಂತಿ ಸಮಾಧಾನದಿಂದ ತೆಗೆದುಕೊಂಡು ಹೋಗ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸೋದ್ರ ಜೊತೆಗೆ ತಮಗೆ ಅವಕಾಶ ಮಾಡಿಕೊಟ್ಟಂತಹ ಆಡಳಿತ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಏನು ನಮ್ಮ ವಿಧಾನಸಭಾ 224 ಕ್ಷೇತ್ರದ ಸದಸ್ಯರುಗಳು ತಾವೇನೆಲ್ಲ ಜಯಶಾಲಿಯಾಗಿ ನಮ್ಮ ಕ್ಷೇತ್ರದ ಒಂದು ಸೇವೆಯನ್ನು ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ತಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ತಾವು ಸಭಾಧ್ಯಕ್ಷರ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥದ್ದು ನೋಡಿ ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ತಾವು ಎಲ್ಲ ಹಂತದಲ್ಲಿ ಒಬ್ಬ ಶಾಸಕ ಮೊದಲನೇ ಬಾರಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದಾಗ ಅವರು ಎಷ್ಟು ಪ್ರಯತ್ನ ಮಾಡಿ ಸದನದಲ್ಲಿ ಭಾಗವಹಿಸ್ತಾರೆ ಮತ್ತು ಅವರ ಪ್ರತಿನಿಧಿಸ್ತಕ್ಕಂಥ ಮತಕ್ಷೇತ್ರದಿಂದ ಇರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುವ ರೀತಿಯಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡುವಾಗ ಅವರು ಎದುರಿಸ್ತಕ್ಕಂಥ ಎಲ್ಲ ಅಡೆತಡೆಗಳು ಮತ್ತು ಅವಕಾಶದ ಕೊರತೆ ನೀವು ಮೊದಲನೇ ಬಾರಿ ಶಾಸಕರಾಗಿ ಇದನ್ನೆಲ್ಲ ನೀವು ಅನುಭವಿಸಿದಿರಿ, ನಾವು ಅನುಭವಿಸಿದ್ದೀವಿ. ಹಾಗಾಗಿ ತಮ್ಮಿಂದ ನಿರೀಕ್ಷೆ ಏನಂತಂದರೆ, ಇವತ್ತು ಈ ಸದನ ಈ ಒಂದು ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಳ ಉನ್ನತ ಸ್ಥಾನದಲ್ಲಿ ಈ ಸದನಕ್ಕೆ ಒಂದು ಗೌರವ ಇದೆ ಮತ್ತು ಅನೇಕ ಜನಪ್ರತಿನಿಧಿಗಳು ಈ ಸದನಕ್ಕೆ ಇದೊಂದು ದೇವಸ್ಥಾನ ಅಂತಕ್ಕಂಥ ಒಂದು ಭರವಸೆಯಿಂದ ಈ ಸದನಕ್ಕೆ ಬರ್ತಾರೆ. ಈ ಸದನದ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ವಿಶ್ವಾಸ ಇದೆ. ಈ ಸದನದಲ್ಲಿ
ಆಗ್ತಕ್ಕಂಥ ಚರ್ಚೆಗಳು, ಈ ಸದನದಲ್ಲಿ ಆಗ್ತಕ್ಕಂಥ ನಿರ್ಣಯಗಳು ಇವತ್ತು ಕರ್ನಾಟಕ ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು ಆ ಕಟ್ಟಕಡೆಯ ಮನುಷ್ಯನ ಒಂದು ಸ್ವಾಭಿಮಾನದ ಬದುಕಿಗಾಗಿ ಪರಿವರ್ತನೆ ಆಗ್ತದೆ, ಇದರಿಂದ ನಮಗೆ ನ್ಯಾಯ ಸಿಗ್ತದೆ, ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಭರವಸೆಯಿಂದ ಜನ ನಿರೀಕ್ಷೆಯಲ್ಲಿ ಇದ್ದಾರೆ. ಹಾಗಾಗಿ ಇವತ್ತು ಕರ್ತವ್ಯ ಏನಿದೆ ಅಂದರೆ ಈ ಸದನದಲ್ಲಿ ಆಗ್ತಕ್ಕಂಥ ಚರ್ಚೆಗೆ ನಿಷ್ಪಕ್ಷಪಾತವಾಗಿ, ಅದು ಆಡಳಿತ ಪಕ್ಷದಲ್ಲಿರ್ಬೋದು, ವಿರೋಧ ಪಕ್ಷದಲ್ಲಿರ್ಬೋದು, ಯಾವುದು ನ್ಯಾಯಸಮ್ಮತವಾಗಿದೆ, ಯಾವುದು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ, ಯಾವ ಚರ್ಚೆಯಿಂದ ಯಾವ ನಿರ್ಣಯದಿಂದ ಇವತ್ತು ಕಟ್ಟಕಡೆಯ ಮನುಷ್ಯನ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ, ಅದನ್ನು ಎತ್ತಿ ಹಿಡಿತಕ್ಕಂಥದ್ದು ತಮ್ಮ ಕರ್ತವ್ಯ ಆಗಿದೆ. ಇವತ್ತು ಸರ್ಕಾರ ಎಡವಿದಾಗ ಅದಕ್ಕೆ ತಕ್ಕ ಒಂದು ಚಾಟಿ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ವಿರೋಧ ಪಕ್ಷದ ಶಾಸಕರ ಏನು ಅಹವಾಲುಗಳಿವೆ ಅವನ್ನು ಸರ್ಕಾರಕ್ಕೆ ತಲುಪಿಸ್ತಕ್ಕಂಥದ್ದು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು. ಯಾಕಂದರೆ ಅನೇಕ ಸಾರಿ ಈ ಸದನದಲ್ಲಿ ಆಗಿರ್ತಕ್ಕಂಥ ಚರ್ಚೆಗಳಿಗೆ, ನಿರ್ಣಯಗಳಿಗೆ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ ಅಂತಕ್ಕಂಥ ಭಾವನೆ ಜನರಲ್ಲಿದೆ. ಅದನ್ನು ಇವತ್ತು ಬದಲಾಯಿಸ್ತಕ್ಕಂಥ ಒಂದು ಅವಕಾಶ ತಮಗಿದೆ. ಈ ಸದನದಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ನಿರ್ಣಯವೂ ಕೂಡ ಇವತ್ತು ಅದು ಕಾರ್ಯರೂಪಕ್ಕೆ ಬರಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ತಾವು ತೆಗೆದುಕೊಳ್ತೀರಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕಂದರೆ ತಾವು ಎಲ್ಲ ಹಂತದಲ್ಲಿ ಒಬ್ಬ ಭಾಳ ಅನುಭವಿ ಮತ್ತು ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ, ಮಂತ್ರಿಗಳಾಗಿ, ವಿರೋಧ ಪಕ್ಷದ ಉಪನಾಯಕರಾಗಿ ತಾವು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವ ತಮಗಿದೆ, ತಮ್ಮಿಂದ ನಿರೀಕ್ಷೆ ಇದೆ. ನಾವು ಈ ಸದನವನ್ನು ಒಂದು ಮೇಲ್ಸ್ತರಕ್ಕೆ ಒಯ್ಯಬೇಕಾಗಿದೆ. ಕರ್ನಾಟಕ ವಿಧಾನಸಭೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಘನತೆ ಇದೆ. ಆ ಘನತೆಯನ್ನು ಉಳಿಸಿ ಇಡೀ ದೇಶಕ್ಕೆ ಮಾದರಿಯಾಗಿ ಈ ಸದನದಲ್ಲಿ ನಾವು ಪಕ್ಷಪಾತ ಮಾಡದೇ ಸಾರ್ವಜನಿಕ ಹಿತಾಸಕ್ತಿ ಮತ್ತು ಸತ್ಯ ಮತ್ತು ನ್ಯಾಯ ಇದನ್ನು ಎತ್ತಿ ಹಿಡಿತಕ್ಕಂಥ ಈ ಸದನ ಇದೆ. ಇಲ್ಲಿ ಸಾರ್ವಜನಿಕರಿಗೆ ನ್ಯಾಯ ಕೊಡ್ತಕ್ಕಂಥ ಇಲ್ಲಿ ನಿರ್ಣಯಗಳಾದರೆ ಅದು ಕಾರ್ಯರೂಪಕ್ಕೆ ಬರ್ತದೆ ಅಂತಕ್ಕಂಥ ಭರವಸೆಯನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ತಮ್ಮದಿದೆ. ನಮ್ಮೆಲ್ಲರ ಸಹಕಾರ ತಮ್ಮಲ್ಲಿರ್ತದೆ. ತಮಗೆ ಶುಭವಾಗಲಿ. ನಮಸ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನೂತನವಾಗಿ ವಿಧಾನಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಿಮಗೆ ನಾನು ಅತೀವವಾದಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕಾರಣ 2008ರಲ್ಲಿ ನೀವು ಶಾಸಕರಾಗಿ, ನಾವು ಶಾಸಕರಾಗಿ ಒಂದು ಎಸ್ಟಿಮೇಟ್ ಕಮಿಟಿನಲ್ಲಿ ಕೆಲಸ ಮಾಡ್ತಾಯಿದ್ದು. ನಿಮ್ಮ ಜಾಣ್ಮತನದಿಂದ ಒಬ್ಬ ಅಧಿಕಾರಿಯ 28 ಕೋಟಿ ರೂಪಾಯಿ ಹಣವನ್ನು ವಾಪಸ್ಸು ಸರ್ಕಾರಕ್ಕೆ ಕಟ್ಟಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದು. ಸಮಿತಿನಲ್ಲೂ ಆ ರೀತಿ ಜಾಗರೂಕತೆಯಿಂದ ಕೆಲಸ ಮಾಡ್ತಾಯಿದ್ರಿ. ಅಂಥವರನ್ನು ಭಾಳ ಸೂಕ್ಷ್ಮವಾಗಿ ಜಾಣ್ಮತೆಯಿಂದ ಕೂಡಿರ್ತಕ್ಕಂಥ ನಿಮ್ಮನ್ನು ಇವತ್ತು ಆ ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವ್ರಿಗೆ, ಸಂಪುಟದ ಎಲ್ಲ ಹಿರಿಯ ಸದಸ್ಯರಿಗೆ ನಿಜವಾಗಲೂ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಆ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ಅಲ್ಲಿಗೆ ಕೂರಿಸಿ ಏನೋ ಟೆಂಪ್ರರಿಯಾಗಿ ಒಂದು 2 ದಿವಸ 3 ದಿವಸ 1 ದಿವಸ ಕೂತ್ಕೊತಾ ಇದ್ರಿ, ಅದು ನೋಡ್ತಾ ಇದ್ದೆ ನೀವು ನಡೆಸ್ತಾ ಇದ್ದಂಥದ್ದನ್ನು. ಇವತ್ತು ಶಾಶ್ವತವಾಗಿಯೇ ಆ ಒಂದು ಉನ್ನತವಾದ ಪೀಠದಲ್ಲಿ ನಿಮ್ಮನ್ನು ಕೂರಿಸಿ ನೋಡ್ತಕ್ಕಂಥ, ನಿಮ್ಮಿಂದ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಸೌಭಾಗ್ಯವನ್ನು ದೊರಕಿಸ್ಕೊಟ್ಟಂಥ ಸರ್ಕಾರಕ್ಕೆ, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ನಾನು ಎಲ್ಲ ವಿಚಾರನ ಎಲ್ಲರೂ ಮಾತನಾಡಿದ್ದಾರೆ. ನಿಮ್ಮ ಗುಣಗಳನ್ನು ಸುಮಾರು 15-20 ವರ್ಷದಿಂದ ನಾವು ನೋಡ್ಕೊಂಬಂದಿದ್ದೀವಿ. ಅದನ್ನೇ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಸದನದಲ್ಲಿ ಚರ್ಚೆಗೆ ಭಾಗವಹಿಸ್ತಕ್ಕಂಥ ಸಂದರ್ಭದಲ್ಲಿ ವಿಷಯಗಳು ಸಿಗ್ತಕ್ಕಂಥದ್ದು ಸಮಿತಿಗಳ ಮುಖಾಂತರ. ಏನು ನಿಮ್ಮ ಕಸ್ಟೋಡಿಯನ್ನಲ್ಲಿರ್ತಕ್ಕಂಥ ಕಮಿಟೀಸ್ ಇದೆ, ಅಲ್ಲಿ ನಾವು ಹೇರಳವಾಗಿರ್ತಕ್ಕಂಥ ವಿಷಯಗಳನ್ನು ಅಧಿಕಾರಿಗಳಿಂದ ಪಡಿಬೋದು. ಅದನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ನಾವೆಲ್ಲ ವಿಷಯಗಳನ್ನು ಇಲ್ಲಿ ವಿಧಾನಸಭೆಯಲ್ಲಿ ಬಂದು ನಾವು ಯಾವುದೋ ಒಂದು ನೇಮ 69ರಲ್ಲಿ ಹಾಕೋ ಯಾವುದ್ರಲ್ಲ ಕೇಳಿರೋ 5 ನಿಮಿಷ ಮಾತ್ರ ನೀವು ಅವಕಾಶ ಕೊಡ್ತೀರಿ, 2 ನಿಮಿಷ ಆತದಂಗೆ ಬೆಲ್ ಹೊಡಿತೀರಿ. ಆದರೆ ಸಮಿತಿನಲ್ಲಿ ಯಾವ ಅಧಿಕಾರಿ ತಪ್ಪು ಮಾಡಿರ್ತಾನೆ, ಯಾವ ವಿಚಾರ ಭ್ರಷ್ಟತೆಯಿಂದ ಕೂಡಿರುತ್ತೆ,
ಯಾವ ವಿಚಾರ ಅಶುದ್ಧವಾಗಿರುತ್ತೆ ಆ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಆ ಸಮಿತಿನಲ್ಲಿ ಚರ್ಚೆ ಮಾಡಿ ಆ ವಿಚಾರಗಳನ್ನು ಅಲ್ಲಾಗಿರ್ತಕ್ಕಂಥ ಆ ಇಲಾಖೆಯ ಒಂದು ಏನು ಒಳ್ಳೆಯ ಕೆಲಸ ಆಗ್ದಲೇ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಟ್ಟು ಎಲ್ಲ ರೀತಿಯ ಅನುವನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಆ ಎಲ್ಲ ವಿಚಾರಗಳನ್ನು ತಂದು ವಿಧಾನಸಭೆಯಲ್ಲಿ ನಾವು ಪ್ರಸ್ತಾಪ ಮಾಡಲಿಕ್ಕೆ ಭಾಳ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಅದು ಸಮಿತಿಗಳು. ಆ ಸಮಿತಿಗಳನ್ನು ನೀವು ಹೆಚ್ಚಿನ ಮಟ್ಟದಲ್ಲಿ ನಡೆಸಿ ಆ ಸಮಿತಿಗಳ ಮುಖಾಂತರ ಅಧಿಕಾರಿಗಳ ಮಟ್ಟದಲ್ಲಿ ಏನು ಒಂದು ಅವ್ಯವಸ್ಥೆ ಇರುತ್ತೆ ಅದನ್ನು ಕಂಡುಹಿಡಿಯತಕ್ಕಂಥ ನಿಟ್ಟಿನಲ್ಲಿ ನೀವು ಸಮಿತಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತೀರಿ. ಯಾಕೆಂದರೆ ನೀವು ಸಮಿತಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ನೋಡಿದ್ದೀನಿ ಅನೇಕ ಸಾರಿ ನಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ಕೂಲಂಕುಷವಾಗಿ ಹೊರತೆಗೆದಿದ್ದೀವಿ. ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಕರೆಸಿ ನೋಡಿ ಈ ರೀತಿ ಆಗಿದೆ, ಇದನ್ನು ಸರಿಯಾದ ರೀತಿ ಸರಿದೂಗಿಸಿ ಅಂತ ಹೇಳ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಈ ಸಮಿತಿಗಳನ್ನು ನೀವು ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಳ್ಬೇಕು. ಮತ್ತು ಯುವಕರು ಹೆಚ್ಚಿಗೆ ಹೊಸದಾಗಿ ಬಂದಂಥವರು ಸದನದ ಪಟುಗಳಾಗಬೇಕು ಅಂತಕ್ಕಂಥ ಭಾವನೆ ಏನಿರುತ್ತೆ ಅದು ನಿಮ್ಮ ಸ್ಪೀಕರ್ಗಳ ಮೇಲೂ ಇರುತ್ತೆ. ನೀವು ಸ್ಪೀಕರ್ಗಳು ಅವರಲ್ಲಿ ಆ ಜಾಣ್ಮೆ ಆ ವಿಚಾರಧಾರೆಗಳು ಇದ್ದಾಗ ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟರೆ ಅವರು ಒಬ್ಬ ಸಂಸದೀಯ ಪಟುವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನೀವೇನಾದ್ರು ಕೊಡದೆ ಹೋದರೆ ಅವನ ಸಂಸದೀಯ ಪಟು ಅವನಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಅವನಲ್ಲಿರ್ತಕ್ಕಂಥ ಜಾಣ್ಮೆ ಎಲ್ಲವನ್ನು ಕಳ್ಕೊಂಡು ಅವ್ನು ಸುಮ್ಮನೆ ಏನು ಸಿಗಲ್ಲಪ್ಪ ಈ ಸರ್ಕಾರದಲ್ಲಿ ಈ ವಿಧಾನಸಭೆಯಲ್ಲಿ ಅಂತ ಹೋಗ್ಬೇಕಾಗತ್ತೆ. ಅದು ಆಗಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು. ಅದು ಹೆಚ್ಚಿನ ರೀತಿ ಆ ಜಾಣ್ಮೆ ಇರ್ತಕ್ಕಂಥವ್ರಿಗೆ ನೀವು ಅವಕಾಶವನ್ನು ಕೊಟ್ಟು ಉತ್ತಮ ಸಂಸದೀಯ ಪಟುಗಳನ್ನು ಬೆಳೆಸ್ತಕ್ಕಂಥ ವಿಚಾರಧಾರೆಯನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರನ್ನು ಬೆಳೆಸ್ತಕ್ಕಂಥ ಶಕ್ತಿಯೂ ಕೂಡ ನಿಮ್ಮ ವಿಧಾನಸಭಾ ಅಧ್ಯಕ್ಷ ಪಟ್ಟಕ್ಕೆ ಇರುತ್ತೆ. ಇದು ಭಾಳ ಮಹತ್ವಪೂರ್ಣವಾದಂಥ ಪಟ್ಟ. ನಿಮ್ಮ ಜಾಣ್ಮೆ ನೀವು ಉಪನಾಯಕರಾಗಿ ಆಯ್ಕೆ ಆದಮೇಲೆ ನಾವು ಮುಂದೆ ಅಂದ್ಕೋತಾ ಇದ್ದು ಹಿಂದ್ಗಡೆ ಕೂತ್ಕೊಂಡು ಇವ್ರು ಗ್ಯಾರಂಟಿ ಏನಾದ್ರು ಸರ್ಕಾರ ಬಂದರೆ ಇವ್ರನ್ನ ಗ್ಯಾರಂಟಿ ಅಧ್ಯಕ್ಷರು ಮಾಡ್ತಾರೆ ಅಂತ. ಏಕೆಂದರೆ ಆ ಥರ ಪಾಯಿಂಟ್ಸು ಆ ಥರ ಇದು ಮಾಡಿ ಭಾಳ ಎದ್ದು ಅವರು ಮಾಧುಸ್ವಾಮಿಯವರು ಉತ್ತರ ಹೇಳೇ ಸಾಕಾದರೂ ನೀವು ಅವ್ರ ಮೇಲೆ ಎದ್ದು ಮಾತಾಡ್ತಿದ್ರಿ. ಎಷ್ಟು ಮಾತಾಡ್ತಾ ಇದ್ರಿ ಅಷ್ಟು ಕೆಲಸವನ್ನು ಮಾಡಿದ್ರಿ, ಎಲ್ಲನೂ ಅನುಭವ ತಗೊಂಡಿದ್ದೀರಿ. ಆ ಅನುಭವದ ಆಧಾರದ ಮೇಲೆ ಈಗ ಈ ಸದನದ ಕಸ್ಟೋಡಿಯನ್ ನೀವು ಈ ವಿಧಾನಸಭೆಯ ಕಸ್ಟೋಡಿಯನ್ ನೀವು ಹೆಚ್ಚಿನ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಇದನ್ನು ನೀವು ನಡೆಸ್ಕೊಂಡು ಹೋಗ್ತಕ್ಕಂಥ ಭರವಸೆ ನಮಗಿದೆ. ಇದನ್ನು ನಿಮ್ಮನ್ನು ಆ ಸ್ಥಾನ ನಾವ್ಯಾರೂ ನಿಮ್ಮನ್ನು ಆ ಸ್ಥಾನಕ್ಕೆ ಗುರುತಿಸಿರಲ್ಲ. ನಾವು ಅಷ್ಟು ಜನ ಗುರುತಿಸ್ಕೊಂಡು ಪೇಪರ್ನವರು ಬರೆಯಾರಲ್ಲ, ನಮ್ಮ ಜಯಚಂದ್ರ ಅವರು ನಮ್ಮ ಅವರು ಒಂದು 7-8 ಜನ ವಯಸ್ಸಾದರೇ ಬರೆಯೋರು. ನಿಮ್ಮದು ಯಾರೂ ಬರೆದಿರಲಿಲ್ಲ. ಇದು ಹೆಂಗೆ ನಮ್ಮ ಪಕ್ಷದ ಮುಖಂಡರುಗಳು ಒಳಿತ ಗೊತ್ತಿಲ್ಲ, ಒಳೆದ್ಬಿಟ್ಟು ಅವ್ರು ಮಾಡಿರೋದಂತೂ ಭಾಳ ನಿಜವಾಗ್ಲೂ ಸಾಮಾಜಿಕ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ಪ್ರಮುಖವಾದಂಥ ಒಂದು ಹೆಜ್ಜೆಯನ್ನು ಇಟ್ಟು ನಿಮ್ಮನ್ನು ಆ ಸ್ಥಾನಕ್ಕೆ ಕೂರಿಸಿದ್ದಾರೆ. ಅದಕ್ಕೆ ನಾನು ಆ ಸ್ಥಾನಕ್ಕೆ ಕೂರಲಿಕ್ಕೆ ಅವರು ಸಹಾಯ ಮಾಡಿದಂಥ ಅವ್ರಿಗೆ ಮತ್ತು ವಿರೋಧಿ ಪಕ್ಷನೂ ಎಷ್ಟು ಬಹಳ ಹೆಮ್ಮೆಯಿಂದ ನಿಮ್ಮ ಆಯ್ಕೆಯನ್ನು ಒಪ್ಕೊಂಡು ಶ್ಲಾಘನೆ ಮಾಡಿ ಮಾತನಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಸದನದಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ನಿಮಗೆ ನಿಜವಾಗ್ಲೂ ಭಗವಂತ ಒಳ್ಳೇದು ಮಾಡಲಿ. ಮುಂದೆ ಯಶಸ್ವಿಯಾದ ಅಧ್ಯಕ್ಷರು ಅಂತ ಹೇಳಿ ತಾವು ಹೆಸರು ತಗೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ರಾಯರೆಡ್ಡಿ ಅವರು ಮತ್ತು ಲಾಸ್ಟ್ ಒಂದು ಕೋನರೆಡ್ಡಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಈ 16ನೇ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ತಾವು ಅವಿರೋಧವಾಗಿ ಆಯ್ಕೆಯಾಗಿರೋದಕ್ಕೆ ಹಾರ್ದಿಕವಾಗಿ ನಾನು ಅಭಿನಂದಿಸ್ತೇನೆ. ತಾವು ಅವಿರೋಧ ಆಗಿ ಆಯ್ಕೆಯಾಗುವ ಮುನ್ನ ತಮ್ಮನ್ನು ಈ ಉನ್ನತ ಸ್ಥಾನಕ್ಕೆ ಅಂದರೆ ಸಭಾಧ್ಯಕ್ಷರನ್ನಾಗಿ ಮಾಡಬೇಕಂತ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ಅದರಲ್ಲಿ ವಿಶೇಷವಾಗಿ ಶಾಸಕಾಂಗ ಪಕ್ಷದ ನಾಯಕರಾದಂಥ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಂಥ ಡಿ.ಕೆ. ಶಿವಕುಮಾರ್ ಮತ್ತು ಎಲ್ಲ ಹಿರಿಯ ಮುಖಂಡರು ಸೇರಿ ತೀರ್ಮಾನ ತೆಗೆದುಕೊಂಡಂತೆ
ತಮ್ಮನ್ನು ವಿಧಾನಸಭೆಯ ಅಧ್ಯಕ್ಷರನ್ನ ನೇಮಕ ಮಾಡಲಾಯಿತು. ಅದರಂತೆ ಈ ದಿನ ತಾವು ಏನು ಅವಿರೋಧವಾಗಿ ಆಯ್ಕೆ ಆಗಿದ್ದೀರಿ, ಈ ಸಂದರ್ಭದಲ್ಲಿ ಈ ಅವಿರೋಧ ಆಯ್ಕೆಗೆ ವಿರೋಧ ಪಕ್ಷದ ನಾಯಕರಾದಂಥ ಬೊಮ್ಮಾಯಿಯವರು ಮತ್ತು ಅವ್ರ ಟೀಮ್, ಮಾಜಿ ಮುಖ್ಯಮಂತ್ರಿಗಳು, JDS ಪಕ್ಷ ಮತ್ತು ಇನ್ನಿತರ ಎಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವು ಅವಿರೋಧವಾಗಿ ಆಯ್ಕೆ ಆದದ್ದು ಅತ್ಯಂತ ಸಂತೋಷದ ವಿಚಾರ. ತಾವೊಬ್ಬ ಗುಣಮಟ್ಟದ ನಾಯಕ, ಎ ಮ್ಯಾನ್ ಆಫ್ ಕ್ವಾಲಿಟಿ. ನಾನು ಅದನ್ನು ನೋಡ್ಕೊಂಡಿದ್ದೇನೆ. ಕಳೆದ 2004ರಿಂದ ತಮ್ಮನ್ನು ಶಾಸಕಾಗಿ ನಾನು ನೋಡಿದ್ದೇನೆ. ನಿಮ್ಮ ತಂದೆಯವ್ರ ಜೊತೆಗೂ ನಾನು ಶಾಸಕ ಆಗಿದ್ದೆ. ಹೀಗಾಗಿ ನಿಮ್ಮ ವ್ಯಕ್ತಿತ್ವ, ನಿಮ್ಮ ವಿಚಾರವನ್ನು ನಾನು ತಿಳ್ಕೊಂಡಾಗ ಒಬ್ಬ ಉತ್ತಮವಾದಂಥ ವ್ಯಕ್ತಿನ ನಮ್ಮ ನಾಯಕರು ಅಧ್ಯಕ್ಷರನ್ನು ಮಾಡಿದ್ದಾರೆ ಅನ್ನೋ ತೀರ್ಮಾನವನ್ನು ಒಳ್ಳೆಯದಂತ ನಾನು ಅಭಿನಂದಿಸ್ತೇನೆ. ತಾವು ಮಂತ್ರಿಗಳಾಗಿ ಮಿನಿಸ್ಟರ್ ಫಾರ್ ಹೆಲ್ತ್, ಮಿನಿಸ್ಟರ್ ಫಾರ್ ಫುಡ್, ಅರ್ಬನ್ ಡೆವಲಪ್ಮೆಂಟ್, TTC ಬೇರೆ ಬೇರೆ ಇಲಾಖೆಗಳನ್ನು ಅತ್ಯಂತ ಸಮರ್ಥಕವಾಗಿ ಜನಪರವಾದಂಥ ಆಡಳಿತವನ್ನು ಕೊಟ್ಟಿದ್ದೀರಿ ಮತ್ತು ಆಡಳಿತದ ಸುಧಾರಣೆಗೆ ಪ್ರಾಮಾಣಿಕ ಪ್ರಯತ್ನ, ಚಿಂತನೆಯನ್ನು ಮಾಡಿದ್ದೀರಿ. ಅದಕ್ಕೆ ನಾನು ಮೊದಲೇದಾಗಿ ಇನ್ನೂ ಹೆಚ್ಚು ತಮ್ಮನ್ನು ಅಭಿನಂದಿಸ್ತೇನೆ. ಅದರ ಅವಶ್ಯಕತೆ ಇಂದಿನ ಪ್ರಜಾಪ್ರಭುತ್ವಕ್ಕೆ ಬಹಳ ಅವಶ್ಯಕತೆ ಇದೆ, ಇಂಥ ಗುಣ ವಿಚಾರಗಳಿರುವಂಥ ನಾಯಕರು. ಅದಕ್ಕೆ ನಾನು ನಿಮಗೆ ಅಭಿನಂದಿಸ್ತೇನೆ. ಮತ್ತು ಭಾಳ ಜನ ಶಿವಲಿಂಗೇಗೌಡರ ಮಾತನ್ನೇ ರೆಫರೆನ್ಸ್ ತಗೊಳ್ತೇನೆ. ಭಾಳ ಜನ ಸ್ಪೀಕರ್ ಆಗಲಿಕ್ಕೆ ಹಿಂದೇಟು ಹಾಕಿದರು ಅಂತ ಪತ್ರಿಕೆಯಲ್ಲಿ ಓದಿದೆ. ಹಾಗೇನಿಲ್ಲ, ನನಗೇನು ಹಂಗೆ ಅನಿಸ್ಲಿಲ್ಲ. ದೇಶಪಾಂಡೆ ಅವರು ಇರ್ಬೋದು, ಜಯಚಂದ್ರ ಇರ್ಬೋದು, ನನ್ನ ಹೆಸರು ರೆಫರೆನ್ಸ್ ಬಂದಿದೆ, ಬೇರೆ ಬೇರೆ ಹೆಸರು ಬಂದಿದ್ದಾವೆ. ಯಾರೂ ಹಿಂದೇಟು ಹಾಕಿದಾರ ಅಂತ ಏನಲ್ಲ. ಅದಕ್ಕೆ ಕಾರಣ ಈ ಮೌಢ್ಯಗಳು. ನನಗೆ ಅದು ಬೇಜಾರಾಗಿದೆ. ಸ್ಪೀಕರ್ ಆದವರೆಲ್ಲ ಮುಂದೆ ಸೋತು ಬಿಡ್ತಾರೆ, ಇದು ಮೌಢ್ಯಗಳನ್ನು ಬಿತ್ತಾರಲ್ಲ. ದಯಮಾಡಿ ಪತ್ರಿಕೆಯವರು ಅಥವಾ ಬೇರೆಯವರು ಯಾರು ಹೇಳ್ತಾರೆ, ಇದು ಭಾಳ ತಪ್ಪು, ಇದು ಮೌಢ್ಯ. ನೋಡಿ ಅಧ್ಯಕ್ಷರೇ, ಬಹಳ ಉನ್ನತ ಸ್ಥಾನ. ಮೊದಲನೇ ಅಧ್ಯಕ್ಷರು ರುದ್ರಪ್ಪ ಅವರು ವಾಪಸ್ ಆರಿಸಿ ಬರಲಿಲ್ವಾ? ತದನಂತರ ವೈಕುಂಠ ಬಾಳಿಗ 2 ಟರ್ಮ್ಸ್ ಸ್ಪೀಕರ್, 62 to 68. ಮೊದಲನೇ ಟರ್ಮ್ ಅವರು ಆರಿಸಿ ಬಂದ ಮೇಲೆ ಎರಡನೇ ಟರ್ಮ್ ಯಾಕೆ ಆರಿಸಿ ಬಂದ್ರು? ಅವ್ರು ನಿಮ್ಮ ಜಿಲ್ಲೆಯವರೇ, ಬೆಳ್ತಂಗ್ಳಿ ಕಾಣುತ್ತೆ ಅವರು, ಅದು ವಾಟ್ ಎವರ್ ನಿಮ್ಮ ಜಿಲ್ಲೆಯವರೇ. ಮತ್ತು ಎರಡನೇ ಸಾರಿ ಆರಿಸಿ ಬರಲಿಲ್ವಾ ಅವರು? ರಮೇಶ್ ಕುಮಾರ್ ಅವರು ಆರಿಸಿ ಬರಲಿಲ್ವಾ? SM ಕೃಷ್ಣ ಆರಿಸಿ ಬರಲಿಲ್ವಾ? ಇವರೆಲ್ಲ ಉತ್ತಮ, DB ಚಂದ್ರೇಗೌಡರು ಆರಿಸಿ ಬರಲಿಲ್ವಾ? ಇವರೆಲ್ಲ ಒಳ್ಳೆ, ಕಾಗೋಡು ತಿಮ್ಮಪ್ಪನಂಥವ್ರು ಒಳ್ಳೆಯ ಪ್ರಗತಿದಾಯಕ ವಿಚಾರ ಉಳ್ಳಂಥವ್ರು, ಅನುಭವ ಉಳ್ಳಂಥವ್ರು ಆ ಪೀಠದ ಮೇಲೆ ಕೂತಿದ್ದಾರೆ. ಹೀಗಾಗಿ ಆ ಉನ್ನತ ಪರಂಪರೆಯನ್ನು ಹೊಂದಿದಂತೆ ನಾನು ಇವೆಲ್ಲ ಹೆಸರುಗಳು ಹೇಳಿದೆ, ಅವರನ್ನು ಮೀರಿಸಿ ಇನ್ನೂ ಒಳ್ಳೆಯ ಕೆಲಸ ಕಾದರವ್ರು ಮಾಡಿದರು ಪ್ರಜಾಪ್ರಭುತ್ವದ ಈ ಸಂಸ್ಥೆಗೆ ಅನ್ನೋದು ಬರಬೇಕು ಅಂತ ನನ್ನದೊಂದು ಸಲಹೆ. ಸನ್ಮಾನ್ಯ ಅಧ್ಯಕ್ಷರ ಒಂದು ಸಂಪ್ರದಾಯ ಇತ್ತು ಹಿಂದೆ, ಯಾರು ಸಭಾಧ್ಯಕ್ಷರಾಗ್ತಾರೆ ಅವರಿಗೆ ಸಾರ್ವಜನಿಕ ಇದು ಸ್ವಲ್ಪ ಕಡಿಮೆ ಆಗ್ತದೆ, ಅಥವಾ ಪಕ್ಷದಲ್ಲಿ ಸದಸ್ಯರಾಗಿರೋದು ಸಾಂಪ್ರದಾಯಿಕವಾಗಿ ಸರಿಯಲ್ಲ ಅನ್ನೋದು ಒಂದು ಅಭಿಪ್ರಾಯದಿಂದ ತಾವು ಪಕ್ಷದ ಸದಸ್ಯರಾಗಿ ಮುಂದುವರಿಯೋದು ಬಿಟ್ಟದ್ದು ನಿಮಗೆ ಬಿಟ್ಟಂಥ ವಿಚಾರ. ಹಿಂದೆಲ್ಲವರು ತಾತ್ಕಾಲಿಕವಾಗಿ ಪಕ್ಷದಲ್ಲಿ ಉಳಿದಿಲ್ಲ, ಅಂದರೆ ನೀವು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಒಂದು ಸಂಪ್ರದಾಯ. ದೇರ್ ಇಸ್ ನೋ ಫಾಸ್ಟ್ ಆ್ಯಂಡ್ ರೂಲ್ಸ್ ಇನ್ ಕಾನ್ಸ್ಟಿಟ್ಯೂಷನ್ ಅಥವಾ ಯಾವುದೇ ಲಾ ಬುಕ್ಕಲ್ಲಿ ಇಲ್ಲ, ಆದರೆ ತಮ್ಮ ಬಿಟ್ಟಂಥ ವಿಚಾರ. ಹೀಗಾಗಿ ಏನಾಗ್ತದೆ, ಸಾರ್ವಜನಿಕವಾಗಿ ಸ್ವಲ್ಪ ತೊಂದರೆ ಆಗ್ತದೆ ಸ್ಪೀಕರ್ ಆದವ್ರಿಗೆ. ಜನರನ್ನ, ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡಲಿಕ್ಕೆ, ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ. ಹೀಗಾಗಿ 5 ವರ್ಷ ಆದಂಥವ್ರಿಗೆ ಕೆಲವೊಂದು ಸಾರಿ ಹಿನ್ನಡೆ ಆಗ್ತದೆ ಸಂಘಟನೆಯಲ್ಲಿ. ಆ ವಿಚಾರಕ್ಕೆ ಒಂದು ಒಳ್ಳೆಯ ಸಂಪ್ರದಾಯವನ್ನು ಕರ್ನಾಟಕದಲ್ಲಿ ಹಾಕಿದ್ರು. ಯಾರು ಸ್ಪೀಕರ್ ಆಗಿರ್ತಾರೆ ಮುಂದೆ ಅವರ ಚುನಾವಣೆಯಲ್ಲಿ ಬೇರೆ ಪಾರ್ಟಿ ಕ್ಯಾಂಡಿಡೇಟ್ ಹಾಕ್ತಿರ್ಲಿಲ್ಲ, ಅವ್ರು ಇಂಡಿಪೆಂಡೆಂಟ್ ನಿಲ್ತಿದ್ರು, ಯಾವ ಪಾರ್ಟಿನೂ ಕ್ಯಾಂಡಿಡೇಟ್ ಆಗಿಲ್ಲ. ಅದ್ರ ಉದಾಹರಣೆ ನಮ್ಮ ಮುಂದಿದ್ದಾವೆ. ರಂಗನಾಥ್ ಅವರು ಇದೆ ಮತ್ತು ನಾಗರತ್ನಮ್ಮವರು ನಿಂತಾಗೂ ಇದೆ. ಪಾರ್ಟಿ ಕ್ಯಾಂಡಿಡೇಟ್ ಹಾಕ್ತಿರಲಿಲ್ಲ. ಆ ಸಂಪ್ರದಾಯ ಮುಂದುವರೆದ್ರೆ ಭಾಳ ಉತ್ತಮ. ನಾಳೆ ಕಾದರ್ ಅವ್ರು ನಿಂತರೆ BJPಯವರು ಬೇರೆಯವರು ಯಾರು ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಬಾರ್ದು. ಅವ್ರನ್ನ ಅವಿರೋಧವಾಗಿ ಹೇಗೆ ಆಯ್ಕೆ ಮಾಡಿದರೆ ವಿಧಾನಸಭೆಗೆ ಆಯ್ಕೆ ಮಾಡಬೇಕು. ಇದು ಸಂಪ್ರದಾಯ ಹಿಂದಿತ್ತು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಐ ಆಮ್ ನಾಟ್ ಟೆಲಿಂಗ್ ನ್ಯೂ ಥಿಂಗ್.
ನನ್ನ ವಿರೋಧ ಕ್ಯಾಂಟ್ ಆಗ್ಬೇಕಂತ ಹೇಳಿದ್ರೆ ನನಗೆ ಬೋರ್ ಆಗ್ತದೆ ಅಲ್ಲಿ. ಸರಿ, ಅದು ನಾನು ಅವ್ರಿಗೆ ಹೇಳಿದೆ, ಇದು ಮುಂದೆನೂ ಆ ಥರ ವಿರೋಧ ಅವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿ. ಭಾಳ ಸಂತೋಷ, ಆ ಥರದ ಸಂಪ್ರದಾಯ ಇತ್ತು. ಆಮೇಲೆ ಮಾಡ್ರಿ ಅಂತ ಅವ್ರನ್ನ, ಯಾಕೆಂದ್ರೆ ಹೋಗಲೇ ಮಾಡಿದ್ರಲ್ಲ, ಅದಕ್ಕೆ ತಮ್ಮ ಜಾತ್ಯತೀತ ವ್ಯಕ್ತಿತ್ವ, ಉತ್ತಮ ಆಡಳಿತ ಇವೆಲ್ಲವೂ ಕೂಡ ನಮಗೆಲ್ಲ ಸಹಕಾರಿ ಆಗ್ತದೆ. ತಮ್ಮ ಮಾನವೀಯ ಮೌಲ್ಯಗಳು ಕೂಡ ನಾನು ಪ್ರಶಂಸೆ ಮಾಡ್ತೇನೆ. ಅಧ್ಯಕ್ಷರೇ, ಮುನಿಯಪ್ಪನವರು 7 ಕಾಲ ಸಂಸತ್ ಸದಸ್ಯರಾಗಿದ್ದರು. ನಾನು ಅವ್ರ ಜೊತೆಗೆ ಸಂಸತ್ತಿಗೆ ಒಂದು ಸಾರಿ ಆಗಿದ್ದೆ. ಐ ಆಮ್ ಹ್ಯಾಪಿ. ಹೀಗಾಗಿ ದಯಮಾಡಿ ತಾವೇನು ಅಧ್ಯಕ್ಷರಾಗಿದ್ದೀರಿ, ಇತ್ತೀಚಿನ ದಿನಮಾನಗಳಲ್ಲಿ ನಾನು ಭಾಳ ನೊಂದು ಮನಸ್ಸಿನಿಂದ ಹೇಳ್ತೇನೆ, ದಯವಿಟ್ಟು ಯಾರು ಸದಸ್ಯರು ತಪ್ಪು ತಿಳ್ಕೋಬಾರ್ದು. ಇಸ್ ಮೈ ಅಪೀಲ್. ಶಿಸ್ತು ಕಡಿಮೆ ಆಗ್ತಾ ಇದೆ ಸದನದಲ್ಲಿ. ಅದು ರೂಲಿಂಗ್ ಪಾರ್ಟಿ ಇರ್ಬೋದು, ಅಪೋಸಿಷನ್ ಇರ್ಬೋದು, ಸದಸ್ಯರೇ. ಆ ಶಿಸ್ತನ್ನು ಕಾಪಾಡಬೇಕಾದದ್ದು ಆದ್ಯ ಕರ್ತವ್ಯ ಮೊದಲು ಸದಸ್ಯರು. ನಿನ್ನೆ ಉದಾಹರಣೆಗೆ ತಗೊಂಡಿದ್ದೆ, ಏನೇನೋ ತಗೊಳ್ತಾರೆ. ಇದೆಲ್ಲ ಸಂಪ್ರದಾಯ ಸರಿಯಲ್ಲ. ಅಪೀಲ್ ಮಾಡಿದ್ರು ಇವರು, ಆರ್ಡರ್ ಮಾಡಿದ್ರು ಸಭಾಧ್ಯಕ್ಷರು. ಹಾಗೆಲ್ಲ ಮಾಡೋದು ತಪ್ಪದೆ ಎಲ್ಲ. ದಯಮಾಡಿ ಮುಂದಿನ ದಿನಮಾನಗಳಲ್ಲಿ ಇದು ಒಂದು ಉತ್ತಮ ವಿಧಾನಸಭೆ, ಒಳ್ಳೆಯ ಸದಸ್ಯರಿದ್ದಾರೆ, ನಿಯಮಾವಳಿಯನ್ನು ಪಾಲನೆ ಮಾಡ್ತಾರಂತ ಸದಸ್ಯರು ಸಹಕಾರ ಕೊಡಬೇಕು. ಸಹಕಾರ ಮಾಡಿದ್ರೆ ದಯಮಾಡಿ ನೀವು ಆ್ಯಕ್ಷನ್ ತಗೋಬೇಕು. ಹ್ಯಾಂಗೆ ಬೇಕು ಹ್ಯಾಂಗೆ ಮಾತಾಡ್ತಾರೆ. ಹ್ಯಾಂಗೆ ಮಾತಾಡಬೇಕನ್ನಂಥ ಕಾನೂನಿದೆ, ಹ್ಯಾಂಗೆ ನಿಲ್ಲಬೇಕನ್ನೋದು ಕಾನೂನಿದೆ. ಅವು ಯಾವ ನಿಯಮಾವಳಿಯನ್ನು ಪರಿಶೀಲನೆ ಮಾಡದೇ ಇದ್ದರೆ ಸದನಕ್ಕೆ ಗೌರವ ಬರೋದಿಲ್ಲ. ಅದ್ರ ಬಗ್ಗೆ ನಮ್ಮ ಎಲ್ಲ ಸದಸ್ಯರು ನನ್ನಿಂದ ಹಿಡಿದು ನಾವು ಆ ಶಿಸ್ತನ್ನು ಪಾಲಿಸಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದು ಮಾತನ್ನು ಹೇಳ್ತೇನೆ. ಇನ್ನು ಎರಡನೇದಾಗಿ, ನೀವು 11 ಗಂಟೆಗೆ ವಿಧಾನಸಭೆ ಅಂದರೆ 11 ಗಂಟೆಗೆ ಪ್ರಾರಂಭ ಆಗಲೇಬೇಕು. ಯು ಶುಡ್ ನಾಟ್ ಬಾದರ್. ಕೋರಮ್ ಇದೆಯೋ ಕೋರಮ್ ಇಲ್ಲ ಅಂದರೆ ನೀವು ಬಂದ್ಬಿಟ್ಟು ಅಡ್ಜಸ್ಟ್ ಮಾಡಿ ಹೋಗಿ ಅಂದರೆ ಗೊತ್ತಾಗಲಿ ಇವ್ರಿಗೆಲ್ಲ. ಲೋಕಸಭೆಯಲ್ಲಿ ಹಾಗೆ ಆಗ್ತದೆ. 11 ಗಂಟೆ ಅಂದರೆ 11 ಎಕ್ಸಾಕ್ಟ್ಲಿ 11. ಯಾರು ಇರಲಿ ಬಿಡಲಿ, ಸ್ಪೀಕರ್ ಸಿಟ್ ಅಂದ. ಏನು ಮುನಿಯಪ್ಪನವ್ರೆ? ಹಾಂ, ರೆಡಿ ಮಾಡಿ. ನಿಮ್ಮ ಕಾಲದಲ್ಲಿ ತೋರಿಸ್ಬೇಕು ಅದನ್ನು. ಏನಪ್ಪ ಖಾದರ್ ಅವ್ರು ಅಧ್ಯಕ್ಷರಾದ್ಮೇಲೆ ಎಷ್ಟು ಬದಲಾವಣೆ ಆಯ್ತು ಅಂತ. 5 ಗಂಟೆಗೆ ಅಂದರೆ 5 ಗಂಟೆಗೆ ಮುಂದಾಕಬೇಕು. ಈ ಶಿಸ್ತನ್ನು ತರಬೇಕು. ಇನ್ನು ಎರಡನೇದು, ಈ ಕ್ವಶನ್ ಅವರ್ ಸುಮ್ಮನೆ ಲೆಂಗ್ತಿ ಎಳಿತಾರೆ. ಕ್ವಾಲಿಟಿ ಆಫ್ ದ ಕ್ವಶನ್ ಇರೋದಿಲ್ಲ. ಉದಾಹರಣೆಗೆ ಹೇಳ್ತೇನೆ ಅಧ್ಯಕ್ಷರೇ, ನಾನು ಲೆಂಗ್ತಿ ತೊಗೊಳ್ಳಲ್ಲ. ಮಿನಿಟ್ ಐ ವಿಲ್ ಫಿನಿಶ್. ಏನಾಗುತ್ತೆ, ಕ್ವಶನ್ ಅವರು ಏನೇನೋ ಮಾತಾಡ್ತಾರೆ. ಅದಕ್ಕೆ ದಯಮಾಡಿ ಅದಕ್ಕೊಂದು ಗೈಡ್ಲೈನ್ಸನ್ನು ಮಾಡಿ. ಯಾವ ಥರ ಕ್ವಶನ್ ಕೇಳಬೇಕು, ಏನು ಮಾಡಬೇಕು ಅನ್ನೋದನ್ನು ಮಾಡಿ. ಆಮೇಲೆ ಭಾಳ ಜನ ಸದಸ್ಯರಿಗೆ ಏನು ಮಾತಾಡಬೇಕು ಅಂತ ಸಬ್ಜೆಕ್ಟ್ ಮಾಹಿತಿ ಇಲ್ದೇ ಏನಾದ್ರು ಮಾತಾಡ್ತಾರೆ. ಅವ್ರಿಗೆ ಮಾಹಿತಿಯನ್ನು ಕೊಡಿಸ್ಬೇಕು. ಇದು ಲೋಕಸಭೆಯಲ್ಲಿ ಕೊಡ್ತಾರೆ. ಲೋಕಸಭೆಯಲ್ಲಿ ನೀವು ಸರ್ಕಾರದ ಪರ ಮಾತಾಡ್ತಿರೋ ಸರ್ಕಾರದ ವಿರುದ್ಧ ಮಾತಾಡ್ತಿರೋ ಅಂತ ಕೇಳ್ತಾರೆ. ಅವಾಗ ಸರ್ಕಾರದ ಪರ ಮಾತಾಡಿದ್ರೆ ನಿಮ್ಗೊಂದು ಸೆಟ್ ಆಫ್ ಇದನ್ನು ಮಾಡಿಕೊಡ್ತಾರೆ. ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ರೆ ಸರ್ಕಾರದ ವಿರುದ್ಧ ಒಂದು ಮಾಡಿಕೊಡ್ತಾರೆ. ದಟ್ ಲೈಬ್ರರಿ ಈಸ್ ವರ್ಕಿಂಗ್ ದೇರ್ ಲೈಕ್ ದ್ಯಾಟ್. ಅದನ್ನು ಇಲ್ಲಿನೂ ಕೂಡ ತಾವು ಪ್ರಾರಂಭ ಮಾಡಿ. ಸಭಾಧ್ಯಕ್ಷರಾಗಿ ಯಾರು ಸರ್ಕಾರದ ಪರವಾಗಿ ಹೆಂಗೆ ಮಾತಾಡಬೇಕಂತ ಕೊಡಿಸಿ ಅವ್ರಿಗೆ ಸಬ್ಜೆಕ್ಟ್ ಮೇಲೆ. ವಿರೋಧ ಮಾತಾಡೋರಿಗೆ ಅದನ್ನು ಕೊಡಿ. ಇದರಿಂದ ಒಂದು ವಿಧಾನಸಭೆಗೆ ಹೆಚ್ಚು ಸದಸ್ಯರಿಗೆ ಅನುಕೂಲ ಆಗ್ತದೆ, ಗಾಂಭೀರ್ಯವಾಗಿ ಚರ್ಚೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ನಮ್ಮ ಬೊಮ್ಮಾರು ಹೇಳಿದಾಗೆ ಖಾಸಗಿಯಾಗಿ ಮಾತಾಡ್ತೇನೆ. ದಯಮಾಡಿ ಈ ಸದನ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ಮತ್ತು ಒಳ್ಳೆಯ ಚರ್ಚೆ, ಜನಪರವಾದಂಥ ಚರ್ಚೆ ಆಗಲಿಕ್ಕೆ ಒಳ್ಳೆಯ ತೀರ್ಮಾನವನ್ನು ತಾವು ತೆಗೆದುಕೊಳ್ತೀರಿ. ಒಂದು ಒಳ್ಳೆಯ ಸಂಪ್ರದಾಯಗಳನ್ನು ಏನಿದ್ದಾವೆ ಅದನ್ನು ಪರಿಪಾಲನೆ ಮಾಡಲಿಕ್ಕೆ ನೀವು ಕ್ರಮ ತೆಗೆದುಕೊಳ್ತೀರಿ ಅನ್ನೋಂಥ ಮಾತನ್ನು ಹೇಳಿ, ಇವತ್ತಿನ ದಿವಸ ತಾವು ಈ ವಿಧಾನಸಭಾ ಅಧ್ಯಕ್ಷರಾಗಿ ಅವಿರೋಧ ಆಗಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಮತ್ತೊಮ್ಮೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕೋನರೆಡ್ಡಿ ನೆಕ್ಸ್ಟ್ ಡಿ ಆರ್ ಪಾಟೀಲ್ ಮತ್ತು ವಿಜಯೇಂದ್ರ. ಮಾನ್ಯ ಅಧ್ಯಕ್ಷರೇ, ವಿಶೇಷವಾಗಿ ತಮಗೆ ಸಚಿವರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದನ್ನು ತಾವು ನೋಡಿದ್ವಿ. ನಮಗಿವತ್ತು ಭಾಳ ಸಂತೋಷ ಆಗಿದೆ ತಾವು ಅಂಥ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಕ್ಕೆ. ಒಂದು ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇರಬೇಕು. ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರು ಇಲ್ಲ ನೀವು ಇನ್ನೂ ಖಾತೆನ ಹಂಚಿಲ್ಲ ಅಂತ ಹೇಳಿದರು. ಯಾವಾಗ ಸರ್ಕಾರ ರೆಡಿ ಆತಂದ್ರೆ ವಿರೋಧ ಪಕ್ಷನೂ ಇರಬೇಕು. ತಾವು ಕೂಡ ಬೇಗನೆ ಆಗಲಿ ಅನ್ನೋದಕ್ಕೆ ತಮ್ಮ ಒಳ್ಳೆಯದಕ್ಕೂ ಕೂಡ ಹೇಳಿ ಇವತ್ತೆಲ್ಲ ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ. ತಮ್ಮ ಬಗ್ಗೆ ಗುಣಗಾನ ಆಗಿದೆ. ನಾ ಹೆಚ್ಚು ಮಾತನಾಡ್ದನ ಅಲ್ಲ ಅದು ಹೇಳೇನಿಗೆ. ಅದಕ್ಕೆ
ಹೆಚ್ಚು ನೀರಾವರಿ ವಿಷಯಗಳ ಬಗ್ಗೆ ಇರ್ಬೋದು, ಕೃಷ್ಣಾ ಕಾವೇರಿ ಇರ್ಬೋದು, ಮಹದಾಯಿ ಮೇಕೆದಾಟು ಇಂಥ ವಿಷಯಗಳಿಗೆ ಚರ್ಚೆ ಆಗಬೇಕು. ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಾವು ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ನಾನು ತಮಗೆ ಶುಭವನ್ನು ಕೋರಿ ನಾನು ಮಾತನಾಡ್ತೀನಿ. ಡಿ ಆರ್ ಪಾಟೀಲ್. ಮಾನ್ಯ ಅಧ್ಯಕ್ಷ, ಅವ್ರ ಸ್ಥಾನ ಅದಲ್ಲ, ನಿಮ್ಮ ಸ್ಥಾನ ಇಲ್ಲ. ಇದೇ ನಾ ಸ್ಥಾನ ನಂದೇ. ಮಾನ್ಯ ಅಧ್ಯಕ್ಷರೇ, ತಾವಿವತ್ತು ಈ ಶಾಸನಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ನಾನು ತಮ್ಮನ್ನು ಮನಪೂರ್ವಕವಾಗಿ ಅಭಿನಂದಿಸ್ತೇನೆ. ಈಗ ತಾನೇ ರಾಯರೆಡ್ಡಿಯವರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದಂತೆ ನನಗೂ ಕೆಲವು ವಿಷಯಗಳ ಬಗ್ಗೆ ಬೇಸರ ಇದೆ. ಏನು ಶಾಸನಸಭೆ ಸುದೀರ್ಘವಾಗಿ ನಡಿಬೇಕು ಮತ್ತು ಎಲ್ಲ ಇಲಾಖೆಯ ಬಗ್ಗೆ ಸಂಪೂರ್ಣವಾದಂಥ ಚರ್ಚೆ ಆಗಬೇಕು ಮತ್ತು ಇನ್ನೂ ಅನೇಕ ವಿಷಯಗಳ ಬಗ್ಗೆ ಸದಸ್ಯರು ತಮ್ಮ ತಮ್ಮ ಕ್ಷೇತ್ರದ ಆ ಭಾಗದ ಸಮಸ್ಯೆಗಳನ್ನು ತಂದಿಟ್ಟಾಗ ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಸರ್ಕಾರ ಕೊಡಬೇಕು. ಆದರೆ ದುರ್ದೈವ, ಇತ್ತೀಚೆಗೆ ಸದನ ತನ್ನ ಗುಣಮಟ್ಟವನ್ನು ಕಳ್ಕೊಳ್ತಾ ಇದೆ ಅನ್ನುವಂಥ ಭಾವನೆ ಇವತ್ತು ಅನೇಕರಲ್ಲಿ ಬಂದಿದೆ. ನಿರೀಕ್ಷೆ ಮಾಡ್ತೀವಿ ನಾವು ಅನೇಕ ಸಲ ಸದನದ ಶಾಸಕರಾಗಿ ನಾವು ಸದಸ್ಯರಾಗಿ ಸರ್ಕಾರದ ಉತ್ತರವನ್ನು ಪಡೀಲಿಕ್ಕೆ ನಾವು ಪ್ರಶ್ನೆಯನ್ನು ಕೇಳ್ತೀವಿ. ಹಿಂದೆ ನಿಯಮಿತವಾಗಿ ನಾವು ಕೇಳಿದಂಥ ಪ್ರಶ್ನೆಗೆ ಸರ್ಕಾರ ಖಚಿತವಾದಂಥ ಉತ್ತರ ಸದನ ಮುಗಿದ ನಂತರ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಇತ್ತೀಚೆಗೆ ಇಲಾಖೆಯಿಂದ ಯಾವ ಸರ್ಕಾರದಿಂದ ಉತ್ತರನೇ ಬರೋದಿಲ್ಲ. ಈ ಒಂದು ಪರಿಪಾಠ ಭಾಳ ದೊಡ್ಡ ಅನ್ಯಾಯ ಆಗ್ತದೆ ಅಧ್ಯಕ್ಷರೇ. ಅದಕ್ಕೆ ತಾವು ವಿನಂತಿ ಮಾಡ್ಕೋತೇನೆ, ಯಾರೇ ಸದಸ್ಯರು ಪ್ರಶ್ನೆಗಳು ಕೇಳಿ ಅದಕ್ಕೆ ಉತ್ತರವನ್ನು ಸರ್ಕಾರ ಒದಗಿಸಲೇಬೇಕನ್ನುವಂಥದ್ದು ಕಟ್ಟುನಿಟ್ಟಿನ ನಿಯಮವನ್ನು ತಾವು ಮಾಡಿ ಸರ್ಕಾರಕ್ಕೆ ತಾಕೀತು ಮಾಡ್ತೀರಿ ಅನ್ನುವಂಥ ಭಾವನೆಯನ್ನು ನಾನು ಇಟ್ಕೊಂಡಿದ್ದೇನೆ. ಮತ್ತು ಸದನ ಅನೇಕ ಸಲ ನಾನು ಪೀಠಾಧಿಪತಿಗಳ ಸಮಾವೇಶ ಭಾಗವಹಿಸಿದ್ದೇನೆ. ಈ ಪ್ರಿಸೈಡಿಂಗ್ ಆಫೀಸರ್ಸ್ ಕಾನ್ಫರೆನ್ಸಲ್ಲಿ ಎಲ್ಲರೂ ಯುನಾನಿಮಸ್ ಆಗಿ ಬಂದಂಥ ಒಂದು ಅಭಿಪ್ರಾಯ ಅಂದರೆ ವರ್ಷದಲ್ಲಿ ಕನಿಷ್ಠ ಶಾಸನ ಸಭೆ 100 ದಿವಸ ಆದರೂ ನಡಿಬೇಕನ್ನುವಂಥದ್ದು ನಿರ್ಣಯ ಆಗಿದೆ. ಆದರೆ ಇತ್ತೀಚೆಗೆ ಬರ್ತಾ ಬರ್ತಾ ಒಂದು ಇಡೀ ವರ್ಷದಲ್ಲಿ 30 ದಿನ, 35 ದಿವಸ, 40 ದಿವಸ, ಜಾಸ್ತಿ ಆದರೆ 60 ದಿವಸ ಮಾತ್ರ ನಾವು ಸದನವನ್ನು ನಡೆಸುವಂಥ ಉದಾಹರಣೆಗಿದೆ. ಆದರೆ 60 ದಿವಸ ಕೂಡ ಇವತ್ತು ಸದನ ಸಾಕಾಗೋದಿಲ್ಲ. ಯಾಕಂದರೆ ಇವತ್ತು ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ಗ್ರಾಮ ಪಂಚಾಯತ್ ಬಂದ ಮೇಲೆ ಅಧಿಕಾರದ ವಿಕೇಂದ್ರೀಕರಣ ಆದಮೇಲೆ ಆಯಾ ವ್ಯವಸ್ಥೆಯನ್ನು ನಾವು ಜವಾಬ್ದಾರಿಯನ್ನು ವಹಿಸ್ತೇವೆ. ಶಾಸನಸಭೆ ಸದಸ್ಯರಾಗಿ ನಾವು ರಾಜ್ಯದ ಪ್ರಮುಖವಾದಂಥ ಸಮಸ್ಯೆಗಳ ಬಗ್ಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿ ಚರ್ಚೆ ಮಾಡುವಂಥದ್ದು ಯೋಗ್ಯ ಅಂತ ನನಗನ್ನಿಸ್ತದೆ. ಆಮೇಲೆ ಖಾಸಗಿ ವಿಧೇಯಕ ಅನೇಕ ಸಲ ಮಂಡನೆ ಆಗ್ತವೆ. ನನ್ನ ಅನುಭವದಲ್ಲಿ ಮಾನ್ಯ ಅಧ್ಯಕ್ಷರೇ, ಇಲ್ಲಿವರೆಗೆ ಖಾಸಗಿ ವಿಧೇಯಕದ ಮೇಲೆ ಸಂಪೂರ್ಣವಾದ ಚರ್ಚೆನೂ ಆಗಿಲ್ಲ, ಒಂದು ಅಂತ್ಯಕ್ಕೂ ಕೂಡ ತಲುಪಿಲ್ಲ. ಉದಾಹರಣಾರ್ಥವಾಗಿ ಹಿಂದೆ ನಾನು ವಿಧಾನ ಪರಿಷತ್ನಲ್ಲಿದ್ದಾಗ ಸಿದ್ಧಲಿಂಗಯ್ಯನವರು ಈ ಅಂತರ್ಜಾತಿ ವಿವಾಹ ಮಾಡಿಕೊಂಡವರಿಗೆ 4% ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇಡಬೇಕನ್ನುವಂಥ ಒಂದು ಖಾಸಗಿ ನಿರ್ಣಯವನ್ನು ಮಂಡಿಸಿದರು. ಇಡೀ ನನ್ನ 6 ವರ್ಷ ಸಭೆ ಸದಸ್ಯನಾಗಿ ಉಳಿದ್ರು ಕೂಡ ಅದ್ರ ಬಗ್ಗೆ ಚರ್ಚೆನಾಗಲಿ. ಯಾಕಂದ್ರೆ ವಾರಕ್ಕೆ ಒಂದೇ ದಿವಸ ಬರೋ ಚರ್ಚೆ, ಯಾವುದೂ ಕೂಡ ಚರ್ಚೆ ಆಗಲಿಲ್ಲ. ಇವತ್ತು ಕೂಡ ಅದು ವಿಧೇಯಕ ಹಾಗೇ ಅಲ್ಲಿ ಬಿದ್ದಿದೆ. ಅದೇ ಅನುಭವ ಇಲ್ಲಿ ವಿಧಾನಸಭೆಯಲ್ಲಿ ಕೂಡ ಆಗಬಾರ್ದು ಅನ್ನುವಂಥ ನನ್ನ ಪ್ರಾಮಾಣಿಕವಾದಂಥ ಅಭಿಪ್ರಾಯ. ಮತ್ತು ಈ ಸದನದ ಗುದ್ದಾಟನಲ್ಲಿ ಅನೇಕ ಸಲ ಬಜೆಟನ್ನು ನಾವು ಗೆಲೆಟನಿಗೆ ಹಾಕಿ ನಾವು ಪಾಸ್ ಮಾಡಿಕೊಡ್ತೀವಿ. ಇದು ಭಾಳ ಕೆಟ್ಟ ಪರಂಪರೆ. ಯಾಕಂದರೆ ಬಜೆಟ್ ಮೇಲೆ ಎಷ್ಟು ಚರ್ಚೆ ಆಗಬೇಕು, ಆ ಇಲಾಖೆಗಳ ಮೇಲೆ ಎಷ್ಟು ಚರ್ಚೆ ಆಗಬೇಕು, ಅದು ಇತ್ತೀಚೆಗೆ ಆಗ್ತಾಯಿಲ್ಲ. ದಯಮಾಡಿ ನಾನು ತಮ್ಮಿಂದ ನಿರೀಕ್ಷೆ ಮಾಡ್ತೀನಿ, ಈ ಯಾವುದೇ ಒಂದು ಸದನದಲ್ಲಿ ಮಂಡಿಸಿದಂಥ ಬಜೆಟ್ ಆಗಿರ್ಬೋದು, ವಿಷಯ ಆಗಿರ್ಬೋದು, ಕಾನೂನು ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಅದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯನ್ನು ನಡೆಸಬೇಕು ಅಂತ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳ್ಕೊಂಡು, ಇವತ್ತು ಕೋರಮ್ ಮಾನ್ಯ ಅಧ್ಯಕ್ಷರೇ, ಇದು ಸಮಸ್ಯೆ ಬರೀ ಕರ್ನಾಟಕ ವಿಧಾನಸಭೆಗೆ
ಸಂಬಂಧಪಟ್ಟದ್ದಲ್ಲ. ಇದು ಇಡೀ ದೇಶದಲ್ಲಿ ಪಾರ್ಲಿಮೆಂಟಲ್ಲಿ ಕೂಡ ಕೋರಂ ಸಮಸ್ಯೆ ಆಗ್ತಾಯಿದೆ. ಕೆಲವು ಸಲ ಸದನದಲ್ಲಿ ಇರಬೇಕಾದಂಥ ಕೋರಂ ಇರೋದಿಲ್ಲ, ಆದರೆ ಸರ್ಕಾರ ಉತ್ತರನೂ ಕೊಡ್ತದೆ, ಅದು ಸದನವೂ ನಡೀತದೆ. ಇದು ಆಗ್ಕೂಡ್ದು. ತಕ್ಕ ಮಟ್ಟಿಗೆ ಆದಂಥ ಒಂದು ಕೋರಮ್ಮು ಸಭೆಗೆ ಇರಲೇಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು. ಮತ್ತು ಏನು ಒಂದು 100 ದಿವಸಗಳ ಕಾಲ ಸದನ ನಡಿಬೇಕನ್ನುವಂಥದ್ದು ಅಭಿಪ್ರಾಯ ಇದೆ, ಅದನ್ನು ಮುಂದುವರಿಸಬೇಕು ಅಂತ ಮಾತಾಡ್ತಾ, ಇವತ್ತು ನಮ್ಮ ಕಡೆ ಒಂದು ಗಾದಿ ಮಾತಿದೆ, ಏನಂದರೆ ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರ್ದು, ಸಭೆಯ ಅಧ್ಯಕ್ಷನಾಗಬಾರ್ದು. ನಾವೆಲ್ಲ ಎದ್ದು ಹೋದರೂ ಕೂಡ ತಾವು ಕಾಯಮಾಗಿ ಕೂಡಬೇಕಾಗ್ತದೆ. ಆದರೆ ನಾವೆಲ್ಲರೂ ಕೂತ್ರೆ ಒಳ್ಳೆಯದು, ತಮಗೂ ಗೌರವ ಮತ್ತು ಸದನಕ್ಕೂ ಕೂಡ ಗೌರವ. ಆ ಥರ ಒಂದು ಪರಿಪಾಠವನ್ನು ಹಾಕಿಕೊಟ್ಟು ಈ ಒಂದು ಸಭೆಗೆ ಘನತೆ ಗೌರವವನ್ನು ತಂದು ಕೊಡ್ತೀರಿ ಅಂತ ನಾನು ಹೇಳ್ತಾ, ನಾವು ಮುಂದೆ ಭಾಳ ಪರಿಪೂರ್ಣವಾದಂಥ ಒಂದು ಪ್ರಬುದ್ಧವಾದಂಥ ಆ ಸ್ಥಾನದ ಘನತೆ ಗೌರವವನ್ನು ಕಾಪಾಡಿಕೊಂಡು ಸಮಯ ಸಂದರ್ಭ ಬಂದಾಗ ಸರ್ಕಾರಕ್ಕೂ ಕೂಡ ಚಾಟಿ ಬೀಸಿ ನಮ್ಮ ಸದನಕ್ಕೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿಸಿ ಮತ್ತೊಮ್ಮೆ ನಿಮಗೆ ಶುಭಾಶಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಕೇವಲ ಬಾಲ ಸದಸ್ಯರು ಇವತ್ತು ಆ ಬೇಡಿಕೆ ಇಟ್ಟು ಮಾತಾಡಲಿಕ್ಕೆ ಕೊನೆಯದಾಗಿ ವಿಜಯೇಂದ್ರ ಮಾತಾಡಿಕೊಂಡು ಮುಗಿಸುವ. ಬಹುಶಃ ಇಲ್ಲಿ ಅವಕಾಶ ಸಿಕ್ಕಲಿಲ್ಲ, ಮುಂದಿನ ಪ್ರಥಮ ಆದ್ಯತೆ ನೆಕ್ಸ್ಟ್ ಕೊಡಲ್ಲ ಸೆಷನ್ನಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ತಮಗೆ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅನೇಕ ಹಿರಿಯ ಸದಸ್ಯರು, ಈ ಸದನದ ಅನೇಕ ಹಿರಿಯ ಸದಸ್ಯರು ತಮ್ಮ ಪರಿಚಯವನ್ನು, ತಮ್ಮ ವ್ಯಕ್ತಿತ್ವದ ಪರಿಚಯವನ್ನು ಈ ಸದನದ ಮೂಲಕ ಈ ನಾಡಿನ ಜನತೆಗೆ ಪರಿಚಯನ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಭಾಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ತಮ್ಮ ಜಾತ್ಯತೀತ ವ್ಯಕ್ತಿತ್ವದ ಬಗ್ಗೆ ಅನೇಕ ಹಿರಿಯ ಸದಸ್ಯರು ಮಾತನಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಕರಾವಳಿ ಭಾಗದ ಸದಸ್ಯರಾಗಿರ್ತಕ್ಕಂಥ ತಾವು ಸನ್ಮಾನ್ಯ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಇವತ್ತು ಈ ಮನೆಯ ಸದಸ್ಯರಲ್ಲ, ಆದರೆ ಪೂಜ್ಯ ತಂದೆಯವರು ಯಾವತ್ತೂ ಕೂಡ ದಕ್ಷಿಣ ಕನ್ನಡದವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ದಕ್ಷಿಣ ಕನ್ನಡದವರು ಅಂತ ಹೇಳಿದ್ರೆ ಭಾಳ ಬುದ್ಧಿವಂತರು, ಸೌಮ್ಯ ಸ್ವಭಾವದವರು, ಭಾಳ ಒಳ್ಳೆ ನಡತೆ ಉಳ್ಳವರು ಅನ್ನುವುದನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ. ಹಾಗಾಗಿ ತಾವು ವಿಶೇಷವಾಗಿ ದಕ್ಷಿಣ ಕನ್ನಡದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ತಮ್ಮಂಥ ಹಿರಿಯ ಸದಸ್ಯರು, ಯುವಕರು ತಮ್ಮಂಥವರು ಇವತ್ತು ಈ ಸಭೆಯ ಈ ಒಂದು ಸಭಾಧ್ಯಕ್ಷ ಇವತ್ತು ಆಯ್ಕೆ ಆಗಿರ್ತಕ್ಕಂಥದ್ದು, ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಸಂತೋಷನ ತಂದಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನನ್ನಂಥ ಅನೇಕ ಯುವ ಸದಸ್ಯರು ಇವತ್ತು ಶಾಸಕರಾಗಿ ಮೊದಲ ಬಾರಿಗೆ ಇವತ್ತು ಆಯ್ಕೆಯಾಗಿ ಸದನಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ತಮ್ಮ ನೇತೃತ್ವದಲ್ಲಿ ನಮ್ಮೆಲ್ಲರಿಗೂ ಕೂಡ ಹೆಚ್ಚಿನ ಬೆಂಬಲ ಸಿಗ್ತದೆ, ಹೆಚ್ಚಿನ ಮಾರ್ಗದರ್ಶನ ಸಿಗ್ತದೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ ಅಂಥೇಳಿ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯಜಿಯವರು ಹಾಗೂ ಪ್ರತಿಪಕ್ಷ ನಾಯಕರಾಗಿರುವಂಥ ಬೊಮ್ಮಾಯಿಜಿಯವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇನ್ನಿತೆಲ್ಲ ನಮ್ಮ ಸಚಿವರು ಮತ್ತು ಇದೇ ಕಿರಿಯ ಶಾಸಕರು ಭಾಳಷ್ಟು ಜನ ಮಾತಾಡಿ ತಮ್ಮ ಸಲಹೆ ಸೂಚನೆ ಮತ್ತು ನನಗೆ ತಮ್ಮ ಮಾರ್ಗದರ್ಶನ ತಾವೆಲ್ಲ ನೀಡಿದಿರಿ. ಖಂಡಿತವಾಗಿಯೂ ನೀವಿಟ್ಟಂಥ ವಿಶ್ವಾಸಕ್ಕೆ ಅನುಗುಣವಾಗಿ ನನ್ನ ಸಭಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿಕೊಂಡು ಈ ಒಂದು ಗೌರವವಾದ ಸಂವಿಧಾನವಾದ ಸ್ಥಾನಕ್ಕೆ ಗೌರವವಾದ ಕೆಲಸ ಖಂಡಿತವಾಗಿ ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಚರ್ಚೆಯಲ್ಲಿಗೆ ಮುಗಿಸಿಕೊಂಡು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಚರ್ಚೆ ಮುಗಿಸಿಕೊಂಡು ಆತ್ಮೇಲೆ ಮೊದಲಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯಜಿ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ DK ಶಿವಕುಮಾರ್ ಹಾಗೂ ನೂತನ ವಿಧಾನಸಭೆಗೆ ಚುನಾಯಿತರಾಗಿ ಬಂದಿರುವಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಶಾಸಕರನ್ನು ಸಚಿವರನ್ನು ನಾನು ವಿಶೇಷವಾಗಿ ಅಭಿನಂದಿಸಲು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಸುಮಾರು 75 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವಂತಹ
ಸಂಸದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿತ್ತಿದ್ದೇವೆ. ಅದರಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ಕರ್ನಾಟಕ ಅಂದರೆ ಅವತ್ತಿನ ಮೈಸೂರು ಪ್ರಾಂತ್ಯ ಇವತ್ತು ವಿಶೇಷವಾದ ಅದಕ್ಕೂ ಸ್ಥಾನ ಇದೆ. ಯಾಕೆಂತ ಹೇಳಿದರೆ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಏನಾದರೂ ಇವತ್ತು ಜನಪ್ರತಿನಿಧಿಗಳ ಪ್ರಜಾಪ್ರಭುತ್ವ ಎಂಬ ಎಲ್ಲಿ ಅದು ಸ್ಥಾಪನೆ ಆಗಿದ್ದರೆ ಅದು ಮೈಸೂರು ಪ್ರಾಂತ್ಯದಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆವತ್ತಿನ ಕಾಲದಲ್ಲಿ ಬಹುಶಃ ಇವತ್ತು ಬ್ರಿಟಿಷರು ಅದನ್ನು ಭಾಳಷ್ಟು ವಿರುದ್ಧ ಮಾಡಿದರೂ ಕೂಡ ಅವತ್ತಿನ ರಾಜರಾದಂತಹ ಶ್ರೀಮಾನ್ ಚಾಮರಾಜ ಒಡೆಯರವರು, ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶೇಷವಾದ ಆ ಒಂದು ನೇತೃತ್ವ ವಹಿಸಿಕೊಂಡು ಅದನ್ನು ಸ್ಥಾಪಿಸಿದ್ದು ನಾವು ಕೂಡ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಅದರ ಗೌರವವನ್ನು ಉಳಿಸುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರ್ನಾಟಕ ವಿಧಾನದ ಸ್ಪೀಕರ್ ಆಗಿ ನಾನು ಈ ದಿನ ನನ್ನ ಕಿರಿಯ ವಯಸ್ಸಿನಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದೆ ಎಂದು ಹೇಳಲು ನನಗೆ ಹೆಮ್ಮೆ ಪಡುತ್ತೇನೆ ಮತ್ತು ಇದು ನನಗೆ ಸಿಕ್ಕಿದಂಥ ಸೌಭಾಗ್ಯ ಅಂತ ನಾನು ಕೂಡ ತಿಳಿಸಲು ಬಯಸ್ತೇನೆ. ಇದಕ್ಕಾಗಿ ನಾನು ನನ್ನ ಮೇಲೆ ವಿಶ್ವಾಸ ಇಟ್ಟಂಥ ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರಿಗೆ, ಅದೇ ರೀತಿ ಇವತ್ತು ಅವಿರೋಧ ಆಯ್ಕೆ ಮಾಡಲಿಕ್ಕೆ ಕೊಟ್ಟಂತಹ ಪ್ರತಿಪಕ್ಷ ನಾಯಕರಾದ ಬೊಮ್ಮಾಯಿ ಅವರಿಗೆ, ಪಕ್ಷದ ಅಧ್ಯಕ್ಷರಾಗಿಂತ ಹಾಗೂ ಉಪಮುಖ್ಯಂತ DK ಶಿವಕುಮಾರ್ ಅವರಿಗೆ, ಎಲ್ಲ ನಮ್ಮ ಹಿರಿಯ ನಾಯಕರಿಗೆ, ಜೊತೆಯಲ್ಲಿ ನನ್ನನ್ನು ವಿಶೇಷವಾದಕ್ಕೆ ಆ ಪ್ರೇರಣೆ ಮತ್ತು ಇದಕ್ಕೆ ಆ ಒಂದು ಸೂಚನೆ ಕೊಟ್ಟಂತಹ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರಿಗೆ, ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ರಾಹುಲ್ ಗಾಂಧೀಜಿಯವರಿಗೆ, ನಮ್ಮ ಹಿರಿಯ ನಾಯಕರಂಥ KC ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ಮತ್ತು ಇನ್ನಿತರ ನಾಯಕರಿಗೆ ಕೂಡ ನಾನು ಬಹುಶಃ ಅವರನ್ನು ನನಗೆ ಧನ್ಯವಾದ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಒಂದು ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಸರ್ವಶಕ್ತನ ದೇವರು, ನನ್ನ ತಂದೆ ತಾಯಂದಿರು, ನನ್ನ ಕ್ಷೇತ್ರದ ಮತದಾರರು, ನಮ್ಮ ಜಿಲ್ಲೆಯ ಎಲ್ಲ ನನ್ನ ಜನಸಮ್ಮತ್ತು, ಎಲ್ಲ ಧಾರ್ಮಿಕದ, ಎಲ್ಲ ಜಾತಿ, ಎಲ್ಲ ಧರ್ಮದ ಯಾರು ನನಗೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ನಮ್ಮ ಧಾರ್ಮಿಕ ಮುಖಂಡಗಳನ್ನು ಕೂಡ ನಾನು ಇವತ್ತು ಧನ್ಯವಾದ ಸಲ್ಲಿಸಿ, ನಾನು ವಿದ್ಯಾರ್ಥಿ ದಿಸೆಯಿಂದಲೇ ಸಕ್ರಿಯವಾದ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಜೊತೆಯಲ್ಲಿ ಇವತ್ತು ರಾಜಕೀಯ ಕ್ಷೇತ್ರ ಕಾಲಿಟ್ಟ ಸಂದರ್ಭದಲ್ಲಿ ನನಗೆ ಅವತ್ತಿನಿಂದಲೂ ಇವತ್ತಿನವರೆಗೂ ಕೂಡ ಈ ಒಂದು ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಮಾರ್ಗದರ್ಶನ ಕೊಟ್ಟಂಥ ಸನ್ಮಾನ್ಯ B ಜನಾರ್ದನ್ ಪೂಜಾರಿ ಅವರು, ನಮ್ಮನ್ನು ಅಗಲಿದಂಥ ಹಿರಿಯ ನಾಯಕರು ಆಸ್ಕರ್ ಫೆರ್ನಾಂಡಿಸ್ ಜಿ ಅವರು, ಅದೇ ರೀತಿ ಈಗ ಇದ್ದು ಬಹುಶಃ ನಮ್ಮ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ನಮ್ಮ ಜಿಲ್ಲೆಯವರಾಗಿದ್ದು ಇವರನ್ನು ಕೂಡ ನಾನು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸಿ, ನನ್ನ ಕ್ಷೇತ್ರದಲ್ಲಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕ್ಷೇತ್ರ ಇಟ್ಟಂಥ ಗೌರವ ಉಳಿಸಿಕೊಳ್ಳುವಂತಹ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ನನಗೆ ಪ್ರೇರಣೆ ಆಗಿದ್ದಂತಹ ನಮ್ಮ ಕ್ಷೇತ್ರದ ಪ್ರಪ್ರಥಮ ಶಾಸಕರಾದ ಗಜಾನನ್ ಪಂಡಿತ್ ಇರಲಿ, ರಾಮಚಂದ್ರ ರಾವ್ ಇರಲಿ, ಕೃಷ್ಣ ಶೆಟ್ಟಿಯವರಿರಲಿ, ಜಯರಾಮ್ ಶೆಟ್ಟಿಯವರು ಇರಲಿ, BM ಇದ್ದಿನಬ್ಬ ಅವರು ಇರಲಿ, ಅದೇ ರೀತಿ ಎಲ್ಲ ನನ್ನ ಕ್ಷೇತ್ರ ಯಾರು ಪ್ರತಿನಿಧಿಸಿ ಆ ಗೌರವ ಉಳಿಸಿಕೊಂಡು ಬಂದಿದ್ದಾರೆ ಅದನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಕೂಡ ಅವರು ನನಗೆ ದೊಡ್ಡ ಮಟ್ಟದ ಪ್ರೇರಣೆ ಅಂತ ಹೇಳಿಕೊಂಡು ಅವ್ರಿಗೂ ಕೂಡ ನಾನು ಇವತ್ತು ಸ್ಮರಿಸುವ ಧನ್ಯವಾದ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಸಂದರ್ಭದಲ್ಲಿ ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್, ಭಾರತದ ಸ್ವತಂತ್ರ ಹೋರಾಟದ ಪಿತಾಮಹ ಮಹಾತ್ಮ ಗಾಂಧೀಜಿ, ಅದೇ ರೀತಿ ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳ ಪಿತಾಮಹ ಎನಿಸಿಕೊಂಡಿರುವಂತಹ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಲು ಬಯಸ್ತೇನೆ. ತುಳುನಾಡಿನ ಪ್ರದೇಶದವನು ನಾನು. ಬಹುಶಃ ತಾವು ಈಗಾಗಲೇ ಹೇಳಿದಾದೆ ನಮ್ಮ ಕನ್ನಡ, ತುಳು, ಬೇರೆ ಇದೆಲ್ಲ ಮಿಕ್ಸ್ ಆಗಿರೋ ಒಂದು ಕನ್ನಡ ಭಾಷೆ ಇವತ್ತು ಆಗಿದೆ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಇದನ್ನೆಲ್ಲ ನಮ್ಮ ಭಾಷೆ ಅಂತಾವೆಲ್ಲ ಇವತ್ತು ಅರ್ಥ ಖಂಡಿತ ಮಾಡಿಕೊಳ್ತೀರಂತೇಳಿ. ಅರ್ಥ ಮಾಡಿಕೊಳ್ಳದವರು ಮುಂದಿನ ಕೆಲವು ದಿನಗಳಲ್ಲಿ ನಾನು ಮಾತಾಡುವಾಗ ನಿಮ್ಗೆ ಅದು ಅಭ್ಯಾಸ ಆಗಿ ತಾವೆಲ್ಲ ಅರ್ಥ ಮಾಡ್ತೀರಂತೇಳಿ ಬಹಳ ಸ್ಪಷ್ಟವಾಗಿ ನನಗೆ ಅರ್ಥ ಆಗ್ತದೆ. ಆದಾಗ ನಮ್ಮ ತುಳುನಾಡಿನಲ್ಲಿ ಬಹುಶಃ ಇವತ್ತು ಈಗಾಗಲೇ ಹೇಳಿದಾಗೆ ಈ ಒಂದು ಸಬ್ಬತ್ತ ಸ್ಥಾನದಲ್ಲಿ ನಮ್ಮ ಅತ್ಯಂತ ಗೌರವಂತಹ ಮತ್ತು ಹೆಸರು ಪಡೆದಂಥ ಮತ್ತು ಈ ಒಂದು ಸ್ಥಾನ ಗೌರವಪಟ್ಟಂಥ ವೈಕುಂಠ ಬಾಲಿಗರವರಿರಲಿ, ಅದೇ ರೀತಿ ನಮ್ಮ ದೇಶದ ಆ ಒಂದು ಲೋಕಸಭೆಯಲ್ಲಿ ಆ ಸ್ಪೀಕರ್ ಆಗಿ ಅವತ್ತಿನ ಕಾಲದಲ್ಲಿ ಅತ್ಯಂತ ಗೌರವ ದಿವಂಗತ ಹಿರಿಯಂಥ KS ಹೆಗ್ಡೆ ಅವರು ಬಹುಶಃ ನಮ್ಮ ತುಳುನಾಡು ಜಿಲ್ಲೆಯಿಂದೇ ಪ್ರತಿನಿಧಿಸಿದವರು. ಅವರು ಕೊಟ್ಟಂಥ ಏನು ಮಾರ್ಗದರ್ಶನ ಮತ್ತು ಗೌರವ ಏನು ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಗೆ,
ನಾನು ಕೂಡ ಒಬ್ಬ ಸೋದರನಾಗಿ ಬಹುಶಃ ಈ ಒಂದು ವೇದಿ ಪೀಠದಲ್ಲಿ ಕೂತ್ಕೊಂಡು ಇದರ ಗೌರವವನ್ನು ಉಳಿಸಿಕೊಳ್ಳುವಂಥ ಕೆಲಸ ನಿಮ್ಮೆಲ್ಲ ಸಾಕ ಮುಖಾಂತರ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 12ನೇ ಶತಮಾನದಲ್ಲಿಯೇ ಜಗತ್ತಿಗೆ ಮೊದಲ ಬಯಲು ಸಂಸತ್ತು ಅದಾರ್ಥ ಅನುಭವ ಮಂಟಪವನ್ನು ನೀಡಿದ ನಾಡು ನಮ್ಮದೆಂಬ ಹೆಮ್ಮೆ ನಮಗೆಲ್ಲದಾಗಿದೆ. ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾದ ನಾನೊಬ್ಬನೇ ಅಲ್ಲ, ಚುನಾಯಿತರಾಗಿ ಸದನಕ್ಕೆ ಬಂದಿರುವ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜನಪರ ಸೇವೆ, ಜನಹಿತ ಹಾಗೂ ನಾಡಿನ ಹಿತವೇ ನಮ್ಮೆಲ್ಲ ಆದ್ಯತೆ ಆಗಿರಬೇಕೆಂದು ನಾನು ತಿಳಿಸಿ ಬಯಸ್ತೇನೆ. ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಲ್ಲಿ ಸಂವಿಧಾನ ಕೊಟ್ಟಿರುವ ಮೌಲ್ಯಗಳು ಮುಖ್ಯ ಎಂದು ನಾನು ಭಾವಿಸ್ತೇನೆ. ಎಲ್ಲ ಸಂವಿಧಾನಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದಲೇ ನಾನು ಈ ಸದನದ ಸ್ಪೀಕರ್ ಆಗುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ ಎಂದು ನಿಮ್ಮೆಲ್ಲರ ಎದುರು ತುಂಬ ಪ್ರಾಮಾಣಿಕತೆಯಿಂದ ನಿವೇದಿಸಿಕೊಳ್ಳುತ್ತಿದ್ದೇನೆ. ನನಗೆ ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸದನದ ನಾಯಕರಿಗೆ, ಅದೇ ರೀತಿ ಉಪನಾಯಕರಿಗೆ, ಇಂಥೆಲ್ಲ ಮುಖಂಡರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ. ನಮಗೆಲ್ಲರಿಗೂ ತಾತ್ವಿಕ ಅಭಿಪ್ರಾಯ ಭೇದಗಳಿರ್ಬೋದು, ಆದರೆ ನಾವೆಲ್ಲರೂ ಸಹ ಪರಸ್ಪರ ಶತ್ರುಗಳಲ್ಲ. ನಾಡಿನ ಜನರ ಹಿತವೇ ನಮ್ಮೆಲ್ಲರ ಆಶೆ ಎಂಬುದನ್ನು ಮರೆಯದಿರೋಣ. ನಾವು ಮಂಡಿಸುವಂತಹ ಚರ್ಚಿಸುವಂತಹ ವಿಚಾರಗಳು ಈ ರಾಜ್ಯದ ಶ್ರೀ ಜನಸಾಮಾನ್ಯರ ವಿಚಾರವಾಗಿರಬೇಕು. ಈ ನಾಡಿನ ರೈತರ, ಶ್ರಮಿಕರ, ಬಡವರ, ಮಹಿಳೆಯರ, ಯುವಕರ, ವಿದ್ಯಾರ್ಥಿಗಳ ಒಳಗೊಂಡಂತೆ ರಾಜ್ಯದ ಸಮಸ್ತ ಜನರ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಇಲ್ಲಿ ಪ್ರಸ್ತಾವ ಮಾಡಬೇಕೆಂದು ವಿನಂತಿಸ್ತೇನೆ. ಈ ರೀತಿಯಾಗಿ ಪ್ರಸ್ತಾವನೆಯನ್ನು ಆರೋಗ್ಯಕರವಾದ ಚರ್ಚೆಯನ್ನು ಮಾಡುವ ಮೂಲಕ ಇಡೀ ರಾಜ್ಯದ ಜನ ತಾವು ಆಯ್ಕೆ ಮಾಡಿ ಕಳಿಸಿರುವಂಥ ಪ್ರತಿನಿಧಿಗಳು ನಮ್ಮೆಲ್ಲರ ವಿಚಾರಗಳನ್ನು ಈ ಸದನದಲ್ಲಿ ಸಶಕ್ತವಾಗಿ ಮಂಡಿಸುತ್ತಾರೆ ಎಂದು ಹೆಮ್ಮೆ ಪಡುವಂತೆ ನಮ್ಮೆಲ್ಲರ ನಡೆ ಇರಲಿ ಎಂದು ನಾನು ಆಶಿಸ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸದನದಲ್ಲಿ ಹಲವಾರು ಹಿರಿಯ ಸದಸ್ಯರುಗಳು ಆಡಳಿತ ಪಕ್ಷದಲ್ಲಿ ಮತ್ತು ವಿರೋಧ ಪಕ್ಷದಲ್ಲಿ ಆಯ್ಕೆಯಾಗಿ ಬಂದಿರ್ತಾರೆ. ಅವರುಗಳು ಎಲ್ಲರೂ ಕೂಡ ಅನುಭವಗಳಾಗಿದ್ದಾರೆ. ಅದೇ ರೀತಿ ಉತ್ಸಾಹಿಗಳಾಗಿರುವ ಮೊದಲ ಬಾರಿಗೆ ಸದನವನ್ನು ಪ್ರವೇಶ ಮಾಡಿರುವ ಹಲವಾರು ಶಾಸಕರು ಮಿತ್ರರು ಇಲ್ಲಿ ಆಯ್ಕೆಯಾಗಿ ಬಂದಿದ್ದೀರಿ. ಈ ಎಲ್ಲ ಶಾಸಕರ ಗೌರವವನ್ನು ಪಕ್ಷಭೇದವಿಲ್ಲದೆ ಎತ್ತಿ ಹಿಡಿಯುವಂತಹ ಎಲ್ಲ ಶಾಸಕರ ಗೌರವಗಳನ್ನು ನಾಡಿನ ಎದುರು ಸಶಕ್ತವಾಗಿ ಕಾಪಾಡುವುದನ್ನು ನನ್ನ ಜವಾಬ್ದಾರಿಗೆ ನಾನು ಭಾವಿಸ್ತೇನೆ. ನಾನು ಇಲ್ಲಿರುವ ಎಲ್ಲ ಶಾಸಕರ ಕಸ್ಟೋಡಿಯನ್ ಆಗಿ ಕಾರ್ಯನಿರ್ವಹಿಸ್ತೇನೆಂದು ಹಾಗೂ ಯಾವುದೇ ಒಂದು ಪಕ್ಷ ಗುಂಪಿನ ಪರವಾಗಿ ಕಾರ್ಯನಿರ್ವಹಿಸಲು ಈ ಸ್ಥಾನದಲ್ಲಿ ಕುಳಿತಿಲ್ಲ. ಅದೇ ರೀತಿ ನಾನು ಸಹ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಕಾನೂನು ಪದವೀಧರನಾಗಿ ನನಗೆ ಸಿಕ್ಕಿರುವಂಥ ಈ ಸಂವಿಧಾನದ ಜವಾಬ್ದಾರಿಯನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಹೇಳ ಬಯಸ್ತೇನೆ. ಈ ಜವಾಬ್ದಾರಿ ನನ್ನ ರಾಜ್ಯಕ್ಕೆ ಸಾಮಾಜಿಕ ಜೀವನ ದೊಡ್ಡ ಘಟ್ಟವೆಂದು ಭಾವಿಸ್ತೇನೆ. ಎಷ್ಟೋ ಜನರು ಹೇಳ್ತಾರೆ ಸ್ಪೀಕರ್ ಜವಾಬ್ದಾರಿಗಿಂತ ಮಂತ್ರಿ ಪದವಿ ಉತ್ತಮ ಎಂದು. ಆದರೆ ನಾನು ಗಾಂಧಿ ಕೊಟ್ಟ, ಅಂಬೇಡ್ಕರ್ ಕೊಟ್ಟ, ಅದೇ ರೀತಿ ಭಾರತದ ಸರ್ವಶ್ರೇಷ್ಠ ಚಿಂತಕರು ಕೊಟ್ಟಿರುವ ಮಾರ್ಗಗಳೇ ಮುಖ್ಯವೆಂದು ಭಾವಿಸಿರುವೆ. ಹಾಗೂ ನಾನು ಒಬ್ಬ ಕಾನೂನು ವಿದ್ಯಾರ್ಥಿಯಾಗಿ ಈ ಸ್ಪೀಕರ್ ಹುದ್ದೆಯಲ್ಲಿ ಕುಳಿತಿರುವುದು ಸೌಭಾಗ್ಯವೆಂದು ನಾನು ಭಾವಿಸಿದ್ದೇನೆ. ಈ ಸದನದಲ್ಲಿ ಹಲವಾರು ಮಹಾಮಹಿಯರು, ಯೋಗ್ಯರು ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ ಎಲ್ಲ ಹಿರಿಯರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವೆನು. ಸ್ಪೀಕರ್ ಜವಾಬ್ದಾರಿ ಕೂಡ ಶಾಸಕರು, ಸಚಿವರಂತೆ ಜನಸೇವೆ ಮಾಡುವ ಕಾರ್ಯವೆಂದೇ ಭಾವಿಸಿರುವ ನಾನು ಇಲ್ಲಿ ಸದನದ ಅಖಂಡತೆಯನ್ನು, ಗೌರವವನ್ನು ನಾಡಿನ ಸಕಲ ಸಮುದಾಯಗಳೆದುರು ಎತ್ತಿ ಹಿಡಿಯುವ ಒಂದು ಸ್ಥಾನದಲ್ಲಿ ಕುಳಿತಿದ್ದೇನೆಂದು ಹೆಮ್ಮೆಯಿಂದ ಹೇಳ್ತಿರುವೆನು. ಮತ್ತೊಂದು ವಿಶೇಷ ಏನೆಂದು ಹೇಳಿದರೆ, ನಾನು ಈ ದಿನ ಹಿರಿಯ ಮತ್ತು ಕಿರಿಯ ಶಾಸಕರ ನಡುವೆ ಒಂದು ಕೊಂಡಿಯಾಗಿ ಈ ಸದನದಲ್ಲಿ ಕುಳಿತಿರುವೆನು. ಇಂತಹ ಸಂದರ್ಭದಲ್ಲಿ ನನ್ನ ಕಿರಿಯ ಮಿತ್ರರಿಗೆ ಸಲಹೆ ಏನೆಂದು ಹೇಳಿದರೆ, ಸದನದಲ್ಲಿರುವ ಹಿರಿಯರ ಅನುಭವದ ಮಾತುಗಳನ್ನು ಗಂಭೀರವಾಗಿ ಆಲಿಸಿ ಪಕ್ಷಭೇದಗಳು ಮರೆತು ಆ ಹಿರಿಯರು ಮಾತನಾಡುತ್ತಿರುವ ವಿಚಾರಗಳನ್ನು ನೀವು ಗ್ರಹಿಸಬೇಕು ಎಂದು ನಾನು ವಿನಂತಿ ಮಾಡುತ್ತೇನೆ. ಅದೇ ರೀತಿಯಾಗಿ ರೂಲ್ ಬುಕ್ಕನ್ನು, ಸಂವಿಧಾನದ ವಿಚಾರಗಳನ್ನು ನೀವೆಲ್ಲ ಅರಿಯಬೇಕು. ಅದಕ್ಕಾಗಿ ಇಲ್ಲಿರುವ ಗ್ರಂಥಾಲಯಗಳನ್ನು ತಾವೆಲ್ಲ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಲು ಬಯಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಒಂದು ಮಾತನ್ನು ನಾವೆಂದೂ ಕೂಡ ಮರೆಯಬಾರ್ದು. ಯಾರು ಸರಿಯಾದ ಇತಿಹಾಸವನ್ನು ಅರಿಯುವುದಿಲ್ವೋ ಅವರು ಸರಿಯಾದ ಇತಿಹಾಸವನ್ನು ಸೃಷ್ಟಿಸಲಾರರು, ಹಾಗೂ ಸರಿಯಾದ ವರ್ತಮಾನವನ್ನು, ಭವಿಷ್ಯವನ್ನು ಅರಿಯಲು ಅವರಿಗೆ ಸಾಧ್ಯವಾಗುವುದಿಲ್ಲ ಎಂಬ ಮಾತು ನಮಗೆ ಸದಾ ಎಚ್ಚರಿಕೆ ಹೊಂದಿರಬೇಕು.
ಹಾಗಾಗಿ ಸರಿಯಾದ ವರ್ತಮಾನ ಮತ್ತು ಸರಿಯಾದ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಸಲುವಾಗಿ ನಾವೆಲ್ಲರೂ ಸೇರಿ ಇತಿಹಾಸವನ್ನು ಓದಬೇಕಾಗಿದೆ. ಆ ಕಾರಣಕ್ಕಾಗಿಯೇ ನಮ್ಮ ಗ್ರಂಥಾಲಯವನ್ನು ಹಿರಿಯರ ಅನುಭವವನ್ನು ಪಡೆಯುವಂತಾಗಬೇಕೆಂದು ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ನಾನಿಲ್ಲಿ ಹೇಳಬಯಸುವ ಮತ್ತೊಂದು ಪ್ರಮುಖ ವಿಚಾರ ಅಂದರೆ, ನಾನು ಈ ಮೊದಲೇ ಪ್ರಸ್ತಾಪಿಸಿದಂತೆ ಈ ಸಂದರ್ಭದಲ್ಲಿ ಜಾತಿ, ಮತ, ಧರ್ಮ, ಭಾಷೆಗಳನ್ನು ಮೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವೇ ಸರ್ವೋಚ್ಚ ಧರ್ಮ ಗ್ರಂಥವೆಂದು ಭಾವಿಸಿ ನಾವೆಲ್ಲ ಕಾರ್ಯನಿರ್ವಹಿಸೋಣ. ಈ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಸದನದಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಗೌರವವನ್ನು, ಹಕ್ಕುಗಳನ್ನು, ಜನಪದ ಕಾಳಜಿಯನ್ನು ನಾಡಿನ ಜನರು ಎತ್ತಿ ಹಿಡಿಯುವಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಈ ಹಿಂದಿನ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗ, ಕೈಗೊಂಡ ತೀರ್ಮಾನಗಳು ಹಾಗೂ ಅದೇ ರೀತಿ ಸಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಅವರುಗಳ ಕಾರ್ಯನಿರ್ವಹಿಸಿದಂಥ ರೀತಿಯನ್ನು ಸಹಿತ ನಾನು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡುತ್ತೇನೆ. ನಿಮಗೆಲ್ಲ ತಿಳಿದಿರುವಂತೆ ನ್ಯಾಯಾಲಯಗಳಲ್ಲಿ ಒಂದು ಮಾತು ಬರ್ತದೆ, ನ್ಯಾಯವಾದಿಗಳಾಗಿ ಕುಳಿತವರು ಪ್ರತಿನಿತ್ಯ ವಕೀಲಗಳ ವಾದ ಪ್ರತಿವಾದವನ್ನು ಕೇಳುತ್ತಾ ಪರಿಪಕ್ವವಾಗುತ್ತಾರೆ. ಅದೇ ರೀತಿ ನಾನು ಆಡಳಿತ ಪಕ್ಷ, ಪ್ರತಿಪಕ್ಷ, ಸ್ವತಂತ್ರ ಪಕ್ಷ ಪ್ರತಿಯೊಬ್ಬರ ಅಭಿಪ್ರಾಯಗಳಿಗೂ ಕೂಡ ಗೌರವವನ್ನು ಕೊಡ್ತೇನೆ. ನಿಮ್ಮೆಲ್ಲ ಅಭಿಪ್ರಾಯಗಳನ್ನು ನಾನು ಪರಿಗಣಿಸುತ್ತಾ ನಾನು ಸಹ ಪರಿಪಕ್ವವಾಗುವ ದಾರಿಯಲ್ಲಿ ಮುಂದುವರಿಯುತ್ತೇನೆ. ಬಲಿಷ್ಠ ಭಾರತದ 75 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ಕರ್ನಾಟಕದ ಸ್ಪೀಕರ್ ಆಗಿ ಬಹುಶಃ ತಾವು ನನ್ನನ್ನು ಇವತ್ತು ಜವಾಬ್ದಾರಿ ಕೂತ್ಕೊಳಿಸಿದ್ವಿ. ಕರ್ನಾಟಕದ ನಾಡಗೀತೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರು ಪ್ರತಿಪಾದಿಸಿದಂತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ, ಮಹತ್ವ ಭಾರತದ ನಿರ್ಮಾಣಕ್ಕೆ ಕರ್ನಾಟಕದ ಪಾಲು ಹೆಚ್ಚಾಗಿರಲಿ ಎಂದು ನಾವೆಲ್ಲರೂ ಕೂಡ ಆಶಿಸೋಣ. ಅದೇ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳ ಎಷ್ಟು ಜವಾಬ್ದಾರಿ ಇದೆಯಾ ಅಷ್ಟೇ ಜವಾಬ್ದಾರಿ ಇವತ್ತು ನಮ್ಮ ಅಂಗವಾಗಿರುವಂಥ ಪತ್ರಿಕಾ ರಂಗ ಕೂಡ ಇದೆ. ಮಹಾತ್ಮ ಗಾಂಧೀಜಿಯವರು ಕೂಡ ಮಾಧ್ಯಮವನ್ನು ಮತ್ತು ಪತ್ರಗಳನ್ನು ಅವರು ಬಹುಶಃ ಇವತ್ತು ನಡೆಸಿದ್ರು. ಅವರು ಪಬ್ಲಿಕ್ ವಾಯ್ಸ್, ಜನಪರವಾಗಿದ್ದ ಧ್ವನಿಯಾಗಿ ಬಹುಶಃ ಇವತ್ತು ಅವರ ಪತ್ರಕರ್ತ ಒಂದು ಮಾಧ್ಯಮವನ್ನು ಇವತ್ತು ಪ್ರಾರಂಭ ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದರು. ಅವರು ಕೂಡ ಇವತ್ತು ಹಲವಾರು ದಿನಪತ್ರಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಯಾರಿಗೆ ಧ್ವನಿ ಇಲ್ಲ ಅವರ ಪರವಾಗಿ ಧ್ವನಿಯಾಗಿ ಅವರು ಬಹುಶಃ ಮಾಧ್ಯಮವನ್ನು ಬಹುಶಃ ಸ್ಥಾಪಿಸಿದರು. ಬಹುಶಃ ಇವತ್ತು ಲೋಹಿಯಾ ಅವರು ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದರು. ಬಹುಶಃ ಲೋಹಿಯಾರವರ ಚಿಂತೆ ಏನಂತಂದರೆ ಸಾಮಾಜಿಕವಾದ ಚಿಂತನೆ ಇತ್ತು. ಅದಕ್ಕೆ ನಾನು ಎಲ್ಲ ಪತ್ರಕರ್ತ ಸೋದರಿಗೆ ಹೇಳೋದಿಷ್ಟೇ, ನಿಮ್ಮ ಪ್ರತಿಯೊಂದು ವಿಚಾರಗಳು ಕೂಡ ಅದು ನ್ಯೂಸ್ ಆಗಿರ್ಬೋದು. ಇಷ್ಟೊಂದು ವ್ಯೂಸ್ ಮಾತ್ರ ಅಲ್ಲ, ಇದೊಂದು ನ್ಯೂಸ್ ಆಗಿರಬೇಕು. ಅದಕ್ಕೆ ಈಗೆಲ್ಲ ವ್ಯೂಸ್ ಒಂದು ನ್ಯೂಸ್ ಆಗುವಂಥ ಪರಿಸ್ಥಿತಿಯಲ್ಲಿದೆ. ಎಲ್ಲಕ್ಕಿಂತ ನಾವು ಮಾಡುವಂಥ ಎಲ್ಲ ಚರ್ಚೆಗಳು, ವಿಚಾರಗಳು ಸಮರ್ಪಕವಾಗಿ ಮುಟ್ಟಿ ಅವರಿಗೆ ನಮ್ಮ ಮೇಲೆ ಗೌರವ ಬರಬೇಕು, ಅವರಿಗೆ ಒಂದು ಪ್ರಯೋಜನ ಆಗಬೇಕಾದ್ರೆ ಪತ್ರಕರ್ತ ರಂಗದ ಜವಾಬ್ದಾರಿ ಕೂಡ ಬಹಳಷ್ಟು ಇದೆ. ಒಬ್ಬ ಸಭಾಧ್ಯಕ್ಷನಾಗಿ ಬರೀ ನಾನು ಸದಸ್ಯರುಗಳು ಮತ್ತು ಆಡಳಿತ ಮತ್ತು ಪ್ರತಿಪಕ್ಷ ಸ್ಥಾನ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಪತ್ರಿಕಾಕರ್ತರು ಮತ್ತು ಪತ್ರಿಕಾ ಮಿತ್ರರನ್ನು ಕೂಡ ಹಿತಾಸಕ್ತಿ ಕಾಪಾಡುವಂಥ ಕೆಲಸ ಮಾಡ್ತಾ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇದರ ಜೊತೆಯಲ್ಲಿ ನಮಗೆ ಇವತ್ತು ನಮ್ಮ ಕಾರ್ಯಾಂಗ ಕೂಡ ಅಷ್ಟೇ ಇವತ್ತು ಮಹತ್ವ ಇದೆ. ಎಲ್ಲ ಅಧಿಕಾರಿಗಳು ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಬದ್ಧತೆಯಿಂದ, ಸಾಮಾಜಿಕವಾದ ಚಿಂತನೆಯಲ್ಲಿ ಸರ್ಕಾರದ ಒಂದು ಕನಸು ಏನಿದೆ ಅದನ್ನು ನೆನಸು ಮಾಡಲು ಅತ್ಯಂತ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸ ಮಾಡಬೇಕು. ಅಧಿಕಾರಿಗಳಿಗೆ ಜನಸಾಮಾನ್ಯ ಕೆಲಸ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಸ್ವಾಭಾವಿಕ. ಅದಕ್ಕಾಗಿ ಹೇಳ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಏಕೆ ಎಲ್ಲ ಸಮಸ್ಯೆಗಳನ್ನು ವಿಚಾರಗಳನ್ನು ಇಟ್ಟುಕೊಂಡು ಜನರಿಗೆ ಆ ಕೆಲಸ ಮಾಡುವಂಥದ್ದು, ಸರ್ಕಾರದ ಯೋಜನೆ ಜನರಿಗೆ ಸರಿಯಾದ ಸಮಯದಲ್ಲಿ ಮುಟ್ಟಿಸುವಂಥದ್ದು, ಇದನ್ನೆಲ್ಲ ಸೇರಿಕೊಂಡೇ ಅದಕ್ಕೆ ಹೇಳುವುದು ಸರ್ಕಾರದ ಕೆಲಸ ಇವತ್ತು ದೇವರ ಕೆಲಸ ಅಂತೇಳಿ. ಅದಕ್ಕೆ ದೇವರ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ತಾವು ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಬದ್ಧತೆಯಿಂದ ಈ ಇಡೀ ನಮ್ಮ ಸರ್ಕಾರಕ್ಕೆ ಮತ್ತು ರಾಜ್ಯಕ್ಕೆ ಎಲ್ಲ ಜನಪ್ರತಿನಿಧಿ ಗೌರವ ಬರುವ ರೀತಿಯಲ್ಲಿ ತಮ್ಮ ಕೆಲಸ ಮಾಡಿಕೊಂಡು ಏನೆಲ್ಲ ನಾವು ಸರ್ಕಾರ ಇವತ್ತು ಜನರಿಗೆ ಇವತ್ತು ಮುಟ್ಟಿಸುವಂಥ ಯೋಜನೆ ಹಮ್ಮಿಕೊಳ್ತದ ಅದನ್ನು ಜನರಿಗೆ ಮುಟ್ಟಿಸಲಿಕ್ಕೆ ಅದು ಆದ್ಯತೆ ಮೇಲೆ ಮತ್ತು ಪ್ರಾಮಾಣಿಕತೆಯಿಂದ ಅತಿ ಶೀಘ್ರ ಮುಟ್ಟಿಸುವಂಥ ವ್ಯವಸ್ಥೆ ಆಗಲಿ. ಬಹುಶಃ ನಮ್ಮೆಲ್ಲರ ಒಗ್ಗಟ್ಟಿನ ಮತ್ತು ಪ್ರೀತಿಪೂರ್ವಕವಾದ ಒಂದು ಪ್ರಯತ್ನ ಮೂಲಕ ಅತ್ಯಂತ ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಇವತ್ತು ನಿರ್ಮಾಣ ಆಗಲಿ. ಅದಕ್ಕೆಲ್ಲ ನಾವು ಕೂಡ ನಮ್ಮ ಸಂಪೂರ್ಣ ಸಹಕಾರ ಕೊಡು ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ನಾನು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಬಹುಶಃ ನಿಮ್ಮೆಲ್ಲರ ಹಿತ ಕಾಪಾಡುವಂಥ ಆ ಒಂದು ಜವಾಬ್ದಾರಿ ಕೆಲಸ ನಾನು ಮಾಡ್ತೇನೆ. ನಿಮ್ಮೆಲ್ಲರ ಅದಕ್ಕೆ ಸಹಕಾರ ಇಲ್ಲಿ ನಾನು ಇವತ್ತು
ಕೇಳಿಕೊಂಡು ಬಹುಶಃ ಇವತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಕಿರಿಯರಿಗೆ ನನ್ನ ಕತೆ ನಾನು ಇವತ್ತು ಸಲ್ಲಿಸಿ ಸ್ವತಂತ್ರವಾಗಿ ಬಂದಂಥವ್ರು ಕೂಡಿದ್ದಾರೆ, ಅವರಿಗೂ ಕೂಡ ಅವನನ್ನು ಗಮನಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮ ಸಹಕಾರ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಅದೇ ರೀತಿಯಲ್ಲಿ ಹದಿನಾರನೇ ವಿಧಾನಸಭೆಯ ಮೊದಲನೇ ಅಧಿವೇಶನ ಕಾರ್ಯಕ್ರಮ ವರದಿಯನ್ನು 16ನೇ ವಿಧಾನಸಭೆಯ ಮೊದಲನೇ ಅಧಿವೇಶನ ದಿನಾಂಕ 22 ಮೇ 2023 ಇಂದ 24 ಮೇ 2023ವರೆಗೆ ಒಟ್ಟು 3 ದಿನಗಳ ಕಾಲ 7 ಗಂಟೆ 15 ನಿಮಿಷಗಳ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ. 16ನೇ ವಿಧಾನಸಭೆಗೆ ನೂತನವಾಗಿ ಆಯ್ಕೆಗೊಂಡ ಒಟ್ಟು 223 ಮಾನ್ಯ ಸದಸ್ಯರುಗಳು ಘನವೆತ್ತ ರಾಜ್ಯಪಾಲರಿಂದ ನೇಮಕಗೊಂಡ ಹಂಗಾಮಿ ಸಭಾಧ್ಯಕ್ಷರಾದ ಶ್ರೀ ದೇಶಪಾಂಡೆಜಿಯವರು ಇವರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ದಿನಾಂಕ 24/5/23 ಸಭಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು 16ನೇ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿರುತ್ತದೆ. ಸದನ ನಡೆಸಲು ಸಹಕರಿಸ ಎಲ್ಲ ಸಭಾನಾಯಕರಂಥ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಚಿವ ಸಂಪುಟ ಸದಸ್ಯರಿಗೆ, ಎಲ್ಲ ಸದಸ್ಯರುಗಳಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ, ಇಲಾಖೆಯ ಮುಖ್ಯಸ್ಥರಿಗೆ, ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ, ವಿಧಾನಸಭೆ ಸಚಿವಾಲಯದ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡುತ್ತಿದ್ದೇನೆ. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನೀಂ ಫುಲ್ಲಕುಸುಮಿತ ದ್ರುಮದಲಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ, ವಂದೇ ಮಾತರಂ. ಗೌರವಾನ್ವಿತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳೇ,
ಸಂಪುಟದ ಗೌರವಾನ್ವಿತ ಮಂತ್ರಿಬಳದ ಸದಸ್ಯರೇ, ಈ ಸಭೆಗೆ 12ನೇ ವಿಧಾನಸಭೆಯ ಎಲ್ಲ ಚುನಾಯಿತ ಗೌರವಾನ್ವಿತ ಸದಸ್ಯರೇ, ಇವತ್ತು ತಾವೆಲ್ಲರೂ ಕನ್ನಡ ನಾಡಿನ ಜನತೆಯ ಆಶೀರ್ವಾದದಿಂದ ಆರ್ಸ್ ಬಂದಿದ್ದೀರಿ. ಕೆಲವರು ಹಿರಿಯ ನಾಯಕರು ಆರ್ಸ್ ಬಂದಿದ್ದಾರೆ, ಕೆಲವು ಹೊಸ ಮುಖವೂ ಕಾಣಿಸ್ತಾ ಇವೆ. ಹಾಗಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ, ಕಷ್ಟ ಆಗಬೇಕಾಗಿದೆ. ರಾಜಕೀಯ ಭಿನ್ನಾಭಿಪ್ರಾಯ ಏನಿದ್ರೂ ಸಹ ನಾಡಿನ ಪ್ರಗತಿ, ನಾಡಿನ ಅಭಿವೃದ್ಧಿ ಮತ್ತು ನಾಡು ಕೇವಲ ದೇಶದಲ್ಲಿಲ್ಲ, ಇಡೀ ವಿಶ್ವದಲ್ಲಿ ಒಂದು ಮಾರ್ಗ ಸೂಚಿ, ಒಂದು ಒಳ್ಳೆಯ ರಾಜ್ಯ, ಒಂದು ಆದರ್ಶವಾದ ರಾಜ್ಯ, ಎಲ್ಲ ಸಮೃದ್ಧತೆ, ಎಲ್ಲ ಜನಾಂಗ ಸುಖ, ಶಾಂತಿ, ಪ್ರೀತಿ, ವಿಶ್ವಾಸದಲ್ಲಿದ್ದಾರೆ. ಈ ಥರದ ಒಂದು ಕನ್ನಡ ನಾಡು, ಕನ್ನಡ ರಾಜ್ಯ ನಾವು ನಿರ್ಮಾಣ ಮಾಡಬೇಕಾಗಿದೆ. ಈ ಮಾಡೋಕ್ಕಿಂತ ಮುಂಚೆ ಸಂವಿಧಾನ ಪ್ರಕಾರ ನಾವೆಲ್ಲರೂ ಪ್ರಮಾಣ ವಚನ ಮಾಡಬೇಕಾಗ್ತದೆ. ಹಾಗಾಗಿ ಮೊದಲನೇದಾಗಿ ಗೌರವಿತ ಮಾನ್ಯ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಮಾಡಬೇಕಾಗ್ತದೆ. ಅದರ ನಂತರ ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲದ ಸದಸ್ಯರು, ಅದರ ನಂತರ ಎಲ್ಲ ಶಾಸನಸಭೆಯ ಸದಸ್ಯರು ಪ್ರತಿಜ್ಞಾ ವಿಧಿ ಮಾಡಬೇಕಾಗ್ತದೆ. ಇದು ಮಾಡುವಾಗ ಲಲಿತಾ ಡೈಮಂಡ್ ಜ್ಯುವೆಲ್ಲರಿ ಸೇಲ್, ಎಲ್ಲಾ ವಜ್ರಾಭರಣಗಳು ಕಾಸ್ಟ್ ಪ್ರೈಸ್ ನಲ್ಲಿ. ಕ್ಯಾರೆಟ್ಗೆ 4,000 ರೂಪಾಯಿ ಕಡಿಮೆ. ಕ್ಯಾರೆಟ್ 58,000 ಮಾತ್ರ. ಬೇರೆ ಯಾರು ಕೊಡದೇ ಇರೋ ಕ್ಯಾರೆಟ್ ಪ್ರೈಸ್. ನೀವೇ ಕಂಪೇರ್ ಮಾಡಿ ನೋಡಿ. ಕ್ಯಾರೆಟ್ ವೇಟ್ ಕರೆಕ್ಟ್ ಆಗಿದ್ಯಾ ಅಂತಾನು ಚೆಕ್ ಮಾಡಿ ನೋಡಿ. ನಿಮ್ಮ ಲಲಿತಾನಲ್ಲಿ ಕ್ಯಾರೆಟ್ ವೇಟ್ ಕರೆಕ್ಟ್ ಆಗಿರುತ್ತೆ. ನಾವು ಕೊಡುವುದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಸರ್ಟಿಫಿಕೇಟ್. ನಿಮ್ಮ ಲಲಿತಾನಲ್ಲಿ VVS1, VVS ಕ್ಲಾರಿಟಿ, EF ಕಲರ್ ಗ್ರೇಡ್, VA, MC ಅಂತ 2 ಚಾರ್ಜಸ್ ಇಲ್ಲ. ಓನ್ಲಿ VA. ಅದು ಗ್ರಾಮ್ಗೆ 1500 ಮಾತ್ರ. ನಾನ್ ಹೇಳ್ತಿದ್ದೀನಿ, ಈ ಚಾನ್ಸ್ ನ ಮಿಸ್ ಮಾಡಬೇಡಿ. ಈ ಆಫರ್ ಸ್ವಲ್ಪ ದಿನ ಮಾತ್ರನೇ. Guys, time for cake? ಯಾರು ಮಾಡಿದ್ಯಾರು? Surprise! I've got this. Automatic. ಹೌದು. Wow, amazing. Thank you. Wow, super. Hey, ಇದನ್ನ ಯಾವಾಗ ತಗೊಂಡಿದ್ದ? ನಾನ್ ಮಾಡಿದ್ದು. ಏನು? Gorgeous pink. Pink. ಆಟೋ ಓಪನ್ ಡೋರ್ ಮತ್ತು ಬೆರಗು ಮೂಡಿಸುವ ಕಲರ್ಸ್ನೊಂದಿಗೆ ಸ್ಯಾಮ್ಸಂಗ್ ಬಿಸ್ಪೋಕ್ ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ I've got this. ಶೋ ಸ್ಟಾಪರ್ ಆಗಿ ವಿನ್ಯಾಸಗೊಂಡಿದೆ. ನಿಮ್ಮೆಲ್ಲ ಕೆಲವು ಜವಾಬ್ದಾರಿ ಇವೆ. ಸಂವಿಧಾನ ಪ್ರಕಾರ ನೀವು ಪ್ರತಿಜ್ಞೆ ಮಾಡುವಾಗ ಸಂವಿಧಾನ ಹೆಸರಿನಲ್ಲಿ ಅಥವಾ ದೇವರ ಹೆಸರಿನಲ್ಲಿ ಮಾಡಬಹುದು. ಆದರೆ ಯಾರ ವ್ಯಕ್ತಿ ಹೆಸರಿನಲ್ಲಿ ಮಾಡಿದರೆ ಅದು ಕಾನೂನುಬದ್ಧ ಆಗುವುದಿಲ್ಲ. ಹಾಗಾಗಿ ಕಾರ್ಯದರ್ಶಿಗಳು ಸದಸ್ಯರ ಹೆಸರು ಕರೆದಾಗ ಕಾರ್ಯದರ್ಶಿಯ ಟೇಬಲ್ ಬಲಭಾಗದಲ್ಲಿ ಬಂದು ಇಲೆಕ್ಷನ್ ಕಮಿಷನ್ ನಿಮಗೇನು ಆಯ್ಕೆ ಪತ್ರ ಕೊಟ್ಟಿದ್ದಾರೆ ಆ ಆಯ್ಕೆ ಪತ್ರ ಕೊಟ್ಟು ತಾವು ಸೆಕ್ರೆಟರಿ ತಮಗೆ ಪ್ರತಿಜ್ಞೆ ಮಾಡುವ ಏನು ಕಾಪಿ ಕೊಡ್ತಾರೆ ಅದು ಸಭಾಧ್ಯಕ್ಷಕ್ಕೆ ಮುಖವಾಗಿ ನೋಡಿ ಅದು ಓದಬೇಕಾಗ್ತದೆ. ಅದರ ನಂತರ ತಾವು
ಪೀಠದ ಮೇಲೆ ಬಂದು ಸಭಾಧ್ಯಕ್ಷತೆ ಥ್ಯಾಂಕ್ಸ್ ಅಂತ ಹೇಳಿ ಅದರಿಂದ ಎಡಭಾಗದಿಂದ ತಾವು ಕೆಳಗೆ ಹೋಗಿ ರಿಜಿಸ್ಟರ್ ಮೇಲೆ ಸಹಿ ಮಾಡಿ ತಮ್ಮ ಸ್ಥಾನಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಈ ಒಂದು ವಿಧಾನ ಪ್ರಾರಂಭಕ್ಕಿಂತ ಮುಂಚೆ ಒಂದು ಪ್ರಕಟಣೆ ಮಾಡ್ತಾ ಇದ್ದೇವೆ. ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ 6 ಜನ ಈ ಸದನ ಸದಸ್ಯರಿಗೆ ಈ ಓಟ್ ಕೊಡುವ ಅಧಿಕಾರ ನಿಯಮ 9 ಮೇರೆಗೆ ಕೊಡಲಾಗಿದೆ. ಅದು ಅಪ್ಪಾಜಿ, ಬಸವರಾಜಪ್ಪ ನಾಡಗೌಡ, ಶಿವಾನಂದ್ ಪಾಟೀಲ್, UT ಖಾದರ್, ಇದು ನಿಮ್ಮ ಗಮನಕ್ಕೆ ತರ್ತಾ ಕಾರ್ಯದರ್ಶಿಗಳಿಗೆ ಈ ಓತ್ ತಗೊಳ್ಳುವ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿ ಕೋರುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಮಾಣ ವಚನ ಕಾರ್ಯಕ್ರಮ ಪ್ರಾರಂಭಿಸಲು ತಮ್ಮ ಅನುಮತಿ ಕೋರ್ತಾ ಇದ್ದೀನಿ. ಮೊದಲಿಗೆ ನಾವು ಆಂಗ್ಲ ಭಾಷೆಯ ವರ್ಣಮಾಲೆ ಅನುಕ್ರಮಣಿಕೆ ಪಟ್ಟಿಯ ರೀತಿಯ ಮಾನ್ಯ ಸದಸ್ಯರ ಹೆಸರುಗಳನ್ನು ಕರಿತೀನಿ. ಅದರಂತೆ ಮಾನ್ಯ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ನಾನು ವಿನಂತಿಸ್ತೀನಿ ಸರ್. ಶ್ರೀ ಸಿದ್ದರಾಮಯ್ಯ, ವರುಣ ಮತಕ್ಷೇತ್ರ. ಅದು ಸರ್ಟಿಫಿಕೇಟ್ ಆಮೇಲೆ ಕೊಡ್ತೀನಿ. ಸಿದ್ದರಾಮಯ್ಯ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸೈನ್ ಎಲ್ಲಿ ಮಾಡಬೇಕು? ಇಲ್ಲೇ ಮಾಡಬೇಕಾ? ಈ ಕಡೆ ಹೋಗಿ. ಶ್ರೀ DK ಶಿವಕುಮಾರ್, ಕನಕಪುರ ಮತಕ್ಷೇತ್ರ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯರಾಗಿ ನಿರ್ವಾಚನ ಹೊಂದಿರುವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸಿದೆನೆಂದು ನಾನು ಈಗ ಕೈಗೊಳ್ಳಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ನಾನು ನಂಬಿರುವಂಥ ಭಗವಂತ ಶ್ರೀ ಗಂಗಾಧರ ಅಜ್ಜನ ಹೆಸರಿನಲ್ಲಿ ಮೇಲೆ ಪ್ರಮಾಣವನ್ನು ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಡಾಕ್ಟರ್ G. ಪರಮೇಶ್ವರ್,
ಕೊರಟಗೆರೆ ಮತಕ್ಷೇತ್ರ. ಡಾಕ್ಟರ್ ಜಿ ಪರಮೇಶ್ವರ್ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸಂವಿಧಾನದ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ KH ಮುನಿಯಪ್ಪ ದೇವನಹಳ್ಳಿ ಮತಕ್ಷೇತ್ರ. ಶ್ರೀ KJ ಜಾರ್ಜ್ ಸರ್ವಜ್ಞನಗರ ಮತಕ್ಷೇತ್ರ. ಕನ್ನಡ. KJ ಜಾರ್ಜ್ ಎಂಬ ಹೆಸರಿನರಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿರುವುದನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡ್ತೇನೆ. ಶ್ರೀ MB ಪಾಟೀಲ್ ಬಬಲೇಶ್ವರ ಮತಕ್ಷೇತ್ರ. MB ಪಾಟೀಲ್ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದ್ದಾಗಿ ವಿಧಿದ್ವಾರ ಸ್ಥಾಪಿತವಾದಂಥ ಭಾರತ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈ ಕೈಗೊಳ್ಳುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರು ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯ ನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಯಮಕನಮರಡಿ ಮತಕ್ಷೇತ್ರ. ನಾನು ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಎಂಬ ಹೆಸರಿನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಿರುವ ಕರ್ತವ್ಯವನ್ನು
ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಸಂವಿಧಾನದ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಎಂದು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಪ್ರಿಯಾಂಕ್ ಖರ್ಗೆ, ಚಿತ್ತಾಪುರ ಮತಕ್ಷೇತ್ರ. ಪ್ರಿಯಾಂಕ್ ಖರ್ಗೆ ಎಂಬ ಹೆಸರಿನವಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನೆ ಹೊಂದಿದ್ದವನಾಗಿ ವಿಧಿ ದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಾರತದ ಸಂವಿಧಾನದ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ.